ನಾವೆಲ್ಲರೂ ಇದ್ದೇವೆ. ಈ ಕರಾವಳಿ ಕಂಡಂತ ಓರ್ವ ಯುಗ ಪುರುಷ, ಈ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ನೀಡಿರುವಂತ ಓರ್ವ ವ್ಯಕ್ತಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು. ಅವರ ಕೊಡುಗೆಯನ್ನ ನಾವು ನಿರಂತರವಾಗಿ ಸ್ಮರಣೆ ಮಾಡಬೇಕು. ಅವರ ಹುಟ್ಟೂರು ಮುಲ್ಕಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಭವನ ನಿರ್ಮಾಣ ಆಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಈ ಸಭಾಭವನ ನಾವೆಲ್ಲೂ ಕಣ್ತುಂಬಿಸಿಕೊಂಡವರು. ಹಾಗಾಗಿ ಅವರ ಹೆಸರು ನಿರಂತರವಾಗಿ ಜನರ ಬಾಯಲ್ಲಿ ಸ್ಮರಣೆ ಆಗ್ತಾ ಇರಬೇಕೆನ್ನುವ ನಿಟ್ಟಿನಲ್ಲಿ ಈ ಅರ್ಥಪೂರ್ಣ ವೇದಿಕೆಯ ಜೋಡಣೆಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ನ ಮುಖಾಂತರ ಸಹಾಯಸ್ತ ಪ್ರಧಾನ ಕಾರ್ಯಕ್ರಮ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇಂದಿನ ಈ ವೇದಿಕೆಯಲ್ಲಿ ಸಂಪನ್ನ ಆಗ್ಲಿಕ್ಕಿದೆ. ಹಾಗಾಗಿ ಸೇರಿರುವಂತ ಎಲ್ಲರೂ ಕೂಡ ಆಸನವನ್ನು ಅಲಂಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಮುಂದಕ್ಕೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಸೇರಿರುವಂತ ಎಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇಂದಿನ ಈ ವೇದಿಕೆಯಲ್ಲಿ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ MRG ಗ್ರೂಪ್ ಬೆಂಗಳೂರು. ಹಾಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ಮಂಗಳೂರಿನ ಹೆಸರಾಂತ ಡೈಜಿ ವರ್ಲ್ಡ್ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ವಾಲ್ಟೇರ್ ನಂದಳಿಕೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಹಾಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ನ ಟ್ರಸ್ಟಿ ಆಗಿರುವಂತಹ ಬಾಲಕೃಷ್ಣ ಹೆಗ್ಡೆ ಅವರು, ಹಾಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಸುಪುತ್ರರಾಗಿರುವಂತಹ ಹರಿಪ್ರಸಾದ್ ಶೆಟ್ಟಿ ಮುಲ್ಕಿ. ಎಲ್ಲ ಗಣ್ಯರನ್ನ ನಾನು ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲೊಂದು ಜೋರಾದ ಕೈಚಪ್ಪಳ ಗೌರವದೊಂದಿಗೆ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೇವರ ಅನುಗ್ರಹ ಆಶೀರ್ವಾದಕ್ಕೆ ಶಿರವನ್ನ ಬಾಗ್ತೇವೆ. ಹಾಗಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮ ಹಾಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅರ್ಪಣೆ ಮಾಡ್ತಾ ಇರುವಂತಹ ಈ ಸೇವಾ ಕಾರ್ಯಕ್ರಮ ನಿರಂತರವಾಗಿ ಸಾಗಿ ಬರಲಿ. ಸಾಕಷ್ಟು ಕುಟುಂಬವನ್ನ ಬೆಳಗಿಸುವಂತ ಯೋಜನೆ ಇರುವಂತ ಈ ಕಾರ್ಯಕ್ರಮ ನಿರಂತರವಾಗಿರ್ಲಿ ಅನ್ನುವಂತ ಸದಾಶಯದೊಂದಿಗೆ ದೇವರ ಸಂಪ್ರಾರ್ಥನೆಗೆ ಧ್ವನಿಯಾಗ್ಲಿಕ್ಕಿದ್ದಾರೆ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು. ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ.
ವಿಕಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ, ಆತ್ಮೀಯರೇ, ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇಂದಿನ ಈ ಕಾರ್ಯಕ್ರಮದ ಜೋಡಣೆಯನ್ನು ಮಾಡಿದೆ. ಬಂಧುಗಳೇ, ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರನ್ನ ಈ ಸಮಾಜ ಎಂದಿಗೂ ಎಂದೆಂದಿಗೂ ಸ್ಮರಿಸ್ತದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾಕಂತ ಹೇಳಿದ್ರೆ, ನಮ್ಮ ಒಂದು ಮನೆ ಬೆಳಗ್ಬೇಕು ಅಂತಾದ್ರೆ, ಒಬ್ಬ ಮನುಷ್ಯ ಬೆಳಗ್ಬೇಕು ಅಂತಾದ್ರೆ ಮುಖ್ಯವಾಗಿ ಅವನಲ್ಲಿ ಇರಬೇಕಾದದ್ದು ಉದ್ಯೋಗ. ಈ ಜಿಲ್ಲೆಗಳಲ್ಲಿ ಸಾಕಷ್ಟು ಮನೆಯನ್ನ ಬೆಳಗದಂತ ವ್ಯಕ್ತಿ ಅಂತಿದ್ರೆ ಅದು ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು. ಸಾಕಷ್ಟು ಮಂದಿಗೆ ಬ್ಯಾಂಕಿನಲ್ಲಿ ಉದ್ಯೋಗವನ್ನ ನೀಡಿದ್ದಾರೆ. ಅದೆಷ್ಟು ಮನೆಗಳಲ್ಲಿ ಇಂದಿಗೂ ಕೂಡ ಅವರ ಭಾವಚಿತ್ರ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ಅವರು ಕೊಟ್ಟಂತ ಕೊಡುಗೆ ಎಷ್ಟು ಮಹತ್ತರವಾಗಿದೆ ಅಂತ ಹೇಳುವುದಕ್ಕೆ ಇನ್ನೊಂದು ಮಾತಿನ ಖಂಡಿತವಾಗಿ ಅವಶ್ಯಕತೆ ಇಲ್ಲ. ಈ ಬದುಕಿನಲ್ಲಿ ನಾವು ಬಂದಾಗ ನಗು, ಹೋಗುವಾಗ ಅಳು, ಈ ಹಾಗೂ ಹೋಗುಗಳ ಮಧ್ಯೆ ಜೊತೆಯಾದವರು ನಾವು. ಈ ಸಮಾಜ ಎಲ್ಲರನ್ನ ನೆನಪಿಡುವುದಿಲ್ಲ ಅಂತೆ. ಅಂತ ಕೊಡುಗೆ ಕೊಟ್ಟಂತ ಮಹತ್ತರವಾದ ಸ್ಥಾನವನ್ನು ಅಲಂಕಾರ ಮಾಡಿದಂತ ಕೆಲವು ಮಂದಿಯ ನೆನಪು ನಮ್ಮ ಬದುಕಿನಲ್ಲಿ ಸದಾ ಶಾಶ್ವತವಾಗಿ ಉಳಿಯುತ್ತದೆ. ಇಂದಿಗೂ ಕೂಡ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರು ಅಜರ ಅಮರವಾಗಿ ಉಳಿದಿದೆ. ಆ ಹೆಸರನ್ನ ನಾವೆಲ್ಲರೂ ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಕೊಡುಗೆ ಈ ಸಮಾಜಕ್ಕೆ ಅದೆಷ್ಟು ಮನೆಗಳಿಗೆ, ಅದೆಷ್ಟು ಮನಸ್ಸಿಗೆ ತಲುಪಿದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಅತಿಶಯದ ಮಾತಾಗ್ಲಿಕ್ಕಿಲ್ಲ. ವೇದಿಕೆ ಮುಂಭಾಗದಲ್ಲಿ ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಬಹಳಷ್ಟು ಆತ್ಮೀಯರಾಗಿರುವಂತ ಸುಗ್ಗಿ ಸುಧಾಕರನ್ನ ಯಾವಾಗಲೂ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು ಭಾಷಣ ಮಾಡುವಾಗ. ಈ ಸಮಾಜದಲ್ಲಿ ಆರ್ ಎನ್ ಶೆಟ್ಟಿ ಮತ್ತು ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು ನೀಡಿದಂತ ಕೊಡುಗೆ ಮತ್ತು ಆ ಮಾದರಿಯಲ್ಲಿ ಆ ಬದುಕಿನ ಶೈಲಿಯನ್ನ ಅನುಸರಣೆ ಮಾಡ್ತಾ ಇರುವಂತ ಏಕಮೇವ ವ್ಯಕ್ತಿ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಅಂತ. ಈ ಮಾತನ್ನು ನಾನು ಯಾವುದೇ ಸಂಕೋಚ ಇಲ್ಲದೆ ಬಹಳಷ್ಟು ಧೈರ್ಯವಾಗಿ ವೇದಿಕೆಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಬಂಧುಗಳು, ಈ ಕಾರ್ಯಕ್ರಮ, ಈ ಒಂದು ಭವನದ ಒಂದು ಕನಸನ್ನ ಕಂಡವರು, ಅದನ್ನ ಒಂದರ್ಥದಲ್ಲಿ ನಿಜಗೊಳಿಸಿದವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ಸುಂದರರಾಮ್ ಶೆಟ್ಟಿ ಅವರ ಕೊಡುಗೆ ಅದು ನಿತ್ಯ ಸ್ಮರಣೆಯಾಗಿರ್ಬೇಕು. ಜನರು ಅವರನ್ನು ಯಾವತ್ತೂ ಮರಿಬಾರದು. ಅವರ ಹುಟ್ಟೂರು ಮುಲ್ಕಿಯಲ್ಲಿ ಒಂದು ಭವನ ನಿರ್ಮಾಣ ಆಗ್ಬೇಕು ಎನ್ನುವಂತ ಆಶಯದೊಂದಿಗೆ ತನ್ನ ಒಂದು ನೇತೃತ್ವದಲ್ಲಿ ತನ್ನ ಆತ್ಮೀಯ ವರ್ಗವನ್ನ ಎಲ್ಲರನ್ನ ಸೇರಿಸಿಕೊಂಡು ಈ ಭವನವನ್ನ ನಿರ್ಮಿಸ್ತಾರೆ. ಅಲ್ಲಿಗೆ ಅವರ ಸೇವಾ ಯೋಜನೆ ಇಲ್ಲದೆ ಸುಂದರರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ನಿರಂತರವಾಗಿ ಸಹಾಯಸ್ತ ಕಾರ್ಯಕ್ರಮ ಆಗ್ಬೇಕು ಎನ್ನುವಂತ ಪರಿಕಲ್ಪನೆಯೊಂದಿಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ನ ಮುಖಾಂತರ ಈ ಸೇವಾ ಯೋಜನೆಯ ಕಾರ್ಯಕ್ರಮ ಇಂದಿನ ದಿನ ಸರಿಸುಮಾರು 300ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಒಂದು ಸಹಾಯಹಸ್ತವನ್ನ ನೀಡುವಂತಹ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮದ ಜೋಡಣೆಯಾಗಿದೆ. ಹಾಗಾಗಿ ಒಂದು ಅರ್ಥಪೂರ್ಣ ವೇದಿಕೆ, ಅರ್ಥಪೂರ್ಣ ಕಾರ್ಯಕ್ರಮ. ನಾವೆಲ್ಲರೂ ಇಲ್ಲಿ ಜೊತೆ ಸೇರಿದ್ದೇವೆ. ಸಾಕಷ್ಟು ಮನೆಯನ್ನ, ಸಾಕಷ್ಟು ಮನಸ್ಸನ್ನ ಬೆಳಗುವಂತಹ ಒಂದು ಕಾರ್ಯಕ್ರಮ. ಪ್ರಕಾಶಮಾನವಾದ ಬೆಳಕಿನ ಪುಂಜವು ಹೇಗೆ ಪರಿಸರವನ್ನು ಬೆಳಗುವುದಕ್ಕೆ ಸಹಾಯವಾಗ್ತದೋ ಹಾಗೆ ಪ್ರಕಾಶ್ ಶೆಟ್ಟಿ ಅವರು ಈ ಒಂದು ಪರಿಕಲ್ಪನೆಯನ್ನ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಇಂದಿನ ಈ ವೇದಿಕೆ ಮುಖಾಂತರ ಸಾಕಷ್ಟು ಕುಟುಂಬಗಳಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಸೇರುವಂತ ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ, ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿ ಸೇರಿರುವಂತ ಎಲ್ಲರನ್ನ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುವಂತ ಸಂದರ್ಭ. ಹಾಗಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ನ ಟ್ರಸ್ಟಿ ಆಗಿರುವಂತ ಬಾಲಕೃಷ್ಣ ಹೆಗ್ಡೆ ಅವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮೊಂದಿಗೆ ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿರುವಂತ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಎಲ್ಲರನ್ನು ಜೋರಾದ ಕೈ ಚಪ್ಪಾಳೆಂದು ಇವರನ್ನ ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸ್ವಾಗತಿಸಬೇಕು ಅಂತ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಟ್ರಸ್ಟಿ ಆಗಿರುವಂತ ಗೌರವಾನ್ವಿತ ಬಾಲಕೃಷ್ಣ ಹೆಗ್ಡೆ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. 1981ನೇ ಇಸ್ವಿಯಲ್ಲಿ ಸುಂದರರಾಮ್ ಶೆಟ್ಟರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಇವತ್ತಿಗೆ 45 ವರ್ಷ ಕಳೆದಿದೆ. ಈಗ ಇಲ್ಲಿ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳಿಗೆ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಬಗ್ಗೆ ಸ್ವಲ್ಪ ಗೊತ್ತು. ಆದರೆ ಇಲ್ಲಿ ತುಂಬ ಜನ ಅವರನ್ನು ನೋಡಿರಲಿಕ್ಕಿಲ್ಲ. ಅವರು ಯಾವ ರೀತಿ ಅವರ ಕಾರ್ಯವೈಖರಿ ಹೇಗೆ ಇತ್ತು ಅಂತ ಗೊತ್ತಿರಲಿಕ್ಕಿಲ್ಲ. ಅದಕ್ಕೆ ಒಂದು ಸಂಕ್ಷಿಪ್ತವಾಗಿ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞೆ ಯಾವ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದ, ಯಾವ ರೀತಿಯಲ್ಲಿ ನಡೀತಾ ಇದ್ದ, ಯಾವ ರೀತಿಯಲ್ಲಿ ಮಲಗ್ತಾ ಇದ್ದ, ಯಾವ ರೀತಿಯಲ್ಲಿ ಅವನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದ ಅಂತ ಒಂದು ಶ್ಲೋಕ ಇದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಶ್ರಿತದಿ ಕಿಂ ಪ್ರಭಾಷೇತ ಕಿಮಾತೀತ ವ್ರಜೇತ ಕಿಂ. ಅದೇ ರೀತಿಯಲ್ಲಿ ಈ ಸುಂದರರಾಮ್ ಶೆಟ್ಟರು ಯಾವ ರೀತಿಯಲ್ಲಿ ಇದ್ದರು, ಯಾವ ರೀತಿಯಲ್ಲಿ ನಡೀತಾ ಇದ್ರು, ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು ಅನ್ನೋದನ್ನು ಸ್ವಲ್ಪ 1-2 ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸರಳ ವ್ಯಕ್ತಿತ್ವ, ಬಿಳಿ ಶರ್ಟ್, ಅರ್ಧ ಕೈ, ಬಿಳಿ ಪ್ಯಾಂಟು, ಸಾಮಾನ್ಯ ಚಪ್ಪಲ್,
ಸಾಧಾರಣ ವಾಚ್, ಪೆನ್ ಇಲ್ಲ, ಉಂಗುರ ಇಲ್ಲ, ಏನೂ ಇಲ್ಲ. ತಿಂತಾ ಇದ್ದದ್ದು ಭಾಳ ಅವರಿಗೆ ಅತೀವ ಪ್ರೀತಿಯಾದಂಥ ವಿಷಯ, ತುಳುವಿನಲ್ಲಿ ನೀರು ಪಡೆದ ಕುಕ್ಕು, ಉಪ್ಪಡು ಪಚ್ಚಿರು, ಬಜಿಲ್ ಸಜ್ಜಿಗೆ, ಇಂಥದ್ದು. ಯಾರಿಗಾದರೂ ಒಂದು ಯೋಚನೆ ಮಾಡುವಾಗ ಒಂದು ಆ ದೊಡ್ಡ ಬ್ಯಾಂಕಿನ ದೊಡ್ಡ ಅಧ್ಯಕ್ಷ, ದೊಡ್ಡ ಚೇರ್ಮನ್ ಯಾವ ರೀತಿ ಇರಬೇಕು, ಏನು ಪ್ಯಾಂಟು ಸೂಟು ಎಲ್ಲ ಧರಿಸ್ಕೊಂಡು ಬರಬೇಕು, ಯಾವ ರೀತಿ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ವ್ಯಕ್ತಿತ್ವ. ಆದರೆ RBI ಗವರ್ನರ್ಸು, ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅದು ಹೋಗುವಾಗ ಅದು ಬೇರೆ ದೃಷ್ಟಿ, ಬೇರೆ ವಿಷಯ. ಬಟ್ ಅವರು ಸಾಮಾನ್ಯವಾಗಿ ದಿನನಿತ್ಯದ ವಿಷಯ ಹೇಳ್ತಾ ಇದ್ದೀನಿ ನಾನು. ವರ್ಚಸ್ಸು ತನ್ನ ಡ್ರೆಸ್ನಲ್ಲಿ ಬರಲಿಲ್ಲ ಅವರಿಗೆ, ಅವರ ವ್ಯಕ್ತಿತ್ವದಲ್ಲಿ ಬಂತು. 6 ಅಡಿ 2 ಇಂಚು, ನೀಳ ಶರೀರ, ಹೊಟ್ಟೆಗಿಟ್ಟೆ ಏನಿಲ್ಲ, ದುಂಡು ಮುಖ, ಬಿಳಿಯಲ್ಲ, ತುಳುಟೊಂಜಿ ಪಾತ್ರ ಉಂಡು, ಮಂಜಲ್ ಬೊಲ್ದೊಂದು ಅಂಥ ಒಂದು ಬಣ್ಣ. ಅದರ ಮುಖದಲ್ಲಿ ಒಂದು ಬೇರೆ ಕಾಂತಿ, ಕಣ್ಣಿನಲ್ಲಿ ಒಂದು ಅದರಲ್ಲಿ ಕಾಣುವಂಥ ಒಂದು ಕಿರಣ, ಒಂದು ಸ್ಫಟಿಕದ ಹಾಗೆ ಒಂದು ಕಣ್ಣು. ಅವರು ಹೀಗೆ ನಡ್ಕೊಂಡು ಬಂದರೆ ನಾವು ಎದುರಲ್ಲಿ ಪಾಸಾದರೆ ಇನ್ನೊಂದು ಸಲ ನೋಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಒಂದು ವರ್ಚಸ್ಸು. ಹಿಂದಿನ ಕಾಲದಲ್ಲಿ, ಭಾಳ ಹಿಂದೆ ಅವರು ಸಿಗರೆಟ್ ಸಿಗ್ತಾಯಿದ್ರು. ಆಗ ಪಾಸಿಂಗ್ ಶೋ ಅಂತ ರೌಂಡ್ ಟಿನ್ ಬರ್ತಾಯಿತ್ತು, ಅದನ್ನು ತಗೊಂಡು ಒಂದು ಕೈಯಲ್ಲಿ ನಡ್ಕೊಂಡು ಹೋದರೆ ನಮಗೆ ಅವರ ಪಕ್ಕದಲ್ಲಿ ಪಾಸಾಗುವಾಗ ಅದೊಂದು ಏನೋ ಒಂದು ಆರ ಅಂತ ಹೇಳ್ತಾರಲ್ಲ, ಆರ ತಟ್ತಾ ಇತ್ತು, ಇಲೆಕ್ಟ್ರಿಕ್ ಕರೆಂಟ್. ಸೊ ಸ್ಥಿತಪ್ರಜ್ಞ ಭಾಷಾ ಅವರು ಯಾವ ರೀತಿ ಇದ್ದರು, ಯಾವ ರೀತಿ ಕಾಣ್ತಾ ಇದ್ದರು, ಯಾವ ರೀತಿ ನಡೀತಾ ಇದ್ದರು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಆಫೀಸ್ನಲ್ಲಿ 12 ಅಡಿದ್ದು ಒಂದು ಮೇಜು, ಅದರಲ್ಲಿ ಒಂದೇ ಒಂದು ಪೀಸ್ ಪೇಪರ್ ಇಲ್ಲ, ಒಂದೇ ಒಂದು ಫೈಲ್ ಇಲ್ಲ. ಇಕನಾಮಿಕ್ ಟೈಮ್ಸ್ ಪೇಪರು ಮತ್ತು ಒಂದು ಇಂಟರ್ನ್ಯಾಷನಲ್ ಇಕಾನಮಿಕ್ ಮ್ಯಾಗಝಿನ್ ಅಷ್ಟೇ. ಆ ದಿವಸ ಏನು ಓದಬೇಕು ಅಷ್ಟಿರುತ್ತೆ ಅವರಿಗೆ. ಅಧಿಕಾರಿಗಳು ಬಂದು ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಕೂತ್ಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಅವರು ಬಾಗಿಲು ತೆಗೆದು ಅವರ ಟೇಬಲ್ಗೆ ಬರುವಾಗ ಅವರು ಏನು ವಿಷಯ ಅಂತ ಹೇಳಬೇಕು. ಆ ವಿಷಯ ಹೇಳಿದ ತಕ್ಷಣ ಫೈಲ್ ತೆಗೆದ್ರು, ಸಮೌಂಡತ್ತ ಸೈನ್ ಮಾಡಿದ್ರು, ಅಲ್ಲಿಗೆ ಡಿಸಿಷನ್ ಆಯಿತು. ಆ ಡಿಸಿಷನ್ ಅಷ್ಟೇ, ಕ್ಷಣಿಕವಾಗಿ, ಸ್ಪಾಂಟೇನಿಯಸ್, ಮೊಮೆಂಟ್ರಿ. ಅದರಿಂದಾಗಿ ಅವರಿಗೆ ಆ ಬ್ಯಾಂಕನ್ನು, ಎಲ್ಲೋ ಇದ್ದ ಬ್ಯಾಂಕನ್ನು ಎಲ್ಲಿಗೂ ಕರ್ಕೊಂಡು ಹೋಗುವಂಥ ಸಾಮರ್ಥ್ಯ ಬಂತು. ಅದು ಅಲ್ಲದೆ ಫ್ಲೈಟಲ್ಲಿ ಕೆಳಗಿಳ್ಕೊಂಡು ಬರ್ತಾರೆ. ಆಗೆಲ್ಲ ಈ ಬಸ್ಸು, ಏರೋ ಬ್ರಿಡ್ಜ್ ಏನಿರಲಿಲ್ಲ ಬೆಂಗಳೂರಿನಲ್ಲಿ. ಯಾವ ಫ್ಲೈಟಿಂದ ಯಾವಾಗಲೇ ಇಳಿಯಲಿ, ಮೊದಲಿಗೆ ಇಳಿಯೋದು ಅವರು. ಅದು ಇಡೀ ಟಾರ್ಮ್ಯಾಕಲ್ಲಿ ನೋಡ್ಕೊಂಡು ಬರುವಾಗ ಆ ಸುಂದರ ಮೂರ್ತಿಯ ಸುಂದರ ಒಂದು ದೃಶ್ಯ ಅದೊಂದು ಬೇರೆಯೇ. ಅಂತ ಸುಂದರರಾಮ್ ಶೆಟ್ಟರು ಮಾಡಿದಂಥ ಕೆಲಸ ಅಂತ ಹೇಳಿದರೆ, ಹೇಗೆ ವರ್ತಿಸ್ತಾರೆ ಅಂತ ಕೇಳಿದ್ರಲ್ಲ, ಹೇಗೆ ಕಾರ್ಯ ಮಾಡ್ತಾಯಿದ್ದಾರೆ. 17 ವರ್ಷ ನಾನ್ ಸ್ಟಾಪ್ ಜಾಬ್ ಕ್ರಿಯೇಷನ್ ಅಂತ ಹೇಳೋ ಒಂದು ಶಬ್ದವನ್ನು ನಾವು ಇತ್ತಲಾಗೆ ಒಂದು 15-20 ವರ್ಷದ ಹಿಂದೆ ಕೇಳಿದ್ದೇವೆ. ಇನ್ಫೋಸಿಸ್ ಅವರೆಲ್ಲ ಬರುವಾಗ ಇವರು 1960ರಿಂದ 79ರವರೆಗೆ, 62ರಿಂದ 79ರವರೆಗೆ ನಾನ್ ಸ್ಟಾಪ್ ಜಾಬ್ ಕ್ರಿಯೇಷನ್. ಅವರು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದದ್ದು ಜಾಬ್ ಕೊಡಲಿಕ್ಕೋಸ್ಕರ. ಮುಖ್ಯ ಪ್ಯಾಷನ್ ಅನ್ನೋದು ವಿ ಹ್ಯಾವ್ ಟು ಕ್ರಿಯೇಟ್ ಜಾಬ್ಸ್ ಫಾರ್ ದಿಸ್ ಯಂಗ್ಸ್ಟರ್ಸ್. ಒಂದು ಚಿಕ್ಕ ಕಥೆ ಹೇಳ್ತೇನೆ. ಪದ್ಮನಾಭ ಶೆಟ್ಟರು, ವಾಮಂಜೂರು, ನಮ್ಮ ಯತೀಂದ್ರ ಶೆಟ್ರು ಇಲ್ಲಿದ್ದಾರೆ, ಅವ್ರ ಮಾವ ಯಾರನ್ನು ಕರ್ಕೊಂಬಂದರು ಕೆಲಸಕ್ಕೆ. 78-79 ಬಂದು ಕೂತರು. ದಾನವತ್ತು ಚಂಚೊಂಜಿ ಕೆಲಸ ಅವಡಿತ್ತು. ಶ್ರೀಧರನ್ ಲೆಪ್ಲೆ, ಶ್ರೀಧರ್ was Padmanabh Shetty's brother. He was in charge of personal department. So Sridhar Shetty came down. ನಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಲೇ. ಶ್ರೀಧರ್ ಶೆಟ್ಟರು ಆಗ ತಾನೇ
RBI ಅವರು ಯಾವುದೋ ಒಂದು ಕಾರಣಕ್ಕೆ ಯಾರೋ ಒಂದು ದೂರು ಕೊಟ್ಟದ್ರಿಂದ ಅಪಾಯಿಂಟ್ಮೆಂಟ್ ಇನ್ನು ವಿಜಯ ಬ್ಯಾಂಕಲ್ಲಿ ಸ್ಟಾಪ್ ಮಾಡಬೇಕು ಅಂತ ಒಂದು ಎಂಬಾರ್ಗೋ ಬಂದಿತ್ತು. ಅವು ಇಂಚಂಚ RBIದ ನಂಗೆ ಶಿಮಲ್ಪೇರ್ ಆಪ್ಜಿ ಇಶ್ಯೂ ದ ಆರ್ಡರ್ ಇಮಿಡಿಯೇಟ್ಲಿ. ಬೇಲೆ ಪೋಂಡೆ ಏನತ್ತ ఆయన బాబు చెత్త జైలు పోండి యానత్త ఆయత్తత్త ಕೊರ್ಲಿ. ದ್ಯಾಟ್ ಈಸ್ ಸುಂದರಾಮ್ ಶೆಟ್ಟಿ. ಡೈನಾಮಿಸಮ್, ಅದಕ್ಕೆ ಒಂದು ಡಿಕ್ಷನರಿಯಲ್ಲಿ ಒಂದು ಪದದ ಅರ್ಥ ಇದ್ದರೆ ಅದಕ್ಕೆ ಸುಂದರರಾಮ್ ಶೆಟ್ಟಿ ಅನ್ನೋದು ಸೂಕ್ತವಾದಂಥ ಒಂದು ಅರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಕೃಷ್ಣ ಅರ್ಜುನಿಗೆ ಹೇಳಿದ್ದಾನೆ, ಯಾವ್ಯಾವಾಗ ಧರ್ಮ ಗ್ಲಾನಿ ಆಗ್ತದೆ ಆಗ ನಾನು ಬಂದು ಇಳಿತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಊರಿನಲ್ಲಿ ಬಹಳ ದೊಡ್ಡದೊಂದು ಆಘಾತ ಬಿತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಲ್ಯಾಂಡ್ ರಿಫಾರ್ಮ್ಸಿಂದ. ಆ ಕಾಲದಲ್ಲಿ ಬಂದು ನಿಂತವರು ಸುಂದರರಾಮ್ ಶೆಟ್ಟರು. ಅವ್ರು ಇಲ್ದಿದ್ರೆ ಏನಾಗ್ತಾ ಇತ್ತು ಅನ್ನೋ ಚಿತ್ರಣ ನೋಡ್ಬೇಕು ನಾವು. ಅವ್ರು ಇಲ್ದಿದ್ರೆ ನಾವೆಲ್ಲರೂ ರಸ್ತೆಯಲ್ಲಿ ಹೊಡೆದಾಡಿಕೊಂಡು ಪೆಟ್ಟು ಕಿಟ್ಟು ಅಂತ ಮಲ್ತೊಂದು ಅಂಚಿಂಚಿ ತಿರ್ಗೊಂಡು ಲೂಟಿ ದರೋಡೆ ಮಲ್ತೊಂದು ತಿರ್ಗೊಡ್ದು ದ್ಯಾಕೊಂಡ ವಿ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಆ ಟೈಮ್ಡ್ ಬತ್ತಿನಾರು ಸುಂದರರಾಮ್ ಶೆಟ್ಟರು. ರೈಟ್ ಮ್ಯಾನ್ at the right place at the right time. He arrived. In one stroke he solved all the problems of land reforms. ಆಯ್ತು, ಇಂಪ್ಯಾಕ್ಟ್ ಏನು ಅಂತೇಳಿ ಒಂದೇ ಒಂದು ನಿಮಿಷ ಮುಗಿಪೋಯ ಪ್ರಕಾಶಣ್ಣ. ಇಂಪ್ಯಾಕ್ಟ್ ಏನು? RN ಶೆಟ್ಟರಿಗೆ ಒಂದು MG ರೋಡ್ನಲ್ಲಿ ಜಾಗ ಇತ್ತು. ಸುಂದರರಾಮ್ ಶೆಟ್ಟರು ಹೇಳಿದ್ರು ನನಗೆ ಹೆಡ್ ಆಫೀಸ್ ಕಟ್ಟಲಿಕ್ಕೆ ಜಾಗ ಬೇಕು ಅಂತೇಳಿ. RN ಶೆಟ್ಟರು MG ರೋಡ್ ಫೇಸಿಂಗ್ ಜಾಗವನ್ನು ವಿಜಯ ಬ್ಯಾಂಕಿಗೆ ಸುಂದರರಾಮ್ ಶೆಟ್ಟರಿಗೋಸ್ಕರ ಕೊಟ್ಟರು. ಅವರು ಹಿಂದ್ಗಡೆ ಜಾಗ ಇಟ್ಕೊಂಡ್ರು. ಅವ್ರು ಹಿಂದ್ಗಡೆ ತಾಜ್ ಹೋಟೆಲ್ ಕಟ್ಟಿದ್ರು. ಇವತ್ತು ಯಾರಿಗೂ ಆ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು RN ಶೆಟ್ಟರ್ ದೊಡ್ಡತನ ಒಂದು. ಅದು ಯಾಕೆ ಕೊಟ್ಟರು? ಸುಂದರರಾಮ್ ಶೆಟ್ಟರ್ ದೊಡ್ಡತನ ನೋಡಿ ಕೊಟ್ಟರು. ಸುಂದರರಾಮ್ ಶೆಟ್ಟರು ಇರುವುದು ಸಮಾಜಕ್ಕೆ, ನನ್ನಿಂದ ಏನು MG ರೋಡ್ ತಾಗಿರೋ ಜಾಗ ಅವ್ರು ಕೊಟ್ಟರು. ನಾವು ಈ ಸಭಾಭವನ ಕಟ್ಟಲಿಕ್ಕೆಲ್ಲ ದುಡ್ಡು ಕಲೆಕ್ಷನ್ಗೆ ಹೋಗುವಾಗ ಒಂದು ಪಾಟೀಲ್ ಅಂತ ಒಬ್ಬರು ಅಧಿಕಾರಿ, ವಿಜಯ ಬ್ಯಾಂಕ್ನ ನಿವೃತ್ತ ಅಧಿಕಾರಿ, ಅವ್ರ ಹತ್ರ ಹೋದಕ್ಕೆ ಐ ಥಿಂಕ್ BP ಕಿಶೋರ್ ವೆಂಟ್ರೆ, ನಾನು ಒಂದು 10,000 ಕೊಡ್ತೇನೆ, ಯಾಕಂದ್ರೆ ನನ್ನ ಹೆಂಡತಿಗೆ ಕ್ಯಾನ್ಸರ್, ಅವಳಿಗೆ ನನ್ನ ಉಳಿದ ಪೆನ್ಷನ್ ಹಣ ಅವಳಿಗೆ ಮದ್ದಿಗೆ ಬೇಕಾಗ್ತದೆ, ಯಾವಾಗ ಆಗುತ್ತೆ ಆಗ ಮತ್ತೆ ಶುರು ಮಾಡ್ತೇನೆ ಅಂತ 10,000 ಕೊಟ್ಟರು. 4 ತಿಂಗಳ ಮೇಲೆ ವನಮಾಲ ಅಂತ ಅವ್ರ ಹೆಸರು. ಅವ್ರು ತೀರ್ಕೊಂಡು 10 ದಿವಸದಲ್ಲಿ ಬಂದು ನನಗೀಗ ಮದ್ದಿನ ಖರ್ಚು ಇಲ್ಲ ಅಂತ ಮತ್ತೆ ದುಡ್ಡು ಕೊಟ್ಟು ಹೋಗಿದ್ದಾರೆ. ಇದು ಪಾಟೀಲ್ ದೊಡ್ಡತನ, ಅವರ ಪ್ರಭಾವ, ಅಂಥ ವ್ಯಕ್ತಿತ್ವ. ಆದ್ದರಿಂದಲೇ ಅವರು ದೈವಾಧೀನರಾಗಿ 40 ವರ್ಷ ಆಗಿತ್ತು. 2021ಕ್ಕೆ 81ಕ್ಕೆ ಅಗಲಿದ್ರು. 2021ಕ್ಕೆ 40 ವರ್ಷ ಕಳೆದ ಮೇಲೆ 40 ವರ್ಷ ಖರ್ಚು ಮಾಡಿ ಈ ಸಭಾಭವನ ಆಗಿದೆ. 1 ವರ್ಷ 2 ವರ್ಷ 5 ವರ್ಷ ಜನರಿಗೆ ಮರ್ತು ಹೋಗ್ತದೆ. 40 ವರ್ಷ ಆದರೂ ಅವರ ಹೆಸರನ್ನು ಯಾರೂ ಮರೆಯಲಿಲ್ಲ. ಈ ಸಭಾಭವನ ಅದರದ್ದು ಒಂದು, ಅದಕ್ಕೆ ನಮ್ಮ ಪ್ರಕಾಶ್ ಶೆಟ್ಟರದ್ದು ಕೊಡುಗೆ ಭಾಳ ದೊಡ್ಡದು. RN ಶೆಟ್ಟರು ನಮ್ಮ ಅಧ್ಯಕ್ಷರಾಗಿದ್ದರು, ವಿನಯ್ ಹೆಗ್ಡೆ ಅವರು ನಮ್ಮ ಅಧ್ಯಕ್ಷರಾಗಿದ್ದರು. ಮತ್ತೆ ಮುಂದೆ ತಗೊಂಡು ಹೋಗೋದು ಪ್ರಕಾಶ್ ಶೆಟ್ಟರು. ಪ್ರಕಾಶ್ ಶೆಟ್ಟರು ಕೈ ಯಾವಾಗಲೂ ಹೀಗೆ ಕೊಡೋದು ಮಾತ್ರ ಗೊತ್ತವರಿಗೆ, ಬೇರೆ ಗೊತ್ತಿಲ್ಲ. ಈ ಸಭಾಭವನ ಕಟ್ಟುವಾಗ ನಮ್ಮನ್ನೆಲ್ಲ ಕಟ್ಕೊಂಡು ಬಾಂಬೆಗೆ ಹೋದರು, ಪೂನಾಕ್ಕೆ ಹೋದರು, ಎಲ್ಲ ಕಡೆ ಹೋದರು, ಕೈ ಹೀಗೆ ಮಾಡ್ಕೊಂಡು ಹೋದರು. ಅದು ಒಂದೇ ಒಂದು ಬಾರಿ ಅವ್ರ ಕೈ ಹೀಗೆ ಮಾಡಿದ್ದು. ಸೊ ಹಾಗೆ ನಮ್ಮ ಟ್ರಸ್ಟಿಯವರಿದ್ದಾರೆ, VP ಶೆಟ್ಟರಿದ್ದಾರೆ, ರತ್ನಾಕರ್ ಹೆಗ್ಡೆ ಅವರಿದ್ದಾರೆ, ಇನ್ನೊಬ್ಬರು ರತ್ನಾಕರ್ ಹೆಗ್ಡೆ ಅವರು ಬರಲಿಕ್ಕೆ ಆಗಲಿಲ್ಲ, ಶ್ರೀಧರ್ ಶೆಟ್ಟರಿದ್ದಾರೆ, ಶ್ರೀಧರ್ ಶೆಟ್ಟರು ನಮ್ಮ ಟ್ರಸ್ಟಿ ಆಗಿದ್ದಾರೆ. ಮತ್ತು ಎಲ್ಲ
ದೇಣಿಗೆಯಲ್ಲಿ ಈ ಸಭಾಭವನ ನಿರ್ಮಾಣ ಆಗಿದೆ. ಅದನ್ನು ಮತ್ತೊಂದು ಸಲ ಹೇಳ್ತೀನಿ, ಪ್ರಕಾಶ್ ಶೆಟ್ಟರ ಕನೆಕ್ಷನ್ನಿಂದಾಗಿ ಇದೊಂದು ಒಳ್ಳೆ ರೆಂಟಲ್ ಬರುವ ಹಾಗೆ ಒಂದು ಒಳ್ಳೆಯವರಿಗೆ ಕೊಟ್ಟು ತಿಂಗಳು ನಮಗೆ ಯಾವ ರೀತಿಯಲ್ಲೂ ಈ ಕಳೆದ 4 ವರ್ಷದಲ್ಲಿ ಯಾವ ರೀತಿಯಲ್ಲೂ ತೊಂದರೆ ಆಗದೆ ತಿಂಗಳು ನಮಗೆ ಸಂಪಾದನೆ ಆಗ್ತಾಯಿದೆ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗ್ತಾಯಿದೆ. ಅದನ್ನು ಇವತ್ತು ಈ ಸಹಾಯ ಹಸ್ತದಲ್ಲಿ ಮಾಡಲಿಕ್ಕೆ ಸುಂದರರಾಮ್ ಶೆಟ್ಟರ ಹೆಸರಿನಲ್ಲಿ ಈ ಸಹಾಯ ಹಸ್ತ ನಡೀತಾ ಇದೆ ಇವತ್ತು. ಅದರಲ್ಲಿ ವಿದ್ಯಾಭ್ಯಾಸಕ್ಕಿರಲಿ, ಆರೋಗ್ಯ ವಿಷಯದಲ್ಲಿರಲಿ, ಅಥವಾ ಅಂಗವಿಕಲರಿರಲಿ, ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಯಾರಿಗೆ ಅತ್ಯಂತ ಕಷ್ಟದಲ್ಲಿರುವವರಿಗೆ, ಅದಲ್ಲದೆ ಒಂದು 4-6 ಶಾಲೆಗಳಿಗೆ ಕೂಡ ನಿಜವಾಗಿ ನೋಡೋದಾದರೆ 300 ಮಕ್ಕಳಿಗೆ ಸಹಾಯ ಹಸ್ತ ಕೊಡ್ತಾ ಇದ್ದೇವೆ. ಆದರೆ ಒಂದು 7-8 ಶಾಲೆಗಳಿಗೆ ಕೊಟ್ಟಿದ್ದೇವೆ. ಈ ಪ್ರತಿ ಶಾಲೆಯಲ್ಲಿ 200-300 ಮಕ್ಕಳಿದ್ದಾರೆ. ಆ ರೀತಿ ನೋಡೋದಾದರೆ ಒಟ್ಟಿಗೆ ಒಂದು 2000 ಮಕ್ಕಳು ಆ ಶಾಲೆಯಲ್ಲಿ ಮತ್ತು 300 ಮಕ್ಕಳು ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಈ ಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಹರಿಯಣ್ಣ ಇದ್ದಾರೆ, ಸುಂದರರಾಮ್ ಶೆಟ್ಟರ ಮಗ, ಅವರಿರೋದು ನಮಗೆ ನಮ್ಮ ದೊಡ್ಡ ಭಾಗ್ಯ. ಸುರೇಶ್ ಅಣ್ಣ ಇದ್ದಾರೆ, ಪ್ರಕಾಶ್ ಶೆಟ್ಟರು ಹೇಗಿದ್ದಾರೆ, ಕ್ಯಾಪ್ಟನ್ ಬ್ರಿಜೇಶ್ ರಾವ್ ಅವರು ನಮ್ಮ ಯುವ ಸಂಸದ. ನನಗೆ ನಿಮ್ಮ ಪರಿಚಯ ಇಲ್ಲ, ಮೀಟ್ ಮಾಡಲಿಲ್ಲ, ಅದನ್ನು ದೂರದ ಬೆಂಗಳೂರಲ್ಲಿ ತಮ್ಮ ಹೆಸರು ಕೇಳ್ತಾ ಇದ್ದೇನೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಅಂತ್ರಿ. ಇನ್ನೂ ತಮಗೆ ಆಯಸ್ಸಿದೆ. ಅದಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಳ್ಳೆ ಕಮಿಟಿಯಲ್ಲಿ ಮೋದಿಯವರು ನಿಮ್ಮನ್ನು ಹೆಕ್ಕಿ ಹಾಕಿದ್ದಾರೆ ಅಂತ ಕೇಳಿಸ್ಕೊಂಡಿದ್ದೇನೆ. ಅದೇ ರೀತಿ ತಾವು ಒಳ್ಳೆಯ ಕೆಲಸ ಮುಂದುವರಿಸಿ. ನೊಂದಳಿಕೆಯವರಿದ್ದಾರೆ, ಅವ್ರದ್ದು ಗೊತ್ತಿಲ್ಲದಿದ್ದವ್ರು ಯಾರೂ ಇಲ್ಲ. ಅದು ಹಾಸ್ಯ ಆಗಲಿ, ಅದು ಸೀರಿಯಸ್ ಆಗಲಿ, ಅದು ಇಂಟರ್ವ್ಯೂ ಆಗಲಿ, ಎಲ್ಲದರಲ್ಲೂ ನೊಂದಳಿಕೆಯವ್ರದ್ದು ಎತ್ತಿದ ಕೈ. ಎಲ್ಲರನ್ನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಈ ಸಹಾಯ ಹಸ್ತದ ಕಾರ್ಯಕ್ರಮಕ್ಕೆ ಶುಭ ಆಗಲಿ ಅಂತ ಹಾರೈಸ್ತಾ, ಎಲ್ಲ ಸೇರಿದವರಿಗೆ ಎಲ್ಲ ಇದ್ದಾರೆ. ವಾಸುದೇವಣ್ಣ ಇದ್ದಾರೆ, ಸಂತೋಷ್ ಶೆಟ್ಟರ್ ಇದ್ದಾರೆ, ಹರೀಶ್ ಶೆಟ್ಟರ್ ಇದ್ದಾರೆ, ಭಂಡಾರಿ ಇದ್ದಾರೆ. ಎಲ್ಲರ ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನು ಮತ್ತೊಂದು ಸಲ ಸ್ವಾಗತ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು ಸಮಾಜಕ್ಕೆ ನೀಡಿದಂಥ ಕೊಡುಗೆಯನ್ನು ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿರುವಂಥ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂಥ ಗೌರವಾನ್ವಿತ ಬಾಲಕೃಷ್ಣ ಹೆಗ್ಡೆ, ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟ್ಗಳು, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಹೂಗುಚ್ಛದ ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಸ್ವಾಗತಿಸುವವರೇ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು. ಹಾಗೆ ಬಂಧುಗಳೇ, ಬುಲ್ಕು ಮತ್ತು ಬ್ಯಾಕ್ ಟು ಊರು ಎನ್ನುವಂತ ಒಂದು ವಿಶೇಷವಾದ ಪರಿಕಲ್ಪನೆಯೊಂದಿಗೆ ಯುವ ಸಮುದಾಯ ಸ್ವ ಉದ್ಯಮಕ್ಕೆ ಆದ್ಯತೆಯನ್ನ ನೀಡಬೇಕು ಎನ್ನುವಂತ ಒಂದು ಪರಿಕಲ್ಪನೆಯನ್ನ ಜಾರಿಗೆ ತಂದವರು. ಹಾಗೆ ಈ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ IIM ನಲ್ಲಿ ಪದವಿಯನ್ನು ಪಡೆದಂತ ಓರ್ವ ಪದವೀಧರರು ಹೌದು ಕ್ಯಾಪ್ಟನ್ ಬ್ರಿಜೇಶ್ ಚೌಟರು, ಮಂಗಳೂರು ಕಂಬಳದ ರೂವಾರಿಗಳು ಇಂದಿನ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಡೈಜಿ ವರ್ಲ್ಡ್ ವಾಹಿನಿ, ಮಂಗಳೂರಿನ ಹೆಸರಾಂತ ವಾಹಿನಿಯ ಒಂದು ಫೌಂಡರ್ ಹಾಗೆ ನಿರೂಪಕರು, ಈ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ನಿರಂತರವಾಗಿ ನೀಡ್ತಿರುವಂತಹ ವಾಲ್ಟರ್ ನಂದರಿಕೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಎಲ್ಲರನ್ನ ಸ್ವಾಗತ ಮಾಡಿದ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ಇದರ ಟ್ರಸ್ಟಿ ಆಗಿರುವಂತಹ ಗೌರವಾನ್ವಿತ ಬಾಲಕೃಷ್ಣ ಹೆಗ್ಡೆ ಇವರಿಗೂ ಕೂಡ ಆತ್ಮೀಯವಾದಂತಹ ಗೌರವದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಸುಪುತ್ರರಾಗಿರುವಂತಹ ಹರಿಪ್ರಸಾದ್ ಶೆಟ್ಟಿ ಮುಲ್ಕಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅವರ ಉಪಸ್ಥಿತಿ ಕೂಡ ಗೌರವಿಸ್ತಾ ಹೂಗುಚ್ಛದ ಗೌರವದೊಂದಿಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೆ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾಪು ಕಡಲ ತೀರವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಬದಲಾವಣೆ ಮಾಡಬೇಕು, ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕು ಎನ್ನುವಂತ ಒಂದು ಕಟಿಬದ್ಧತೆಯಿಂದ ಕಾರ್ಯೋನ್ಮುಖರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಸೇರಿರುವ ಎಲ್ಲ ಸಜ್ಜನ ಸಂಪ್ರೀತಿಯ ಸನ್ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ, ಬಂಧುಗಳೇ, ಕಾರ್ಯಕ್ರಮದ ಮೊದಲಿಗೆ ಒಂದು ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ. ಸಾಕಷ್ಟು ಫಲಾನುಭವಿಗಳು ದೂರದಿಂದ ಆಗಮಿಸಿದ್ದೀರಿ. ವೇದಿಕೆ ಕೂಡ ಸಹಕಾರವನ್ನ ಸ್ಪಂದನೆಯನ್ನ ನೀಡ್ತೀರಿ ಎನ್ನುವಂತ ಭರವಸೆಯೊಂದಿಗೆ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ವೇದಿಕೆ ಇರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಮತ್ತೊಮ್ಮೆ ಸಲ್ಲಿಸ್ತಾ, ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೊಂದಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಮೆರುಗನ್ನ ಸ್ಪರ್ಶವನ್ನ ನೀಡಲಿಕ್ಕಿದ್ದೇವೆ. ವೇದಿಕೆ
ಥ್ಯಾಂಕ್ ಯು. ಚಪ್ಪಾಳೆ ತಟ್ಟಿದ ಎಲ್ರಿಗೂ ಧನ್ಯವಾದ. ವೇದಿಕೆಯಲ್ಲಿರುವ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಅತ್ಯಂತ ಆತ್ಮೀಯರು, ವಿಶೇಷವಾಗಿ ಹೇಳುವುದಾದರೆ ತುಳುನಾಡನ್ನು ಇನ್ನೊಂದು ಲೆವೆಲಿಗೆ ಕೊಂಡೋಗ್ಬೇಕೆಂದು ಒಂದು ಕನಸು ಕಟ್ಟಿದವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ. ಬಹುಶಃ ತಾನು ಯಶಸ್ವಿ ಉದ್ಯಮಿಯಾದರೂ ಅದರಲ್ಲಿ ಏನು ಬರ್ತದೆ ಅದು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ನಾವು ಹಿಂತಿರುಗಿ ಕೊಡಬೇಕು ಮತ್ತು ಸಮಾಜ ಉದ್ಧಾರ ಆಗಬೇಕು ಎಂಬ ಚಿಂತನೆಯಿಂದ, ಆ ಒಂದು ವಿಷನ್ನಿಂದ ಬಹುಶಃ ಇಂದು ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರು ಏನು ತಮ್ಮ ಜೀವಮಾನದಲ್ಲಿ ಸಾಧನೆ ಮಾಡಿದ್ದಾರ ಅದೇ ಹಾದಿಯಲ್ಲಿ ಮುನ್ನಡೆಯುತ್ತಾ ಹೋಗುವಂತ ಒಬ್ಬ ಅತ್ಯಂತ ಆತ್ಮೀಯರು ಮತ್ತು ನಮ್ಮ ತುಳುನಾಡಿನ ವೀರರು. ದಯಮಾಡಿ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಹಾಗೇನೆ ನನ್ನ ಇನ್ನೊಬ್ಬ ಅತ್ಯಂತ ಆತ್ಮೀಯರು ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಈಗ MP ಆಗಿದ್ದಾರೆ, ಆದರೆ ಅದಕ್ಕಿಂತ ಹಿಂದೆ ಅವರು ನಮಗೆ ತುಂಬ ಆತ್ಮೀಯರು, ಈಗಲೂ ಆತ್ಮೀಯರು. ಹೆಚ್ಚಾಗಿ ರಾಜಕೀಯದಲ್ಲಿ ರಾಜಕಾರಣಿಗಳು, ಹೆಚ್ಚಾಗಿ ಎಲ್ಲರೂ ಅಲ್ಲ, ಏನಾದರೂ ಒಂದು ದೊಡ್ಡ ಸಾಧನೆ ಮಾಡುವುದಾದ್ರೆ ಅವರು ಮುಂದಿನ ಇಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಳ್ತಾರೆ. ಆದರೆ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಮಾಡುವ ಕೆಲಸ ಮತ್ತು ವಿಷನ್ ಮುಂದಿನ ಇಲೆಕ್ಷನ್ಗೆ ಅಲ್ಲ, ಮುಂದಿನ ಜನರೇಷನ್ಗೆ. ಅದಕ್ಕಾಗಿ ಅವರ ಮೇಲೆ ನನಗೆ ಅತ್ಯಂತ ಗೌರವ. ಬೊಲ್ಪು ಮತ್ತು ಬ್ಯಾಕ್ ಟು ಊರು ಎಂಬ ಈ ಎರಡು ಏನು ಯೋಜನೆಗಳು, ಸ್ಟೂಡೆಂಟ್ಸ್ ಇಲ್ಲಿದ್ದೀರಾ, ನೀವು ನಿಮ್ಮ ಡಿಗ್ರಿ ಆಗಿ, ನಿಮ್ಮ ಇಂಜಿನಿಯರಿಂಗ್ ಆಗಿ ಅಥವಾ ಮೆಡಿಕಲ್ ಆಗಿ ಯಾವ ದೇಶಕ್ಕೂ ಯಾವ ರಾಜ್ಯಕ್ಕೂ ಹೋಗುವ ಅಗತ್ಯ ಇಲ್ಲ. ಯಾಕೆಂದ್ರೆ ಯಾರೆಲ್ಲ ತುಳುನಾಡಿನಿಂದ ಹೊರಗಿದ್ದಾರ ಅವರನ್ನೆಲ್ಲ ಈಗ ವಾಪಸ್ ಕರೆಯುವಂತಹ ಪ್ರಯತ್ನವನ್ನ ಕ್ಯಾಪ್ಟನ್ ಬ್ರಜೇಶ್ ಚೌಟ ಮಾಡ್ತಾ ಇದ್ದಾರೆ. ಗುರ್ಮೆ ಸುರೇಶ್ ಶೆಟ್ಟಿ ಅವರು ಫಸ್ಟ್ ಟೈಮ್ MLA ಆಗಿರ್ಬೋದು, ಆದರೆ ಬಹುಶಃ ಅವರು ತುಂಬಾ ಸಲ ಹೇಳಿದ್ದಾರೆ, ನನಗೆ ರಾಜಕೀಯದಿಂದ ಏನಾಗ್ಬೇಕಂತ ಇಲ್ಲ, ನಾನು ಲೈಫಲ್ಲಿ ಸೆಟ್ಲ್ ಆಗಿದ್ದೇನೆ ಅಂತ. ತುಂಬಾ ಜನರು ಹೇಳುವುದುಂಟು, MLA ಆಗ್ಬೇಕಾದ್ರೆ ಯೋಗ ಬೇಕು ಮತ್ತು ಯೋಗ್ಯತೆ, ಒಂದೇ ಯೋಗ ಬೇಕು, ಇಲ್ಲ ಇದ್ರೆ ಯೋಗ್ಯತೆ ಬೇಕಂತ. ಆದ್ರೆ ಅವರಿಗೆ ನಾನು ಹೇಳ್ತೇನೆ, ಅವರ ಹತ್ರ ಯೋಗ ಕೂಡ ಇದೆ, ಯೋಗ್ಯತೆ ಕೂಡ ಇದೆ. ನಮ್ಮ ಅತ್ಯಂತ ಆತ್ಮೀಯರವರು. ಹಾಗೇನೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಪುತ್ರ ಹರಿಪ್ರಸಾದ್, ಬಹುಶಃ ಎಷ್ಟೊಂದು ಗೌರವದ ದಿನ ಸರ್ ನಿಮಗೆ. ನಿಜವಾಗ್ಲೂ ನಿಮ್ಮ ತಂದೆಯವರ ಆ ಒಂದು ಸಾಧನೆ, ಅವರು 45 ವರ್ಷದ ಬಳಿಕ ಅದೇ ಸ್ಪಿರಿಟ್ ಅಲ್ಲಿ ಇಡೀ ತುಳುನಾಡು, ಇಡೀ ದೇಶ ಇವತ್ತು ಅವರನ್ನ ನೆನಪಿಸ್ತದೆ. ಆದ್ರೆ ಅವರ ಮಗನಿಗೆ ಇರುವಂತಹ ಒಂದು ಗೌರವ, ಹೆಮ್ಮೆ ನಿಜಕ್ಕೂ ಶ್ರೇಷ್ಠವಾದದ್ದು ಸರ್. ನೀವು ನಿಜವಾಗಿಯೂ ಧನ್ಯರು. ಹಾಗೇನೆ ಶ್ರೀ ಬಾಲಕೃಷ್ಣ ಸರ್ ಇದ್ದಾರೆ, ಅವರು ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅವರ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಬ್ಬ ಸಣ್ಣ ಅತಿಥಿ, ಎಲ್ಲ ದಿಗ್ಗಜರಿದ್ದಾರೆ. ಅದರೊಂದಿಗೆ ನನ್ನನ್ನು ಪ್ರಕಾಶ್ ಸರ್ ಅವರು ಒಬ್ಬ ಅತಿಥಿಯಾಗಿ ಇಲ್ಲಿ ಕರೆದಿದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ ಅಂದ್ರೆ, ಅವರ ಆ ವಿಷನ್ ಅಲ್ಲಿ ಒಂದು ಮಾತನ್ನ ನಾವು ಕಾಣಬಹುದು. ಏನಾದ್ರೂ ಅವರು ಮಾಡ್ತಾರಾದ್ರೆ ಕೇವಲ ಅವರ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲರನ್ನೂ ಒಟ್ಟು ಸೇರಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಪೇರೆಂಟ್ಸ್ಗಳಿದ್ದಾರೆ. ಇದರಲ್ಲಿ ಜಾತಿ, ಧರ್ಮ, ಮತವನ್ನು ಅವರು ನೋಡ್ಲಿಲ್ಲ. ಇಡೀ ಸಮಾಜಕ್ಕೆ ಅವರು ಇವತ್ತು ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಮೂಲಕ ನಮ್ಮ ಇಡೀ ತುಳುನಾಡಿಗೆ ಒಂದು ಸಾಮರಸ್ಯದ ಸಂದೇಶವನ್ನ ಕೂಡ ಅವರು ಸಾರಿದ್ದಾರೆ. ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವಿಶೇಷ ಕಾರಣಕ್ಕೋಸ್ಕರ ನಾನು ಹೇಳಿದೆ ನನಗೆ 12:15ಗೆ ಬಿಡಬೇಕಂತ. ಸೊ ನನಗೆ ಫಸ್ಟ್ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಇಲ್ಲದಿದ್ರೆ ಖಂಡಿತ ನನಗೆ ಲಾಸ್ಟ್ ಅಂದ್ರೆ ಪ್ರಕಾಶ್ ಶೆಟ್ಟಿ ಅವರು ಮಾತಾಡುವುದಕ್ಕಿಂತ ಮುಂಚೆ ಇತ್ತು. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಕೆಲವೊಮ್ಮೆ ಒಟ್ಟಿಗೆ ಸಿಗುವುದು ಬಹಳ ಕಷ್ಟ. ಕಾಲೇಜಿಗೆ ಹೋದ್ರೆ ಪೇರೆಂಟ್ಸ್ಗೆ ಒಂದು ಓರಿಯೆಂಟೇಷನ್ ಕೋರ್ಸ್ ಅಲ್ಲಿ ಪೇರೆಂಟ್ಸ್ ಮಾತ್ರ, ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಇನ್ನೊಂದು ಸಪರೇಟ್. ಇವರನ್ನ ಒಟ್ಟು ಮಾಡಿ ಇಬ್ಬರಿಗೂ ಕೂಡ ಏನಾದ್ರೂ ಓರಿಯೆಂಟೇಷನ್ ಮಾಡುವ ಸಂಸ್ಥೆಗಳು ಬಹಳ ಕಡಿಮೆ. ಇವತ್ತೊಂದು
ಬಹುಶಃ ಅಪರೂಪದಲ್ಲಿ ಕೆಲವು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇದ್ದಾರೆ. ಯಾಕೆ ಹೇಳ್ತೇನೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ಪೇರೆಂಟ್ಸ್ನ ಪ್ರಾಬ್ಲಮ್ ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳಿನ ಪ್ರಾಬ್ಲಮ್ ಪೇರೆಂಟ್ಸ್ಗೆ ಗೊತ್ತಿಲ್ಲ. ನಾವು ಕೇವಲ ಪೇರೆಂಟ್ಸ್ಗೆ ಅಡ್ರೆಸ್ ಮಾಡ್ತೇವೆ, ಇನ್ನೊಂದು ಕಡೆ ಮಕ್ಕಳಿಗೆ ಮಾತ್ರ ನಾವು ಅಡ್ರೆಸ್ ಮಾಡ್ತೇವೆ. ಸೊ ಇವತ್ತು ಸ್ಕಾಲರ್ಶಿಪ್ ಪಡೆಯುವ ಎಲ್ಲ ವಿದ್ಯಾರ್ಥಿಗಳು, ನೀವು ಯಾವತ್ತೂ ಈ ಯೋಚನೆ ಮಾಡಬೇಡಿ ನಿಮಗೆ ಏನು ಶಿಕ್ಷಣವನ್ನು ಪಡೆಯಲು ಬೇರೆ ದಾರಿ ಇಲ್ಲ ಅದಕ್ಕಾಗಿ ಸ್ಕಾಲರ್ಶಿಪ್ ಕೊಡ್ತಾರಂತ ಅಲ್ಲ. ನಿಮ್ಮನ್ನ ಎಪ್ರಿಷಿಯೇಟ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಕೊಡುವುದು, ಮತ್ತೆ ನೀವು ಈ ಸಮಾಜದಲ್ಲಿ ಸಕ್ಸಸ್ ಆಗಿ ಒಬ್ಬೊಬ್ರು 100 ಜನಕ್ಕೆ ಸ್ಕಾಲರ್ಶಿಪ್ ಕೊಡುವಂತಾಗಬೇಕು. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ನಮಗೆ ಆಗಾಗ ಬರಬೇಕು. ನಾನು ಒಂದು 2 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಹೀಗೇನೆ ಕಾಲೇಜಿನ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅಲ್ಲಿ ಪೇರೆಂಟ್ಸ್ ಇದ್ರು, ಸ್ಟೂಡೆಂಟ್ಸ್ ಇದ್ರು. ಅಲ್ಲಿ ಕೀನೋಟ್ ಸ್ಪೀಕರ್ ಡಾಕ್ಟರ್ ದಿವ್ಯ ವಿಕಾಸ್ ಕೀರ್ತಿ ಅಂತ ಇದ್ರು. ಅವರು ಫಸ್ಟ್ ಅಟೆಂಪ್ಟ್ ಅಲ್ಲಿ IAS ಆದಂತವರು. ನಿಮಗೆ ಗೊತ್ತಿರಬಹುದು, ದೃಷ್ಟಿ IAS ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಅದರ ಫೌಂಡರ್ ಸುಮಾರು 25,000 ಸ್ಟೂಡೆಂಟ್ಸ್ ಅಲ್ಲಿ IAS ಟ್ರೈನಿಂಗ್ ಅನ್ನ ಮಾಡ್ತಾರೆ. ಅವರು ಮಕ್ಕಳನ್ನ ಉದ್ದೇಶಿಸಿ, ಪೇರೆಂಟ್ಸ್ ಅನ್ನ ಉದ್ದೇಶಿಸಿ ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಡಿಗ್ರಿ ಆಗಿ ಪೋಸ್ಟ್ ಗ್ರಾಜುಯೇಷನ್ ಆಗಿ ನೀವು ನಿಮ್ಮ ಕರಿಯರ್ ಅನ್ನ ಚೂಸ್ ಮಾಡುವಾಗ ನಿಮ್ಮ ಮುಂದೆ 3 ಪ್ರಮುಖ ಆಯ್ಕೆಗಳಿರ್ತವೆ. ತುಂಬಾ ಆಯ್ಕೆಗಳಿವೆ, ಆದ್ರೆ 3 ಪ್ರಮುಖ ಆಯ್ಕೆಗಳಿರ್ತವೆ. ಅದರಲ್ಲಿ ಅವರು ಮಕ್ಕಳ ಹತ್ರ ಕ್ವೆಶ್ಚನ್ ಕೇಳಿದ್ರು, ನೀವು ತುಂಬಾ ಹಣ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂತ. ಒಬ್ಬ ಪೋಖ್ರಿ ಎದ್ದು ಹೇಳಿದ, ಸರ್ ಲಾಟ್ರಿ ತೆಗಿಬೇಕಂತ. ಅವರು ಹೇಳಿದ್ರು, ಲಾಟ್ರಿ ತೆಗೆಯುವುದಲ್ಲ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮ್ಗೆ ತುಂಬಾ ಹಣ ಮಾಡಬೇಕು ಮತ್ತು ಪ್ರಕಾಶ್ ಶೆಟ್ಟಿ ಸರ್ನ ಅಂತೆ ಅವರು ಸಮಾಜಕ್ಕೆ ಸೇವೆ ಮಾಡಬೇಕು, ಹಾಗಿದ್ದಲ್ಲಿ ನೀವು ಬಿಸ್ನೆಸ್ ಅನ್ನ ಚೂಸ್ ಮಾಡ್ಬೇಕಂತ ಹೇಳಿದ್ರು. ಅಂದ್ರೆ ಬಿಸ್ನೆಸ್ ಮಾಡುವವರು ಎಲ್ಲರೂ ಸಕ್ಸಸ್ ಆಗ್ತಾರಂತಲ್ಲ, ಫೇಲ್ ಆದವರು ಇದ್ದಾರೆ, ಆದ್ರೆ ಬಿಸ್ನೆಸ್ ಮಾಡಿದ್ರೆ ಒಂದು ಇನ್ಕಮ್ ಅನ್ಲಿಮಿಟೆಡ್ ಅಂತ ಇರ್ತದೆ. ಸೆಕೆಂಡ್ ಹೇಳಿದ್ರು, ಮಕ್ಕಳಿಗೆ ಕೇಳಿದ್ರು, ನೀವು ನಿಮ್ಮ ಲೈಫಲ್ಲಿ ತುಂಬಾ ಪವರ್ಫುಲ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕಂತ. ಒಬ್ಬ ಹೇಳಿದ, ಸರ್ ಕುಸ್ತಿ ಆಡ್ಬೇಕು ಅಂತ. ಕುಸ್ತಿ ಅಲ್ಲ, ಪವರ್ಫುಲ್ ಆಗ್ಬೇಕಿದ್ರೆ ನೀವು ಗವರ್ಮೆಂಟ್ ಜಾಬ್ಸ್ ಅನ್ನ ಚೂಸ್ ಮಾಡ್ಬೇಕಂತ ಹೇಳಿದ್ರು. ಸಾರಿ, ಗವರ್ಮೆಂಟ್ ಜಾಬ್ಸ್ ಅನ್ನ ಚೂಸ್ ಮಾಡ್ಬೇಕಂತ ಹೇಳಿದ್ರು. ಬಹಳ ಇಂಪಾರ್ಟೆಂಟ್ ಆದ ಮಾತು. ನೀವು ಬೇಕಾದ್ರೆ ನೋಡಿ, ಯಾವುದೇ ಕಚೇರಿಯಲ್ಲಿ, ಅದು ಸ್ಟೇಟ್ ಇರಲಿ ಸೆಂಟ್ರಲ್ ಇರಲಿ, ಅಲ್ಲಿನ ಅಟೆಂಡರ್ನ ಒಂದು ಪವರ್ ಇದೆ ಅಲ್ಲ, ಕೆಲವೊಮ್ಮೆ ದೊಡ್ಡ ಆಫೀಸರ್ಗೆ ಕೂಡ ಇರುವುದಿಲ್ಲ. ಆ ಗವರ್ಮೆಂಟ್ ಆಫೀಸರ್ನ PO ನೋಡಿ, ಅವರ ಕೈಯಲ್ಲಿ ಆಗುವಂತ ಕೆಲಸ ಕೆಲವೊಮ್ಮೆ ಯಾರಿಂದಲೂ ಆಗುವುದಿಲ್ಲ. ಹಾಗೇನೆ ಬೇರೆ ಬೇರೆ ಲೆವೆಲಲ್ಲಿ ಒಂದು ಹೈಯೆಸ್ಟ್ ಪವರ್ ಇರುವುದಾದ್ರೆ, ನಾವು ಪವರ್ಫುಲ್ ಆಗ್ಬೇಕಾದ್ರೆ ಗವರ್ಮೆಂಟ್ ಎಕ್ಸಾಮ್ ಅನ್ನ ಬರೀಬೇಕು. ಅದು ಸ್ಟೇಟ್ ಇರಲಿ ಸೆಂಟ್ರಲ್ ಇರಲಿ. ಒಂದು ವೇಳೆ ನೀವು ಮುಂದೆ ಒಂದಲ್ಲ ಒಂದು ದಿನ UPSC ಎಕ್ಸಾಮ್ಗೆ ಬರೆಯೋರಿದ್ರೆ, ಮನಸ್ಸು ಮಾಡಿದ್ರೆ, ನಾನು ಹೇಳ್ತೇನೆ ನಿಮಗೆ, ನಿಮ್ಮಷ್ಟು ಪವರ್ಫುಲ್ ಯಾರೂ ಆಗುವುದಿಲ್ಲ. ಇವತ್ತು ಜಸ್ಟ್ DC ಅವರನ್ನ ನೋಡಿ, ಪೊಲೀಸ್ ಕಮಿಷನರ್ ಅನ್ನ ನೋಡಿ, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅನ್ನ ನೋಡಿ, ಅವರಿಗೆ ಸಿಗುವ ಗೌರವ ಮತ್ತು ಅವರ ಕೈಯಲ್ಲಿರುವ ಅಧಿಕಾರ, ಇದು ಪ್ರತಿಯೊಬ್ಬರಿಗೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರಿಗೆ. ಇಲ್ಲಿ ಸ್ಕಾಲರ್ಶಿಪ್ ಪಡೆಯುವ ಕೆಲವು ವಿದ್ಯಾರ್ಥಿಗಳು 95-100 ಮಾರ್ಕ್ ತೆಗೆದಿರಬಹುದು. ಆದ್ರೆ ನೀವೇ UPSC ಎಕ್ಸಾಮ್ಗೆ ಒಂದು ಅಟೆಂಪ್ಟ್ ಮಾಡಿ, 1, 2, 3 ಅಟೆಂಪ್ಟ್ ಮಾಡಿ, ನಾಳೆ ನಮ್ಮ ಜಿಲ್ಲೆಯಿಂದ ಒಬ್ಬ IAS ಆಫೀಸರ್ ವರ್ಷಕ್ಕೆ 1 IPS ಆಫೀಸರ್ ಆದ್ರೆ ಕೇವಲ ನಮ್ಮ ಜಿಲ್ಲೆಗಲ್ಲ, ನಮ್ಮ ಇಡೀ ದೇಶಕ್ಕೆ ಅವರು ಆಸ್ತಿ. ಸೊ ಪವರ್ಫುಲ್ ಆಗ್ಬೇಕಿದ್ರೆ ಗವರ್ಮೆಂಟ್ ಎಕ್ಸಾಮ್ ಅನ್ನ ಚೂಸ್ ಮಾಡಿ. IAS IPS ಅಂತ ಆಗ್ಬೇಕಂತ ಇಲ್ಲ. ಇನ್ನು ಕೂಡ ಸ್ಟೇಟ್ ಲೆವೆಲ್ ಅಲ್ಲಿ ಇದೆ, ತಹಶೀಲ್ದಾರ್ ಇದೆ, VA ಇದೆ, ಬೇರೆ ಇದೆ. ಆದ್ರೆ ನಿಮ್ಮ ಡ್ರೀಮ್ ಅನ್ನ ನೀವು ಪರ್ಸ್ಯೂ ಮಾಡಿ. ಸೊ 3ನೇ ಅವರು ಕ್ವೆಶ್ಚನ್ ಅನ್ನ ಕೇಳಿದ್ರು, ನಿಮ್ಮ ಲೈಫಲ್ಲಿ ನೀವು ಸಂತೋಷದಲ್ಲಿ ಇರಬೇಕಾದ್ರೆ ಏನ್ ಮಾಡ್ಬೇಕಂತ. ಏನು ಮಾಡಬೇಕು, ಏನು ಮಾಡಬಾರ್ದು. ಲೈಫಲ್ಲಿ ಸಂತೋಷದಲ್ಲಿ ಇರಬೇಕಾದ್ರೆ ಅವರು ಹೇಳಿದ್ರು, ಫಾಲೋ ಯುವರ್ ಪ್ಯಾಷನ್. ಫಾಲೋ ಯುವರ್ ಪ್ಯಾಷನ್. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲೇ ಮುಂದೆ ಹೋಗಿ ನೀವು ಒಂದಲ್ಲ ಒಂದು ದಿನ ನಿಮ್ಮ ಡ್ರೀಮ್ ಅನ್ನ ರಿಯಲೈಸ್ ಮಾಡ್ತೀರಿ. ಇವತ್ತು ಕ್ಯಾಪ್ಟನ್ ಬ್ರಜೇಶ್ ಚೌಟ ನೋಡಿ, ಅವರದ್ದು ಪ್ಯಾಷನ್ ಇತ್ತು ದೇಶಕ್ಕೆ ಒಂದು ಸೇವೆ ಸಲ್ಲಿಸುವುದು. ಅವರು ಸೈನ್ಯಕ್ಕೆ ಸೇರಿದ್ರು. ಸೈನ್ಯಕ್ಕೆ ಸೇರಿ ತನ್ನ ಪ್ಯಾಷನ್ ಏನಿದೆ ಅದನ್ನ ಫಾಲೋ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ರಾಜಕೀಯಕ್ಕೆ ಬಂದು ಮತ್ತು ಕೂಡ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಪೇರೆಂಟ್ಸ್ಗೆ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಮಕ್ಕಳಿಗೆ ತಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡಲಿಕ್ಕೆ ಬಿಡಿ. ಅವರಿಗೆ ನಿಮ್ಮ ಡ್ರೀಮ್ ಅನ್ನ ಅವರ ಮೇಲೆ ಹೇರುವಂತೆ ಮಾಡಬೇಡಿ.
ನಿಮಗೆ ಮನಸ್ಸಿರ್ಬೋದು ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತ. ಅವನಿಗೆ ಆಸಕ್ತಿ ಉಂಟಾ ಅಂತ ನೋಡಿ. ಒಂದು ವೇಳೆ ಅವನಿಗೆ ಡಾಕ್ಟರ್ ಇಂಜಿನಿಯರ್ ಆಗುವ ಆಸೆ ಇಲ್ಲದಿದ್ದರೆ ಇಂಜಿನಿಯರಿಂಗ್ ಆಗಿ ಕೂಡ ಅವನು ಏನು ಮಾಡಬಹುದು? ನಿಮ್ಮ ಒತ್ತಾಯಕ್ಕೆ ಮಾಡಬಹುದಷ್ಟೇ. ಆದರೆ ಅವನದು ಪ್ಯಾಷನ್ ಏನಿದೆ, ಏನವನಿಗೆ ಆಸಕ್ತಿ ಇದೆ, ಅದರಲ್ಲಿ ಅವನಿಗೆ ಮುನ್ನಡೆಸುವಂತಹ ಮತ್ತು ಮುಂದೆ ದಾರಿ ತೋರಿಸುವಂತಹ ಪ್ರಯತ್ನವನ್ನ ಪೇರೆಂಟ್ಸ್ ಮಾಡಿ ಅಂತ ಈ ಮಕ್ಕಳ ಮುಂದೆನೆ ಈಗ ನಿಮಗೆ ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನನ್ನನ್ನು ಕರೆದು ಈ ಅವಕಾಶವನ್ನ ನೀಡಿದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಎಲ್ಲ ತಂಡದವರಿಗೆ ನಾನು ಯಶಸ್ಸನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಒಂದು ಅಪರೂಪದ ಕಾರ್ಯಕ್ರಮ. ಇದರ ಫಲಾನುಭವಿಗಳು ಖಂಡಿತವಾಗಿ ಈ ಕಾರ್ಯಕ್ರಮದ ಮತ್ತು ಇದರಲ್ಲಿ ಯಾರು ಡೊನೇಟ್ ಮಾಡಿದ್ದಾರೆ ಅವರು ಎಲ್ಲರ ನೆನಪನ್ನ ಅವರು ಇಡ್ತಾರೆ ಮತ್ತು ಮುಂದೆ ಅವರ ಕರಿಯರಲ್ಲಿ ಅವರು ಬೇರೆಯವರಿಗೂ ಕೂಡ ಹೆಲ್ಪ್ ಮಾಡ್ತಾರೆ ಈ ಒಂದು ಭರವಸೆಯೊಂದಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರೀತಿಯ ಮಿತ್ರ ಸುರೇಶ್ ಶೆಟ್ಟರ್ ಸ್ವಾಗತ ಮಾಡಲೇ ಇಲ್ಲ ನಾನು ನನ್ನ ಭಾಷಣದಲ್ಲಿ. ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಾಂಟೆಂಪ್ಟ್ ಅಂತ ಹೇಳಿ. ನನಗೆ ಬಹಳ ಹತ್ತಿರದವರು, ನಮ್ಮ ಕ್ಷೇತ್ರದವರು ಕೂಡ. ಆದ್ದರಿಂದ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮ ಜೊತೆ ನಲ್ಲಿ ಬಂದವರು ಅಲ್ಲದೆ ನಾವು ಕೇಳಿದಂತೆ 2,000 ಕೋಟಿಯವರೆಗೆ ತಮ್ಮ ಕ್ಷೇತ್ರಕ್ಕೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅನುದಾನ ತಂದಿದ್ದಾರೆ ಅಂತೇಳಿ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಗೌರವಾನ್ವಿತ ವಾಲ್ಟರ್ ನಂದರಿಕೆ ಅವರಿಗೆ ತುರ್ತು ಕಾರ್ಯಕ್ರಮ ಇರುವುದರಿಂದ ಅವರು ವೇದಿಕೆಯಿಂದ ವಿರಮಿಸುವುದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ನೆನಪು ಸದಾ ಶಾಶ್ವತವಾಗಿ ತಮ್ಮಲ್ಲಿ ಇರಲಿ ಎನ್ನುವಂತ ಆಶಯದೊಂದಿಗೆ ನೆನಪಿನ ಕಾಣಿಕೆಯನ್ನು ತಮಗೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಉಮಾನಾಥ್ ಕೋಟ್ಯಾನ್ರವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ಹೂಗುಚ್ಛದ ಗೌರವದೊಂದಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಸಲ್ಲಿಸ್ತಾ ಇದೆ. ಬಂಧುಗಳೇ, ಶಾಸಕರಾಗಿ 2,000 ಕೋಟಿಗೂ ಹೆಚ್ಚಿನ ಅನುದಾನವನ್ನ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರಕ್ಕೆ ತಂದಂತ ಓರ್ವ ಜನಪ್ರಿಯ ಶಾಸಕರು, ಸೇವಕ ಎನ್ನುವಂಥದ್ದವರ ಕಚೇರಿ ಹೆಸರು ಮಾತ್ರ ಅಲ್ಲ, ಈ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಅಭಿವೃದ್ಧಿಯನ್ನ ತಂದಂತ ಓರ್ವ ಶಾಸಕರು. ಅವರು ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಾಲ್ಟರ್ ಮಂದಳಿಕೆ ಅವರು ಮಾತಾಡುವಾಗ UPS, IAS, IPS ಪರೀಕ್ಷೆಯ ಬಗ್ಗೆ ಉಲ್ಲೇಖ ಮಾಡಿದ್ದು ನಮ್ಮ ಉಪೇಂದ್ರ ಶೆಟ್ಟಿ ಅವರು, ಪ್ರಕಾಶ್ ಶೆಟ್ಟಿ ಅವರು ಬಹಳಷ್ಟು ಆತ್ಮೀಯ ವ್ಯಕ್ತಿ, ತಮಗೆಲ್ಲರಿಗೂ ಗೊತ್ತಿರುವಂತದ್ದು. ಅವರ ಯೂನಿವರ್ಸಲ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿಭಾವಂತ ಜಿಲ್ಲೆಯ 100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ IAS, IPS ಶಿಕ್ಷಣವನ್ನು ಕೊಡಿಸುವಂತ ಒಂದು ಕೆಲಸವು ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ವಾಲ್ಟರ್ ಮಂದಳಿಕೆ ಅವರ ಹತ್ರ ಒಂದು 2 ನಿಮಿಷದ ಅವಕಾಶವನ್ನು ಕೇಳ್ತಾ ಇದ್ದೇನೆ. ಒಂದು ಸಾಂಕೇತಿಕ ಡಿಸ್ಟ್ರಿಬ್ಯೂಷನ್ಗೆ ತಾವು ವೇದಿಕೆಯಲ್ಲಿ ಇರಬೇಕು. ನಿತಿನ್ ಸಾಲ್ಯಾನ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಎಲ್ರಿಗೂ ಕೂಡ. ಒಂದು ಸುಂದರವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ. ಜೊತೆಗೆ ನಮ್ಮ ಸಮಾಜ, ನಮ್ಮ ಕರಾವಳಿ ಕರ್ನಾಟಕದ ಇಡೀ ಇತಿಹಾಸವನ್ನೇ, ಚಿತ್ರಣವನ್ನೇ ಬದಲಿಸಿದಂತಹ ಅದ್ಭುತವಾಗಿರುವಂತಹ ಶಕ್ತಿ, ಆ ಶಕ್ತಿಯ ನೆನಪನ್ನ ಈ ಒಂದು ಪುಣ್ಯದ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ವೇದಿಕೆಯಲ್ಲಿ ಅವರದೇ ಹೆಸರಿದೆ. ಅವರು ಸಮಾಜಕ್ಕೋಸ್ಕರ ಬದುಕಿದವರು, ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದವರು, ಅದೆಷ್ಟೋ ಜನರು ಬಡವರ, ಅಸಹಾಯಕರ, ನೊಂದವರ ಕಣ್ಣೀರನ್ನ ಒರೆಸಿದವರು. ಸೊ ಹಾಗಿದ್ದಾಗ ಅವರ ಹೆಸರು ಅಜರಾಮರವಾಗಿರ್ಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಮುಲ್ಕಿ ಸುಂದರಾಮ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸಹಾಯ ಹಸ್ತ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳು, ನಮ್ಮ ಸಮಾಜದ ಎಲ್ಲಾ ಸಾಧಕರು. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟು ಹೋಗಿರುವಂತಹ ಮುಲ್ಕಿ ಸುಂದರಾಮ್ ಶೆಟ್ರು ಒಂದ್ ಕಡೆ ಆದ್ರೆ, ಅವರ ಹೆಸರು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ನಿಜವಾಗ್ಲೂ ಅತ್ಯದ್ಭುತವಾಗಿರುವಂಥದ್ದು. ಬಹಳಷ್ಟು ಜನರಿಗೆ ಆಗಿರ್ಬೋದು, ಪ್ರಕಾಶ್ ಶೆಟ್ರು 7 ವರ್ಷದಿಂದ ಏನು 30 ಕೋಟಿ ಜಾಸ್ತಿ ಜನಕ್ಕೆ 30 ಕೋಟಿ ರೂಪಾಯಿದ ಅನುದಾನ ಕೊಡ್ತಾರೆ. 25,000 ಜನಕ್ಕೆ ಸಹಾಯ ಮಲ್ದೇರೆ ಅಲ್ಲ ಮಸ್ತ್ ಕಾಸು ಪೋಡು ಅಂಚಾರು ಮಲ್ತೀರಿ ಎಂಗ್ಲೆಡೆ ಕಾಸು ಇಜ್ಜಿ ಅಂಚೆಂಗು ಮಲ್ದಿಜ ಪಂದನಿಕೆಲ್ಲ ಮನಸ್ಥಿತಿ ಡುಪ್ಪು. ಬಟ್ ಒಂಜಿ ವಿಚಾರ ಬಂತೆ, ಒಂಜಿ ವ್ಯಕ್ತಿ ಬಂಗ ಬತ್ತನ ಪನ್ನಗ ಜೀವನದಾಲ ಮಲ್ಪೋಡು ಪನ್ನಗ ಐಕ್ಯ ಸಾಕ್ಷಿ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರೆ. ದಯಪನಗ ಕೊರಂಗ್ರಪಾಡಿ ಬಂದ್ಬಿಡ ಒಂಜಿ ಕುಗ್ರಾಮ ದಾಲತ್ ಐತ ಪುದರ್ಕಿಂದಿನ ಭಾರಿ ಕಮ್ಮಿ ನಮ್ಮ ಆ ಕೊರಂಗ್ರಪಾಡಿ ಬಂದ ಪುದರ್ ಇತ್ತಕ್ಕೆನೊಂದುಲ್ಲ ಪನಗ ಬಿಕಾಸ್ ಆಫ್ ಪ್ರಕಾಶ್ ಶೆಟ್ರೆ. ದಯಪನಗ ಆ ಒಂಜಿ ಹಳ್ಳಿಡ್, ಆ ಒಂಜಿ ಕುಗ್ರಾಮಡ್ ಪಾಪದ ಫ್ಯಾಮಿಲಿಡ್ ಪುಟ್ಟದಿನಾರ್ ಎನ್ನ ಜೀವನಡೆ ದಾಲ ಮಲ್ಪೋಡು ಐತ ಒಟ್ಟಿಗೆ
ಯಾನು ಬೆಳೆಯೋಡು ಎನ್ನ ಒಟ್ಟಿಗೆ ಉಪ್ಪಿನ ಕುಲ್ಲ ಬೆಳೆಯೋಡು ಇಡೀ ಸಮಾಜ ಬೆಳೆಯೋಡು ಪಂಪಂಚಿನ ಆ ಒಂಜಿಕನ ಅವ್ರು ನೇರವಾದ ಹೋಟೆಲ್ ಇಂಡಸ್ಟ್ರಿ ಮಲ್ಲ ಬಿಸ್ನೆಸ್ ಮೆನ್ ದಾಲ ಆತಿಜೇರು ಆರು ಫಸ್ಟ್ ಮುದ್ರಣಾಲಯನ ಸ್ಟಾರ್ಟ್ ಮಾಡ್ತೀರು ಆಫ್ಟರ್ ದಟ್ ಅವ್ರು ಕಲ್ತಿರು ಅಣ್ಣ ಯಾನು ಬಿಸ್ನೆಸ್ ಮಾಡ್ಬೋದು ಪಂಪಂಚಿನ ಆಸೆ ವಾಲ್ಟರ್ ಸೆರೂಲರ್ ಸೊ ಆರೊಂಜಿ ವಿದ್ಯಾರ್ಥಿನಗಳಿಗೆ ಒಂಜಿ ಪಾತ್ರ ಪಂಡ್ರೆ ಐಕ್ಬೋಡೋದಕ್ಕೆ ಏನೊಂದಿಲ್ಲ ನಿಜವಾದ್ಲ ಉದ್ಯಮ ಮನುಷ್ಯನ ಸಮಾಜದ ವ್ಯಕ್ತಿತ್ವನ ಬದಲಾವಣೆ ಮಲ್ಪಡುವಂದಕ್ಕೆ ಪ್ರಕಾಶ್ ಶೆಟ್ಟರ್ ಕಾರಣ ದಮನಗೆ ಇಟ್ಟಿ ಭಾರತ ಮಾತ್ರವಲ್ಲದೆ ಇಡೀ ಜಾಗತಿಕ ಮಟ್ಟದಲ್ಲಿ ಹೋಟೆಲ್ ಉದ್ಯಮ ಹಾಸ್ಪಿಟಾಲಿಟಿಯಲ್ಲಿ ಗಮನಾರ್ಹವಾಗಿರುವಂತಹ ಸಾಧನೆ ಮಾಡಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಗೆ ಅನಂತ ಧನ್ಯವಾದಗಳು ಸರ್. ಯಾಕಂದ್ರೆ ಅವರು ಬೆಳೆದು ತಾವುಗಳು ಕೂಡ ಕಷ್ಟದಲ್ಲಿದ್ದೀರಿ, ತಮ್ಮ ಜೊತೆಯಾಗಿ ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳ ಹೆಸರನ್ನ ಹೇಳ್ತೀನಿ. ದಯಮಾಡಿ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸೇವೆಯನ್ನ ತಾವುಗಳು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ನಮ್ಮ ಸಹಾಯಸ್ಥ ಪ್ರದಾನ ಸಮಾರಂಭದಲ್ಲಿರುವಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಯಾಕಂದ್ರೆ ಈ ಒಂದು ಉತ್ತಮವಾಗಿರುವಂತಹ ಕಾರ್ಯಕ್ರಮ. ಮೊದಲನೇದಾಗಿ ಈಡಾ ಪಿಂಟೋ ಕಾಪುವಿನ ಮೈಕಲ್ ಡಿಸೋಸ್ ಅವರ ಪುತ್ರಿ, ಬಡ ಹಿನ್ನೆಲೆಯಿಂದ ಬಂದವರವರು ಪ್ರಸ್ತುತ ದೈಹಿಕ ಅಂಗ ವೈಕಲ್ಯವನ್ನ ಎದುರಿಸ್ತಾ ಇದ್ದಾರೆ. ಇದು ಅವರ ಮತ್ತು ಅವರ ಕುಟುಂಬಕ್ಕೆ ದೈನಂದಿನ ಜೀವನವನ್ನ ಸವಾಲಾಗಿಸಿದೆ. ಹಾಗಾಗಿ ಈಡೋ ಪಿಂಟೋ ಅವರಿಗೆ ಅಗತ್ಯವಿರುವ ಆರೈಕೆ ಮತ್ತು ಬೆಂಬಲವನ್ನ ಪಡೆಯಲು ಮತ್ತು ಘನತೆ ಹಾಗೂ ಭರವಸೆಯೊಂದಿಗೆ ಬದುಕಲು ಈ ಟ್ರಸ್ಟ್ ಸಹಾಯ ಮಾಡ್ತಾ ಇದೆ. ಹಾಗಿದ್ದಾಗ ಈಡೋ ಪಿಂಟೋ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್. ಅದೇ ರೀತಿ ಈ ಒಂದು ಯೋಜನೆ 300ಕ್ಕೂ ಹೆಚ್ಚು ಕುಟುಂಬಗಳಿಗೆ ಬೆಳಕಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆ. ಅದರಲ್ಲಿ ಸಾಂಕೇತಿಕವಾಗಿ ನಾವು ಕೆಲವರ ಹೆಸರನ್ನ ಕರಿತೀವಿ, ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಂದ್ ಕಡೆ ಈಡಾ ಪಿಂಟೋ ಅವರು, ಅದೇ ರೀತಿ ಶಶಿಧರ್ ಆರ್ ಪೂಜಾರಿ ಅವರು. ಶಶಿಧರ್ ಆರ್ ಪೂಜಾರಿ ಮುನ್ಕೂರಿನ ರಾಮ ಪೂಜಾರಿ ಮತ್ತು ದೇವಕಿ ದಂಪತಿಯ ಪುತ್ರ. ಅವರು ಅಂಗವೈಕಲ್ಯದಿಂದ ಬಳಲ್ತಾ ಇದ್ದಾರೆ. ಇದು ಅವರಿಗೆ ದೈನಂದಿನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಜೊತೆಗೆ ಸ್ಥಿರವಾಗಿರುವಂತಹ ಅವರ ಜೀವನವನ್ನು ನಡೆಸಲಿಕ್ಕೆ ಕಷ್ಟವಾಗ್ತಾ ಇದೆ. ಹಾಗಿದ್ದಾಗ ಅವರ ಪರಿಸ್ಥಿತಿಯನ್ನು ಗುರುತಿಸಿ ಟ್ರಸ್ಟ್ ಅವರ ಆರೋಗ್ಯ ಮತ್ತು ಅಗತ್ಯಗಳನ್ನು ನಿರ್ವಹಿಸಲು, ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಬೆಂಬಲವನ್ನು ನೀಡ್ತಾ ಇದೆ. ದಯಮಾಡಿ ಶಶಿಧರ್ ಆರ್ ಪೂಜಾರಿ ಸರ್ ವೇದಿಕೆಗೆ ಬರಬೇಕು. ಶಶಿಧರ್ ಆರ್ ಪೂಜಾರಿ ಅವರು ಸರ್ ದಯಮಾಡಿ ಅಲ್ಲೇ ಇರಿ ಸರ್. ಪೂಜಾರಿ ಅವರಿಗೆ ಗಣ್ಯ ವ್ಯಕ್ತಿಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು ಜೊತೆಗೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಅವರಿದ್ದಲ್ಲಿಗೆ ಬಂದು ಯಾವ ರೀತಿ ಒಬ್ಬ ವ್ಯಕ್ತಿ ಎಲ್ಲವನ್ನ ಇದ್ದು ಕೂಡ ನಾವು ಇತರರಿಗೆ ಯಾವ ರೀತಿ ಬೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾಗಿರುವಂತಹ ಉದಾಹರಣೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅದೇ ರೀತಿ ಬಿ ಎ ಸಂಜೀವ ಪೂಜಾರಿ ಅವರು, ಬೆಳ್ತಂಗಡಿಯ ಹಣ್ಣು ಪೂಜಾರಿ ಅವರ ಪುತ್ರ. ಅವರು ಅಂಗವೈಕಲ್ಯದಿಂದ ಗಮನಾರ್ಹ ಆರೋಗ್ಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬಹಳಷ್ಟು ಕಷ್ಟ ಇದೆ. ಆ ಕಷ್ಟವನ್ನು ಗುರುತಿಸಿ ಟ್ರಸ್ಟ್ ಅವರಿಗೆ ಆರ್ಥಿಕ ಮತ್ತು ವೈದ್ಯಕೀಯ ಬೆಂಬಲದೊಂದಿಗೆ ಸಹಾಯ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ದಯಮಾಡಿ ಬಿ ಎ ಸಂಜೀವ ಪೂಜಾರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪುತ್ರ ಅವರು ಆರ್ಥಿಕವಾಗಿ ಸಾಧಾರಣ ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿ. ಹಲವಾರು ಸವಾಲುಗಳ ನಡುವೆಯೂ ಕೂಡ ತಮ್ಮ ಶಿಕ್ಷಣವನ್ನ ಮುಂದುವರಿಸಲು ಶ್ರಮಿಸ್ತಾ ಇದ್ದಾರೆ. ಶ್ರವಣ್ ಕುಮಾರ್ ಅವರ ಅಧ್ಯಯನವನ್ನ ಮುಂದುವರಿಸಲಿಕ್ಕೆ ಮತ್ತು ಶಿಕ್ಷಣದ ಮೂಲಕ ಉಜ್ವಲ ಭವಿಷ್ಯವನ್ನ ನಿರ್ಮಿಸಲು ಟ್ರಸ್ಟ್ ಅವರಿಗೆ ಸಹಾಯ ಮಾಡ್ತಾ ಇದೆ. ಹಾಗಿದ್ದಾಗ ಶ್ರವಣ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮೊಹಮ್ಮದ್ ಸೈಫ್ ಕೃಷ್ಣಾಪುರದ ಅಬ್ದುಲ್ ಸಮದ್ ಮತ್ತು ಶಾಹಿದಾ ಅಬ್ದುಲ್ ಸಮದ್ ದಂಪತಿಯ ಪುತ್ರ. ಜೊತೆಗೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಶಿಕ್ಷಣವನ್ನ ಮುಂದುವರಿಸುವ ಮೂಲಕ ತನಗೆ ಹಾಗೂ ತನ್ನ ಕುಟುಂಬಕ್ಕೂ ಕೂಡ ಉತ್ತಮ ಭವಿಷ್ಯವನ್ನ ನಿರ್ಮಿಸಲು ದೃಢ ನಿಶ್ಚಯವನ್ನು ಹೊಂದಿದ್ದಾರೆ. ಅವರ ಕಲಿಕೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮೊಹಮ್ಮದ್ ಸೈಫ್ ಅವರಿಗೆ ಆರ್ಥಿಕ ಅಡೆತಡೆಗಳಿಲ್ಲದ ರೀತಿಯಲ್ಲಿ ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಹಾಯ ಹಸ್ತ ಮೊಹಮ್ಮದ್ ಸೈಫ್ ಅವರಿಗೆ. ಅದೇ ರೀತಿ ಜೀವಿತ್ ಬಿ ಅವರು ವಿಟ್ಲದ ಲತೇಶ ಬಿ ಮತ್ತು ಉಷಾಲತಾ ದಂಪತಿಯ ಪುತ್ರ ಜೀವಿತ್ ಬಿ ಆರ್ಥಿಕವಾಗಿ ಸವಾಲಿನ ಹಿನ್ನೆಲೆಯ ವಿದ್ಯಾರ್ಥಿಯಾಗಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಮತ್ತು ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಶ್ರಮಿಸ್ತಾ ಇದ್ದಾರೆ. ಜೀವಿತ್ ಬಿ ಅವರ ಕುಟುಂಬ ಎದುರಿಸ್ತಾ ಇರುವಂತಹ ತೊಂದರೆಗಳ ನಡುವೆಯೂ ಕೂಡ ಅವರು ತಮ್ಮ ಅಧ್ಯಯನವನ್ನ ಮುಂದುವರಿಸಲು ಮತ್ತು ಅವರ ಆಕಾಂಕ್ಷೆಗಳನ್ನ ಸಾಧಿಸಲು ಟ್ರಸ್ಟ್ ಅವರಿಗೆ ಈ ಮೂಲಕ ಬೆಂಬಲವನ್ನು ನೀಡ್ತಾ ಇದೆ.
ಆಗ್ಲೇ ಹೇಳಿದಾಗೆ ಈ ಒಂದು ಸಹಾಯ ಹಸ್ತ ಕಾರ್ಯಕ್ರಮ ಯಾವುದೇ ರೀತಿಯ ಜಾತಿ, ಮತ, ಧರ್ಮ, ಭೇದ ಭಾವ ಇಲ್ಲದೆ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ ಕೂಡ ಪ್ರತಿಯೊಂದು ಯೋಜನೆ ತಲುಪಬೇಕು, ಅವರ ಆಸೆ ಅಭಿಲಾಷೆಗಳು ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪುಣ್ಯದ ಕೆಲಸ. ಮನ್ನಾ ಅಬ್ದುಲ್ ಮಜೀದ್ ಅವರು, ಮನ್ನಾ ಅಬ್ದುಲ್ ಮಜೀದ್ ಉಡುಪಿಯ ದಿವಂಗತ ಅಬ್ದುಲ್ ಮಜೀದ್ ಮತ್ತು ಫರೀದಾ ಬಾನು ಅವರ ಪುತ್ರಿ. ಅವರು ತಮ್ಮ ತಂದೆಯ ಮರಣದ ನಂತರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆದರೆ ಅವರ ದೃಢ ನಿಶ್ಚಯದಿಂದ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಿದ್ದಾಗ ಟ್ರಸ್ಟ್ ಮನ್ನಾ ಅವರಿಗೆ ಅವರ ಮುಂದಿನ ಜೀವನ, ಅವರ ವಿದ್ಯಾಭ್ಯಾಸ, ಅವರ ಅಧ್ಯಯನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭರವಸೆಯ ಬೆಳಕನ್ನ ಈ ಮೂಲಕ ನೀಡ್ತಾ ಇದೆ ಮನ್ನಾ ಅಬ್ದುಲ್ ಮಜೀದ್ ಅವರಿಗೆ. ಅದೇ ರೀತಿ ಪ್ರಣೀತಾ ಶೆಟ್ಟಿ ಅವರು, ಪ್ರಣೀತಾ ಶೆಟ್ಟಿ ಶಿಬರೂರಿನ ಪ್ರಭಾಕರ್ ಶೆಟ್ಟಿ ಮತ್ತು ವಿನುತಾ ಅವರ ಪುತ್ರಿ. ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬದಿಂದ ಬಂದವರು ಮತ್ತು ಬಡವರ್ಗಕ್ಕೆ ಸೇರಿದವರು. ಟ್ರಸ್ಟ್ ಪ್ರಣೀತಾ ಶೆಟ್ಟಿ ಮತ್ತು ಅವರ ಕುಟುಂಬವು ಆರ್ಥಿಕ ಪರಿಹಾರವನ್ನು ಪಡೆಯಲು ಮತ್ತು ಭರವಸೆ ಹಾಗೂ ಸ್ಥಿರತೆಯೊಂದಿಗೆ ಮುಂದಿನ ಜೀವನಕ್ಕೆ ಧೈರ್ಯ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಣೀತಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಸುರೇಂದ್ರ ಉಡುಪಿಯ ಅಣ್ಣಿ ದೇವಾಡಿಗ ಅವರ ಪುತ್ರ. ಅವರು ಹೋಟೆಲ್ನಲ್ಲಿ ಮಾಣಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಸಾಧಾರಣ ಹಿನ್ನೆಲೆಯಿಂದ ಬಂದವರು ಮತ್ತು ತಮ್ಮ ಕಠಿಣ ಪರಿಶ್ರಮದ ಮೂಲಕ ತಮ್ಮನ್ನ ಮತ್ತು ತಮ್ಮ ಕುಟುಂಬವನ್ನು ಪೋಷಿಸ್ತಾ ಇದ್ದಾರೆ. ಹಾಗಾಗಿ ಸುರೇಂದ್ರ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರ ವೈದ್ಯಕೀಯ ಅಗತ್ಯಗಳಿಗೆ ಬೆಂಬಲ ನೀಡಲು ಟ್ರಸ್ಟ್ ಅವರಿಗೆ ಈ ಮೂಲಕ ಸಹಾಯವನ್ನ ಮಾಡ್ತಾ ಇದೆ. ಇನ್ನು ಮುಂದಕ್ಕೆ ಸಂಘ ಸಂಸ್ಥೆಗಳಿಗೆ ಜೊತೆಗೆ ಶಾಲೆಗಳಿಗೆ, ಕಾಲೇಜುಗಳನ್ನು ಗುರುತಿಸಿ ಈ ಒಂದು ಸಹಾಯ ಹಸ್ತ. ಶ್ರೀ ದುರ್ಗಾ ಪರಮೇಶ್ವರಿ ಪ್ರಥಮ ದರ್ಜೆ ಕಾಲೇಜು ಕಟೀಲು ಯುವ ಮನಸ್ಸುಗಳನ್ನು ಪೋಷಿಸ್ತಾ ಇರುವಂತಹ ಮತ್ತು ಸುತ್ತಮುತ್ತಲ ಗ್ರಾಮೀಣ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಒದಗಿಸ್ತಾ ಇರುವಂತಹ ಈ ಒಂದು ಸಂಸ್ಥೆಯಲ್ಲಿ ಅಗತ್ಯವನ್ನು ಗುರುತಿಸಿ ಮುಲ್ಕಿ ಸುಂದರಾಮ್ ಶೆಟ್ಟಿ ಟ್ರಸ್ಟ್ ಕಂಪ್ಯೂಟರ್ಗಳನ್ನು ಒದಗಿಸುವ ಮೂಲಕ ಬೆಂಬಲವನ್ನು ನೀಡ್ತಾ ಇದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಅಗತ್ಯ ಡಿಜಿಟಲ್ ಸಂಪನ್ಮೂಲಗಳನ್ನು ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಹಾಯ ಹಸ್ತ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಥಮ ದರ್ಜೆ ಕಾಲೇಜು ಕಟೀಲು. ಅದೇ ರೀತಿ ಇನ್ನು ಮುಂದಕ್ಕೆ ಶ್ರೀ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ, ನಾಲ್ಕೆ ಮಹಾದ್ರಿಯಲ್ಲಿರುವಂತಹ ಶ್ರೀ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಹಲವಾರು ವರ್ಷಗಳಿಂದ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಮತ್ತು ಅಗತ್ಯಗಳನ್ನು ಪೂರೈಸ್ತಾ ಇದೆ. ಸುರಕ್ಷಿತ ಮತ್ತು ಆರಾಮದಾಯಕ ಕಲಿಕಾ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಹಾಯ ಹಸ್ತ. ಅದೇ ರೀತಿ ಮುಲ್ಕಿಯಲ್ಲಿರುವಂತಹ ಕಾರ್ನಾಡು ಸದಾಶಿವರಾವ್ ಸ್ಮಾರಕ ಶಾಲೆ, ಮುಲ್ಕಿಯಲ್ಲಿರುವಂತಹ ಈ ಶಾಲೆಯ ಒಂದು ಅಗತ್ಯಗಳನ್ನು ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬೆಂಚುಗಳು ಮತ್ತು ಮೇಜುಗಳಂತಹ ಮೂಲಭೂತ ತರಗತಿ ಪೀಠೋಪಕರಣಗಳು ಬೇಕಾಗ್ತದೆ. ಹಾಗಾಗಿ ಮಕ್ಕಳು ಆರಾಮವಾಗಿ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ನಾಡು ಸದಾಶಿವರಾವ್ ಸ್ಮಾರಕ ಶಾಲೆ ಮುಲ್ಕಿ. ಅದೇ ರೀತಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಬಂಟ್ವಾಳದಲ್ಲಿರುವಂತಹ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾಗಿರುವಂತಹ ತಾಂತ್ರಿಕ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಅವಕಾಶಗಳನ್ನು ಒದಗಿಸ್ತಾ ಇದೆ. ಇವೆಲ್ಲದರ ಜೊತೆಗೆ ಕೌಶಲ್ಯ ಮತ್ತು ಶಿಕ್ಷಣದ ಮೂಲಕ ಯುವ ಜನರನ್ನ ಸಬಲೀಕರಣಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಒಂದು ಸಹಾಯ ಹಸ್ತವನ್ನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಬಂಟ್ವಾಳ ಇವರಿಗೆ ಈ ಒಂದು ಸುಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ಅದೇ ರೀತಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನಲ್ಕೆಮಾರ್ನಲ್ಲಿರುವಂತಹ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಳೀಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಪ್ರಸ್ತುತ ಸಂಸ್ಥೆ ತನ್ನ ಕಟ್ಟಡ ಮೂಲಸೌಕರ್ಯದಲ್ಲಿ ವಿಶೇಷವಾಗಿ ಚಾವಣಿ ಮತ್ತು ಇತರ ಕಾಮಗಾರಿಗಳಿಗೆ ಕೊರತೆಗಳನ್ನ ಎದುರಿಸ್ತಾ ಇದೆ. ಹಾಗಾಗಿ ಈ ಒಂದು ಸಹಾಯ ಹಸ್ತ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನಲ್ಕೆಮಾರ್. ಅದೇ ರೀತಿ ಕೊರಗ ಸಮುದಾಯಕ್ಕೆ ವಸತಿ ಉಪಕ್ರಮ ಕುಂದಾಪುರದ ಕೋಟದಲ್ಲಿ ಅಗತ್ಯವಿರುವ ಕುಟುಂಬಗಳಿಗೆ ಮನೆಗಳ ನಿರ್ಮಾಣಕ್ಕೆ ಸಹಾಯ ಮಾಡುವ ಮೂಲಕ ಕೊರಗ ಪಂಗಡ ಸಮುದಾಯವನ್ನು ಬೆಂಬಲಿಸಲು ವಿಶೇಷ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗಿದ್ದಾಗ ಉಡುಪಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರ ನಾಯಕತ್ವ ಮತ್ತು ದೃಷ್ಟಿಕೋನದ ಅಡಿಯಲ್ಲಿ ಈ ಒಂದು ಉಪಕ್ರಮವನ್ನು ಮುಂದುವರಿಸಲಾಗ್ತಾ ಇದೆ. ಕೊರಗ ಸಮುದಾಯದ ಸದಸ್ಯರಿಗೆ ಘನತೆ, ಭದ್ರತೆ ಮತ್ತು ಸುಧಾರಿತ ಜೀವನಕ್ಕೋಸ್ಕರ ಈ ಒಂದು ಸಹಾಯ ಹಸ್ತವನ್ನ ಈ ಒಂದು ಸುಸಂದರ್ಭದಲ್ಲಿ ನಾವುಗಳು ನೀಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳು ಈ ಒಂದು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಇವತ್ತು 300ಕ್ಕೂ ಅಧಿಕ ಕುಟುಂಬಗಳಿಗೆ ನಾವುಗಳು ಸಹಾಯ ಹಸ್ತವನ್ನ ನೀಡಲಿಕ್ಕಿದ್ದೀವಿ. ಇವೆಲ್ಲರ ಜೊತೆಗೆ ಮುಲ್ಕಿ ಸುಂದರಾಮ್ ಶೆಟ್ರು ಅವರು ಸಮಾಜಕ್ಕೆ ಮಾಡಿರುವಂತಹ ಈ ಒಂದು ಕೊಡುಗೆ, ಅವರ ನೆನಪು ಅಜರಾಮರವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಾಜ ಕಟ್ಟುವಂತಹ ಯುವಕರ ತಂಡವು ಕೂಡ ಮುನ್ನೆಲೆಗೆ ಬಂದು
ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಈ ಒಂದು ಪುಣ್ಯದ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಹಾಗಿದ್ದಾಗ ಯಾರು ಕೂಡ ದಯಮಾಡಿ ಹೋಗಬೇಡಿ, ಯಾಕಂದ್ರೆ ತಮ್ಮ ಚೆಕ್ ಜೊತೆಗೆ ತಮಗೆ ಸಿಗಬೇಕಾಗಿರುವಂತಹ ಸಹಾಯಧನವನ್ನ ತದನಂತರ ನಾವುಗಳು ವಿತರಣೆ ಮಾಡ್ಲಿಕ್ಕಿದ್ದೀವಿ. ಊಟದ ವ್ಯವಸ್ಥೆಯೂ ಕೂಡ ಇದೆ. ಸೊ ಹಾಗಿದ್ದಾಗ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ಯಾಕಂದ್ರೆ ಮಕ್ಕಳು ತಾವುಗಳು ವಿದ್ಯಾರ್ಥಿ ವೇತನದ ರೀತಿಯಲ್ಲಿ ಜೊತೆಗೆ ಬಹಳಷ್ಟು ತಮ್ಮ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಈ ಒಂದು ಸಹಾಯಧನವನ್ನು ತಾವುಗಳು ಸ್ವೀಕಾರ ಮಾಡಿದಿರಿ. ಯಾಕಂದ್ರೆ ಅದು ಕೊಟ್ಟಿರುವಂಥದ್ದು ಯಾವ ರೀತಿ ಅಂತ ಬಂದಾಗ ನಾವು ಈಗಿನ ಕಾಮಧೇನು ಅಂತ ಹೇಳ್ತೀವಿ, ನಮ್ಮ ಪ್ರಕಾಶ್ ಶೆಟ್ರು ಅವರ ಕೈಯಿಂದ ಕೊಟ್ಟಿರುವಂತಹ ಈ ಒಂದು ಸಹಾಯ ಹಸ್ತ. ಹಾಗಿದ್ದಾಗ ತಾವೆಲ್ಲರೂ ಕೂಡ ಒಳ್ಳೆದಾಗ್ತೀರಿ. ಯಾರಿಗೂ ಕೂಡ ಇನ್ನು ಮುಂದಕ್ಕೆ ಸಮಾಜದಲ್ಲಿ ಸಮಸ್ಯೆಗಳು ಬರಬಾರ್ದು ಅನ್ನುವಂಥದ್ದು ಮುಲ್ಕಿ ಬಪ್ಪನಾಡು ದೇವಿಯಲ್ಲಿ ಪ್ರಾರ್ಥನೆ ಅಂತ ಹೇಳ್ತಾ ಆತ್ಮೀಯ ಮಿತ್ರರಾಗಿರುವಂತಹ ನಿತೇಶ್ ಶೆಟ್ಟಿ ಎಕ್ಕಾರ್ ಅವರು ಮುಂದಿನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದ. ಅಥವಾ ರಾಜ್ಯದಲ್ಲಿ ದೇಶ ವಿದೇಶದಲ್ಲಿರುವಂತಹ ಎಲ್ಲ ಬಂಟರ ಭವನವನ್ನು ಗಮನಿಸಿದ್ರೆ ಅಲ್ಲಿ ಆಶಾ ಪ್ರಕಾಶ್ ಶೆಟ್ಟಿ ಎನ್ನುವಂತ ಹೆಸರು ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ. ಕಾಸರಗೋಡಿನಿಂದ ಕುಂದಾಪುರದವರೆಗೆ ಸಾಕಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮೆಲ್ಲರಿಗೂ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಹೆಸರು ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು. ನೆರವು ಎನ್ನುವಂತಹ ಕಾರ್ಯಕ್ರಮ 2019ರಿಂದ ಮೊನ್ನೆ ಡಿಸೆಂಬರ್ನವರೆಗೆ ಸರಿಸುಮಾರು 30 ಕೋಟಿಗೂ ಹೆಚ್ಚಿನ ಮೊತ್ತ, ಸರಿಸುಮಾರು 25,000 ಕುಟುಂಬಗಳ ಮನೆಯನ್ನ ಬೆಳಕು ಮಾಡಿದಂತ ಒಂದು ಪ್ರಾಂಜಲವಾದಂತಹ ಕಾರ್ಯಕ್ರಮವನ್ನು ಕೂಡ ಕೊಟ್ಟವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ಇಷ್ಟೆಲ್ಲ ಕೊಡುಗೆಯನ್ನು ನೀಡಿದ್ರು ಕೂಡ ಅವರು ವೇದಿಕೆಯಲ್ಲಿ ಮಾತಾಡುವಾಗ ಒಂದು ಉಲ್ಲೇಖವನ್ನು ಮಾಡ್ತಾರೆ, ನನಗೆ ಈ ಸಮಾಜದ ಋಣ ಇದೆ, ಹಾಗಾಗಿ ಯಾರು ನನ್ನಿಂದ ಚೆಕ್ ತಗೊಂಡಿದ್ದೀರಿ ನನಗೆ ಧನ್ಯವಾದ ತಿಳಿಸೋಕೆ ಬರಬೇಡಿ, ಇನ್ನು 4 ಮಂದಿಗೆ ನೀವು ಉಪಕಾರ ಮಾಡಿ ಈ ಸಮಾಜವನ್ನು ಬೆಳಗಿಸುವಂತ ಕೆಲಸವನ್ನು ನಾವು ಮಾಡುವ ಎನ್ನುವಂತ ಆ ದೊಡ್ಡ ಮನಸ್ಸು ಪ್ರಕಾಶ್ ಅಣ್ಣನ ಬದುಕನ್ನ ಇನ್ನಷ್ಟು ಬೆಳಗಿಸಲಿ ಎನ್ನುವಂತ ಆಶಯ, ಶುಭ ಹಾರೈಕೆಯನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ಬಂಧುಗಳೇ, ನಾನು ಅವರ ಸಾಕಷ್ಟು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದು ನೀವೆಲ್ಲೂ ನೋಡಿದ್ದೀರಿ. ಆದರೆ ಇತ್ತೀಚೆಗೆ ಕೊಪ್ಪದಲ್ಲಿ ಒಂದು ಬಂಟರ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾನು ನಿರೂಪಕನಾಗಿದ್ದೆ. ಅಲ್ಲಿಗೆ ಒಂದು 10ನೇ ಕ್ಲಾಸಿನ ಒಂದು ಹುಡುಗಿ ಬಂದು ನನ್ನ ಹತ್ರ ನಂಗೆ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಬಹುದಾ ಅಂತ ಕೇಳಿದ್ಲು. ನಾನು ಯಾಕೆ ಅಂತ ಕೇಳಿದೆ. ನಾನು ಈ ಸಲ SLCಗೆ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿ. ನನ್ನ ಶಾಲೆಯ ಶುಲ್ಕ ಮತ್ತು ಶೈಕ್ಷಣಿಕ ವೆಚ್ಚವನ್ನು ಕೊಟ್ಟವರು ಪ್ರಕಾಶ್ ಶೆಟ್ರು ಎಂದು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಮ್ಗೊಂದು ಅವಕಾಶ ಕೊಡಬಹುದಾ ಅಂತ. ಇಂಥ ಒಂದು ಸಾಧನೆ ಮಾಡಿದಂತ ಪ್ರಕಾಶ್ ನನಗೆ ಯಾರಂತಲೂ ಗೊತ್ತಿಲ್ಲ, ನಾನು ಹೇಳಿದೆ ಅವ್ರ ಹತ್ರ ಹೀಗೆ ರ್ಯಾಂಕ್ 5 ತೆಗೆದಿದ್ದಾಳಂತೆ, ಇಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದಾಳಂತ. ಇಂಥ ಸಾಕಷ್ಟು ಉದಾಹರಣೆಯನ್ನು ನಾವು ಗಮನಿಸುವ ಬಂಧುಗಳೇ. ಈ ವೇದಿಕೆಯಲ್ಲಿ ಒಂದೆರಡನ್ನಷ್ಟೇ ನಾನು ಉಲ್ಲೇಖ ಮಾಡಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ 2 ಕೈಯನ್ನು ಒಗ್ಗೂಡಿಸಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೊಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ವಂದನೆಯನ್ನ ಸಲ್ಲಿಸ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ. ನಾನಾಗಲೇ ಉಲ್ಲೇಖ ಮಾಡಿದಾಗೆ ಸ್ವಾವೋದ್ಯಮಕ್ಕೆ ಮತ್ತು ಯುವಕರಿಗೆ ವಿಶೇಷವಾದ ಆದ್ಯತೆಯನ್ನು ನೀಡುವುದರ ಮುಖಾಂತರ ಬ್ಯಾಕ್ ಟು ವೇದಿಕೆಯಲ್ಲಿ ನಮ್ಮ ಶಾಸಕರಾಗಿರುವಂತಹ ಉಮಾನಾಥ್ ಕೋಟೆ ಅವರು ಜೊತೆಯಾಗಿದ್ದಾರೆ. ಈ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೂಡ ತಂದವರು. ಹಾಗೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಸಭಾಭವನದ ಬಗ್ಗೆ ನನ್ನ ಹತ್ರ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮ್ಮ ಒಂದು ಏರಿಯಾದಲ್ಲಿ ಇಂಥ ಒಂದು ಒಳ್ಳೆ ಹಾಲ್ ಬೇಕಿತ್ತು, ಅದನ್ನು ಪ್ರಕಾಶ್ ಶೆಟ್ಟಿ ನೇತೃತ್ವದಲ್ಲಿ ಆಗಿದೆ ಅಂತ ಎನ್ನುವಂತ ಸಂತೃಪ್ತಿ ಅವರ ಬದುಕಿನಲ್ಲಿ ಯಾವಾಗಲೂ ಇದೆ. ಹಾಗಾಗಿ ಇಂದಿನ ಈ ವೇದಿಕೆ ಮುಖಾಂತರ ಮುಖ್ಯ ಅತಿಥಿಗಳಾಗಿ ತಮ್ಮ ಶುಭ ಹಾರೈಕೆ ಮಾತನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಇನಿ ಸುಂದರರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಮುಲ್ಕಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಸಹಾಯ ಹಸ್ತ ಪನ್ಪನಂಚಿನ ಒಂದು ಕಾರ್ಯಕ್ರಮನು GMR ಗ್ರೂಪದ ಸ್ಥಾಪಕರಂಜನೆ ಗೋಲ್ಡ್ ಪಿಂಚಿದ ಮಾಲಕೆರೆಂಕಲ ಮಾತೇನಲ್ಲ ಮಾರ್ಗದರ್ಶಕರೇನ ಪ್ರಕಾಶ್ ಶೆಟ್ಟಿ ಆಯೋಜನೆ ಮಲ್ದೇರು ಅವರಿಗೆ ನಮಸ್ಕಾರ ಮಲ್ತೊಂದು ಆಯ್ತು. ಜತೆಟ್ಟು ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರು ಆತ್ಮೀಯರ ನಂಜಿನ ಬ್ರಿಜೇಶ್ ಶೆಟ್ಟಿರಿಗೆ ನಮಸ್ಕಾರ ಮಲ್ತೊಂದು ಅಂಚೆನೆ ಎಂಕಲ ಮಾತೇನಲ್ಲ ಆತ್ಮೀಯ ಸಹೋದರಿ ಕಾಪುದ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿಗೆ ನಮಸ್ಕಾರ ಮಲ್ತೊಂದು ಆಯ್ತು. ಜತೆಟ್ಟು ಬಾಲಕೃಷ್ಣ ಹೆಗಡೆ ಮತ್ತು ಹರಿಪ್ರಸಾದ್ ಶೆಟ್ಟಿ ಮುಕ್ಳಿಗಳ ನಮಸ್ಕಾರ ಮಲ್ತೊಂದು ಸೇರಿದ ನಿಕ್ಲಿಗೆ ಮಾತೇರಿಗಳ ಕೈ ಮುಗಿದು ಸಂತೋಷನೇ ಬರೋ ಕುಲೊಂದೇರು. ಬಹುಶಃ ಈ ಕಾರ್ಯಕ್ರಮ ಏತೆಲ್ಲ ಪಾತಿರನಾಥ ಪಾತಿರಲಿ ಹೇಗಂಡ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅಂತ ಪನ್ನಂಡ ಬಹುಶಃ ಇಂಕಲು ಜೋಕುಲು ಉಪ್ಪು ನಗಡು ಕೇನೋಣಂಚ ಭಾರಿ ಮಲ್ಲಪುದಾರ್. ಮುಲ್ಕಿ ಸುಂದರರಾಮ್ ಶೆಟ್ರು ಇನಿ ವಿಜಯ ಬ್ಯಾಂಕ್ಡ್ ಎಷ್ಟೋ ಜನ ನಮ್ಮ ಒಂದು 2-3 ಜಿಲ್ಲೆದ ಜನಕುಲು ಮಲಮಲ್ಲ ಹುದ್ದೆಗೆ ಮಲಮಲ್ಲ ಗೌರವದ ಸ್ಥಾನಕ್ಕೂ ಹೋದು, ಎಲ್ಲೇ ಸ್ಥಾನಕ್ಕೂ ಸೇರಿದು ಮಲಮಲ್ಲ ಸ್ಥಾನಕ್ಕೂ ಹೋದು ಅಕ್ಕನ ಜೋಕ್ಳಿಗೆ ಬದುಕನ್ನು ಕಟ್ಟಾಯಿನಂಚಿನ ಕೆಲಸ ಮಲ್ತೀನಿ ಏರ್ಕೆಂಡ ಮುಲ್ಕಿ ಸುಂದರರಾಮ್ ಶೆಟ್ರು ಎಂಗಲ ಅಮ್ಮೇರು ಬಂದಿದ್ದಾರೆ. ಮುಲ್ಕಿ ಸುಂದರರಾಮ್ ಶೆಟ್ರು ಇನ್ನೆತೋ ಕುಟುಂಬದ ನಂಗೆ ಮಾತೇರಿಗಳ ಗೊತ್ತುಪೆರೆ ಯಾನು ಮಸ್ತ್ ಕಲ್ತದಿಜಿ ಹಣಲೆ ನನ್ನ ಅನುಭವದ ಹೆಂಗೆ ಹಿರಿಯರು ಬಂತಿನ ಪಾತ್ಯಾರ ಹೆಚ್ಚ ಭೂಮಿ ತಿನಿಯರಿಗೆಂಡ ಬಂಟೆರಿಗೆ ಬುಕ್ಕ ಜೈನರಿಗೆ ಇಂದಿರಾ ಗಾಂಧಿ ಒಂಜಿ ಜಯವರಾಜ ಅರಸೊಂಜಿ ಕಾನೂನು ಕನಪೇರು ಉಳುವವನೇ ಒಲದೊಡೆಯ
ಆತಿನಂಗೆ ಬಹುಶಃ ನಮ್ಮ ಬಂಟ ಸಮಾಜದ ಕೆಳಗೆ ಭಾರಿ ಮಲ್ಲೊಂಜಿ ತರಬೇಚಜ್ಜಿ ಅಂಡೆ ಬಂಡ ಭೂಮಿ ಓಡ್ತಿನಾತಿತ್ತನು ಬೆನ್ಪೆದರೆ ಕೆಲವು ಗೇಣಿ ಬರೋಂದಿತ್ತನ ಐಟು ಜೀವನ ಪೋಂದಿತ್ತನು ಜೋಕ್ಲೇನ್ ಮತ್ತೆ ಬಾರಿ ಕುಸಿಟ್ಟು ಸಾಂಕೊಂದು ಪತ್ತೊಂದಿತ್ತೇರು ಹೊರನೆ ರಾತ್ರಿ ಪಗಲ ಒಟ್ಟು ಒಂಜಿ ಕಾನೂನು ಬರ್ಬಿಡು ಉಳುವವನೇ ಒಲದೊಡೆ ಅನ್ ಏರೇರು ಗೇಣಿಗೆ ಮತ್ತೆ ಬೆನೊಂತೇರು ಇನ್ನು ಪೂರ ಅಕ್ಲೆಗೆ ಎಂದು ಸರ್ಕಾರ ಮಲ್ಪನಾಗ ಹಬ್ಬಗ ಈ ಬಂಟ ಸಮಾಜಗಳು ಇತರ ಸಮಾಜಗಳಪ್ಪ ಏನು ಬಂಟ ಸಮಾಜ ಅಂತ ಹೇಳ್ಬೇಡ ಬಂಟ ಸಮಾಜ ಅತಿ ಕೃಷಿಕರು ತಿನ್ನಕಲು ಅಕ್ಲೆಗೆ ಅಪ್ಪಗ ಒಂಜಿ ಬರ ಸಿಡಿಲು ಬತ್ತದ ಹಾಕಿ ಲೆಕ್ಕ ಹಾಕೊಂಡು ಅದಕ್ಕೆ ಎಂಕುಲು ಇನಿಮುಟ್ಟ ನೇನು ನಮ್ಮದು ಬದುಕದ ನನೆಂಚ ಬದುಕುನಿ ಪನ್ಪುರ ಪೊರ್ತಾನಾಗ ಅಕಲು ಮಗನ್ ಲೆತ್ತು ಬಂದ್ಪೇರು ಮಗ ಈ ನನ್ನ ಮೂಲು ಒಂಜಿ 10ನೇ ಕ್ಲಾಸ್ 8ನೇ ಕ್ಲಾಸ್ ಕಲ್ತು ಮೂಲು ಕುಲ್ಲನೆ ಎತ್ತು ಒಂಜಿ ಈ ಬೊಂಬೈಗೆ ಪೋಲ ಇದನ್ನ ಬ್ಯಾಂಗ್ಳೂರ್ಗೆ ಪೋಲ ದಾದಾಣ ನೀಕೊಂಜಿ ಪಲ್ಲಿ ಇಲ್ಲಲ್ಲ ನೀಕೊಂಜಿ ಮೆಗ್ದಿಲ್ಲಲ್ಲ ಅಲ್ಲಿ ಮದ್ಮೆ ಮೂಲ ಪಾಪ ಬದಿ ಇತ್ತನು ಬದಿ ಕೊರ್ಪುನ 10,000 15,000 20,000 25,000 ಬದಿ ಕೊರ್ತು ಮದ್ಮೆ ಅಲ್ಲಿ ಬೇರೆ ಸಾಧ್ಯಜ್ಜಿ ಮಗ ನಮ್ಮ ಕೃಷಿ ಪೂರ ಪೋಂಡು ಭೂಮಿ ಪೂರ ಪೋಂಡು ಪೋಲ ಅಂದ ಐತ ಬೊಕ್ಕ ಜೋಕ್ಲೇನು ಕೆಲವು ಜನ ರಡ್ಜ ನಾನು ಜೋಕ್ಲಿ ತಿರುಡು ಬೊಂಬೈ ಕಡೆ ಪುಡಿಯರು ಪಕ್ಕೊಂಜಿ ಸುಂದರರಾಮ್ ಶೆಟ್ಟಿ ಬೋದು ಬಂಡೇರು ಸುಂದರರಾಮ್ ಶೆಟ್ಟಿ ಬಾರಿ ಬಂಗ ಇಂಚ ಜಪ್ತಿನ ಭೂಮಿ ಪುರಪುಂಡು ಏರು ಮಾತ ಬಂಟ ಸಮಾಜದ ವಾತ ಸಮಾಜದ ಏರೇನು ಮಾತ ಸುಂದರರಾಮ್ ಶೆಟ್ಟಿನ ಕೈತೇರಿ ಕಡಪಡಿ ಅವ್ರು ಏನೆಲ್ಲ ಬೀರ ಕಡಪಡ್ತೀರು ಆಯನ ವಿದ್ಯೆಗೆ ಅನುಗುಣವಾದ ಆಯನ ಹಾಗೆ ಕೆಲಸ ಕೊರ್ದು ಅಕಲ್ನ ಬದುಕಿಗೆ ಒಂಜಿ ಬಂಗಾರ ಮಲ್ತಿನ ಅರಿಯರಿಗೆಂದ ಮುಲ್ಕಿ ಸುಂದರರಾಮ್ ಶೆಟ್ರು ಅಂಚಿನಾರ್ನ ಪುದರು ಶಾಶ್ವತವಾದ ಒರಿಯೋಡು ಇನಿ ಒರಿದೆ ಇನಿ ನಮ್ಮ ಕುಡ್ಲದ ಮಲ್ಲ ರಸ್ತೆಗಳು ಒಂಜಾರ್ನ ಪುದರ ದಿನಗ ಬಾರಿ ಬೇರೆ ಬೇರೆ ರೀತಿಯ ವಿರೋಧಗಳು ಬಂದಾಗಲ್ಲ ಹೋರಾಟ ಮಲ್ತು ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆಯಿಂದ ನಮ್ಮ ಬಾವುಟ ಗುಡ್ಡ ಹಿಡಿದು ನೆಕ್ಕಮುಟ್ಟ ದೀಪನಂಚಿನ ಪ್ರಯತ್ನವನ್ನ ನಮ್ಮ ಮಲ್ತದಾಪಾಗ ನಮ್ಮ ಸಂಸದರು ನಮ್ಮ ಜನಕುಲು ಮಲ್ದೇರು ಅಂಚಿನ ಸುಂದರರಾಮ್ ಶೆಟ್ಟಿನ ಪುದೋಡಂಜಿ ಮುಲ್ಪ ಮಲ್ಲ ಕನ್ವೆನ್ಷನ್ ಸೆಂಟರ್ ಹೊಡ್ಕೊಂಡದು ಮಸ್ತ್ ಜನ ಸೇರ್ದು ಮಾತೆಲ್ಲ ಬಂಧುಲು ಸೇರ್ದು ಮುಲ್ ಮಲ್ಪನಾಗ ಕಡೆ 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 ಕನಗ ಒಂಚೂರು ದದನ ಮಲ್ಪನಾಗ ಒಂತೆ ಜೇಂಕಂಡು ಬೇಲೆ ಜೇಂಕನಾಗ ಪ್ರಕಾಶ್ ಶೆಟ್ಟಿ ಬತ್ತೀರಿ ಅನ್ನನಲ್ಲಿ ಎತ್ತೈತೆ ನಾನು ಬಹುಶಃ ಒಂಜಿ ಕಾರ್ಯಕ್ರಮ ಪ್ರಕಾಶ್ ಶೆಟ್ರು ಬರ್ತದೆ ಅನ್ನ ಸಹೋದ್ಯೋಗಿಗಳು ಪ್ರಕಾಶ್ ಶೆಟ್ರು నేను ಸಂಪೂರ್ಣ ಮಲ್ತೇರು ಪೂರ ಪುರುಳು ಮಲ್ತೇರು ಇನಿ ಪ್ರಕಾಶ್ ಶೆಟ್ಟಿನ ಬಗ್ಗೆ ಏನೊಂದು 2 ಶಬ್ದ ಪನೋಡ್ದು ಯಾಕೆಂಡ ಪ್ರಕಾಶ್ ಶೆಟ್ಟಿನ ಪರಿಚಯ ಅದು ಹೆಂಗೆ ಭಾರಿ ವರ್ಷ ಆತಿಜಿ ಹೆಂಗೆ ಒಂದು 7 ವರ್ಷದ್ದು ಹೆಂಗೆ ಪ್ರಕಾಶ್ ಶೆಟ್ಟಿನ ಪರಿಚಯ ಆರಿನಿ ಶ್ರೀಮಂತೆ ನಂದಿಗೆಂಡಗ ಭಾರಿ ಮಲ್ಲ ಶ್ರೀಮಂತೆ ಅಗರ್ಭ ಶ್ರೀಮಂತೆ ಆರಿನಲ್ಲಿ ಸಾಮಾನ್ಯ ನಂದಿಗೆಂಡ ಅರ್ನಾಥ್ ಸಾಮಾನ್ಯ ನಿಜವಾದವರಿಗೆ ಅಗರ್ಭ ಶ್ರೀಮಂತೆ ಅರೆಂತದ್ದು ಕಲ್ಪೋಡು ಎಂಕುಲು ಮಾತಾಡ್ನೆ ಇದ್ರು ದಾಳ ತಾರ್ನಿಲ್ಲಡೆ ಪೊಂಡು ಒಂದು ಅರ್ಧ ಗಂಟೆ ಏತೆ ಬಿಸಿ ಇತ್ತನಲ್ಲ ಅರ್ಧ ಗಂಟೆ ಸಮಯ ಕೊರ್ದು ಚಾ ಮಲ್ಪದು ಚಾ ಬರ್ದೇ ಪೋಡು ಬಂದ್ಪೇರು ಅಂಚಿನ ಒಂಜಿ ಹೃದಯ ಶ್ರೀಮಂತಿಗೆ ಮಲ್ಲಾದಿಗೆ ಮಾತಾಡಲು ಪೆರೆವು ಅಂಡ ಇನಿ ಉಮನಾಥ್ ಕೋಟೆ ಅನ್ನೋರಿ ಶಾಸಕ ಪೆಂದು ನಾನು ಕನೋಟ್ಲೆ ಏನಿದ್ದೇನೆ ಅತ್ತು ಏನೋರಿ ಶಾಸಕ ಪೆಂದು ಕಾರ್ಪೊರೇಟರ್ ಪೆಂದು ಏನಿದ್ದೇನೆ ಅತ್ತು ಶಾಸಕ ಆಯ್ತು ಅಂಡ ಹಿಂಗ ನೆಂಪು ಬೋಡು ತುಂಬ್ಯಾನ ಎನ್ನೊಟ್ಟಿಗೆ ಇತ್ತಿನ ಜನಕುಲು ಯಾನು ನಳತಿವತ್ತಿನ ಸಾಧ್ಯ ಹಿಂಗ ನೆಪ್ಪಿತ್ತಿನ ಮಾತ್ರ ಯಾನು ಭಾರಿ ಶೋಕದ ಅಂಗಿ ಪಾಡಿಯ ಫೈರಾನ್ ಪಾಡಿಯ ಬೊಲ್ದು ಕುರ್ತಾ ಪಾಡಿಯ ಪೈಜಾಮ್ ಪಾಡಿ ಅಂದ ಬಿಟ್ಟಿಗೆ ಏನು ಶಾಸಕ ಆಯ್ತು ಎನ್ನ ಗುಣ ಎನ್ನ ನಡತೆ 5 ತೋಪೇರು ಜನಕುಲು ಆ ರೀತಿ ಪ್ರಕಾಶನ್ ನೀನು ಎತ್ತು ಮಲ್ಲ ಶ್ರೀಮಂತ ಅಂಡಲ್ಲ ಅದನ್ನ ಗುಣ ಬಕ್ಕ ನಡತೆ ಅವು ಭಾರಿ ಮಲ್ಲ ಶ್ರೀಮಂತಿಕೆ ಅಂಚಾದಿ ಯಾನು ಬೇತೆ ದಾಳ ನಟ್ಟುಜಿ ದೇವರಡು ಅರೆಗೆ ಆರೋಗ್ಯನ ಕೊರಡೊಂದು ದೇವರಡು ನಟ್ಟು ಯಾಕಂದ್ರೆ ನಿಖುಲು ಮಾತಾರೆಗೆ ಆರೋಗ್ಯನ ಕೊರಡು ನಟ್ಟೋಡು ನಂಗೆ ಸಹಾಯ ಮಲ್ಪರೆ ನಮ್ಮಂಚಿನ ಜನಕುಲಿಗೆ ಕಷ್ಟೋಡು ತಿನ್ನಕ್ಲಿಗೆ ಬಂಗೋಡು ತಿನ್ನಕ್ಲ ಕನ್ನನೀರು ಒರೆಸನಂಚಿನ ಕೆಲಸ ನಾವು ಮಲ್ಪೇರು ಮುರಾಣಿ 10 ಕೋಟಿ ರೂಪಾಯಿನ ಗೋಲ್ಡ್ ಪಿಂಚ್ ಸಿಟ್ಟಿಟ್ಟು ಎತ್ತೋ 1000 ಜನ ಕೊರಿಯರು 5 ಆಜಾರೆ ಕೋಟಿ ಪ್ರತಿ ವರ್ಷ ಆಜಾರೆ ಕೋಟಿ 7 ಕೋಟಿ ರೂಪಾಯಿ ಎಂಕ್ಲೆಲ್ಲ ಬಂದ್ಬೇರು ಕೋಟ್ಯಾಂತರ ನಕ್ಷತ್ರೊಡಲಿತ್ತಂದ ಬಂಗೋಡು ತಿನ್ನಕಲು ಕಷ್ಟೋಡು ತಿನ್ನಕಲು ಸೀಕಡು ತಿನ್ನಕಲು ಇತ್ತಂದ ಒಂಜಿ ಎಂಕ್ಲೆಗೆ ಅರ್ಜಿ ಕೊರ್ರೆ ಪನ್ಲೇನು ಆಲೋಚನೆ ಮಲ್ಪಗ ನಮ್ಮ ಆರ್ದಲ್ಲ ಓಟು ಕುಂತಿರಜ್ಜಿ ಅತಂದ್ರೆ MP MLA ದಾಲೆಜ್ಜಿ ಅಂಡ ಆರೊಂಜಿ ಭಾರಿ ಬಂಗೋಡು ಬಾರಿ ಕಷ್ಟೋಡು ಏರ್ಲ ನೀನು ಪನ್ಪುಜೇರು ಯಾನು ಬಾರಿ ಕಷ್ಟೋಡು ಬೈದೆ ಬಾರಿ ಬಂಗೋಡು ಬೈದೆ ಕುಣಿಯರಜ್ಜಿ ಅನ್ನೋದು ಏರ್ಲೈತೆ ಪನ್ಪುಜೇರು ಅಂಡ ಆರು ಪನ್ಪೇರು ನಾಚಿಕೆ ಆಪಣ ಜನಕ್ಲೆ ಪಂಡ ಒಂಜಿ ಸ್ಥಾನಮಾನಕ್ಕೆ ಬಂದಾಗ ಎಲ್ಲ ಪನ್ಪೆ ಅನ್ನು ಕೂಲಿ ಬೆಲೆ ಮಲ್ದೆ ಕಷ್ಟ ಬೈದ ಶಾಲೆದ ರಜೆ ಇಟ್ಟು ಕೂಲಿ ಬೆಲೆಗೆ ಓಡಾಡಿ ಪೋತ ಬಾರಿ ಬಂಗ ಬೈದ MLA ಆಪನ ಕನಲನ್ನ ಒಡೆಜ್ಜಾಣ ಅಂದ್ರೆ ಯೋಗ ಅಪ್ಪೆಮ್ಮೆ ಮಲ್ತಿನ ಪುಣ್ಯನ ತೆಂಗುಲು ಬದುಕು ಬನ್ನಗ ಕನೈದಿನ ಅಂಚಿನ ಅದೃಷ್ಟನ ಗೊತ್ತಿಜ್ಜಿ ಆತ ಅಂಜನೆ ಪ್ರಕಾಶನ್ನೇ ಭಾರಿ ಬಂಗೋಡು ಭಾರಿ ಕಷ್ಟೋಡು ಇತ್ತ ಪಂಡೇರು ಕರಂಗ್ರಪಾಡಿ ಪನ್ಪನ ಊರು ಉಡುಪಿ ಜಿಲ್ಲೆದ ಭಾರಿ ಕಷ್ಟೋಡು ಭಾರಿ ಬಂಗೋಡು ಬರ್ತದೆ ಇನ್ನು ಬ್ಯಾಂಗ್ಳೂರ್ಗೆ ಬೋದು ಉದ್ಯೋಗ ಮಲ್ತು ಇನ್ನು ಭಾರಿ ಯಾರಿಗೆ ಊರಿಗೆ ಬರೋದು ಜನ ಸಂಬಂಧದಕ್ಕಲ ಕುಟುಂಬದಕ್ಕಲ ಕಾರ್ಯಕ್ರಮ ಇತ್ತನ ಬರೋಲ್ಲ ಯಾರಿಗೆ ಬ್ಯಾಂಗ್ಳೂರು ಅಂತಲೇ ಅಂಡ ಎನ್ನ ಊರು ಯಾನ ಪುಟ್ಟಿನ ಊರು ಎನ್ನ ಜಿಲ್ಲೆ ಎನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎನ್ನ ಊರ್ದ ಜನಕುಲು ಎಂಕಿನಿ ದೇವರು ಕೊಡ್ತಾರೆ ಅಂತ ದಾದಾಣ ದೇವರು ಕೊರ್ನೇನು ಜನಕುಲೇ ಕೊರಡು ಜನಕುಲೇ ದೇವರು ನಂಗೆ ಕಣ್ಣುಗಳು వచ్చిన ದೇವರಿಗೆ ಕಷ್ಟ ಹೊಡುತ್ತಿನಂಚಿನ ಜನಕುಲು ಅಕುಲೇ ನಮ್ಮ ದೇವರು ಅಕ್ಲೆಗೆ ಸಹಾಯ ಮಲ್ತಿನ ದೇವರನ್ನ ಆಶೀರ್ವಾದ ಏಪಲ ನಂಗೆ ಉಪ್ಪುನು ಪನ್ಪಿನ ಸಿದ್ಧಾಂತವನ್ನು ತೆರೀನಾರು ಪ್ರಕಾಶನ್ನೇ ಅಂಚಾದು ಅದು ನಾನು ಫೋನ್ ಮಲ್ತು ಬಂದಿರು ಕೊಟ್ಟೆ ಅಂದರೆ ಈರು ಚೌಟೀರು ಬೊಕ್ಕ ನಮ್ಮ ದೈಜಿ ಒಳ್ಳದ ಮುಜೇ ಜನ ಬೆತ್ತೇರಲ್ಲಿ ಪೂಜೆಗಳು ಪಡು ಇಂಗ್ಲ ಮಿತ್ತು ಪ್ರೀತಿ ಹೆಂಗೆ ದಯಲು ಪಡು ಅರ್ನ ಕಾಸ 6 ಕೊರ್ಪಿನಿ ನಮ್ಮ ಪ್ರೀತಿಡು ನಮ್ಮ ಈ ಭಾಗದಂಜಿ ಜನಪ್ರತಿನಿಧಿ ಪನ್ಪಿನ ಪ್ರೀತಿಡು ಅರ್ಲಿ ಇದೇರು ಯಾರು ಈತೇ ಪನ್ಪುನಿ ಪ್ರಕಾಶನ್ನೇ ಅರೆಗೆ ದೇವರು ಮಲ್ಲ ಮನಸ್ಸು ಕೊಡ್ತೇರು ಆರು ಮಲ್ಪನಂಚಿನ ಉದ್ಯೋಗಡು ಉದ್ಯಮ ನಲ್ಲಾತ್ ಎತ್ತರಗು ಪೋಡು
ஒரு ಸಾಮಾನ್ಯರಿಗೆ ಸಾಮಾನ್ಯರಾದ ಪ್ರತಿಯೊರಿನ ಪುಗಲು ಕೈಪಾಡ್ದು ಆರು ಅಕ್ಲೆಗೆ ಸಾಂತ್ವನ ಪನ್ಪನಂಚಿ ನಂಜಿ ಜನ ಅಂಚಾದು ಇನ್ನು ಏರಿಗೆ ಮಾತ್ರ ಅಶಕ್ತರಿಗಾರು ಸಹಾಯ ಮಲ್ತೊಂದಿಲ್ಲ ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಲ್ಪಡು ದೇವರಡ ಅರ್ನ ಉದ್ಯಮ ಎಡ್ಡಾವಡು ಅರೆ ಆರೋಗ್ಯನ ಕೊರಲಿ ನನಾತ್ ಕೆಲಸ ಮಲ್ಪೇರೆ ಬೇತದಾಲ ಜರಿಗೆ ಆರೋಗ್ಯನ ಕೊರಲಿ ಕೊರ್ಲೂಡಾರು ನನಾತ್ ಜನಸೇವೆ ಮಲ್ಪನಂಚಿನ ಶಕ್ತಿ ನರಿಗೆ ಕೊರಲಿ ಪನ್ಪ ಪ್ರಾರ್ಥನೆ ನಮ್ಮ ಮಲ್ಪಡು ಸುಂದರರಾಮ್ ಶೆಟ್ಟರ್ನ ಪುದರ್ ಏಪಲ ಶಾಶ್ವತವಾದ ಉರಿಯರುಂದಾರು ಇನ್ನಿಂಚಿನ ಟ್ರಸ್ಟನ್ನು ಸ್ಥಾಪನೆ ಮಲ್ತೀರು ಸುಂದರರಾಮ್ ಶೆಟ್ಟಿ ಒಂಜಿ ವ್ಯಕ್ತಿ ಅತ್ತಾರ ಒಂದು ಶಕ್ತಿ ದುಮ್ದ ದಿನೊಟ್ಟು ಕಾರ್ನಾಡ್ ಸದಾಶಿವರಾಯರ ಆ ಸಂದರ್ಭ ಉಪನಂಚಿನ ಸಂದರ್ಭ ಮಾತ ಈ ನಮ್ಮ ವಿಜಯ ಬ್ಯಾಂಕ್ ಬಂದ್ಬೆ ನೀವು ವಿಜಯ ಬ್ಯಾಂಕ್ ಪೋತನು ವಿಜಯ ಬ್ಯಾಂಕ್ನ ಒಂದು ಎಡ್ಡ ರೀತಿಯಲ್ಲಿ ಉಂಟಾದು ಎಷ್ಟೋ ಜನಕ್ಕೆ ಉದ್ಯೋಗ ಕೊರದು ಇನ್ನು ಸುಂದರರಾಮ್ ಶೆಟ್ಟಿ ನಮ್ಮ ಜೊತೆ ಡಿಜ್ಜಲ್ಲ ಅನ್ನ ಪುದರ ಶಾಶ್ವತವಾದ ಉಪ್ಪುಡು ಮನ್ಪುನ ಉದ್ದೇಶೋಡಿನಿ ಇನ್ನು ಯಾರು ಇಂಚಿರಂಜಿ ಟ್ರಸ್ಟ್ನು ಮಲ್ತದು ಜನಕ್ಕೆ ಸಹಕಾರ ಕೊರ್ಪನ ಕೆಲಸ ಮಲ್ದೇರಿ ಕಟೀಲ್ ದಪ್ಪೆ ಬಪ್ಪ ನಡ್ದಪ್ಪೆ ಅವರಿಗೆ ನನಾತ್ ಶಕ್ತಿ ಕೊರಡು ಆರೋಗ್ಯನ ಕೊರಡು ಪ್ರಾರ್ಥನೆ ಮಲ್ತೆ ನನ್ನ ಪಾತ್ರ ಅಂತವೆ ಸುಲ್ಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಜಿಲ್ಲೆಯ ಸಂಸದರು ಬಂಧುಗಳೇ ಸ್ವ ಉದ್ಯಮಕ್ಕೆ ಆದ್ಯತೆಯನ್ನು ನೀಡುವಂತ ಬ್ಯಾಕ್ ಟು ಊರು ಮತ್ತು ಶಾಸಕರಾಗಿರುವಂತಹ ಶ್ರೀ ಉಮಾನಾಥ್ ಕೋಟೆ ಅವರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಅವರು ಸ್ವೀಕಾರ ಮಾಡಬೇಕು. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡುತ್ತರವಾಗಿ ಉಳಿಯಲಿ ಎನ್ನುವಂತ ಆಶಯದೊಂದಿಗೆ ಸವಿಸವಿ ನೆನಪು ಸಾವಿರ ಕಾಲಕ್ಕೂ ಸವೆಯಾದ ನೆನಪನ್ನ ಮಾತಿನಂತೆ ವೇದಿಕೆಯಲ್ಲಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ಸೊಲ್ಮೆಲ್ಲು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದಂಥ ಸುಂದರವಾದಂಥ ಕಾರ್ಯಕ್ರಮ ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾಗಿರುವಂಥ ಮುಲ್ಕಿ ಸುಂದರಾಮ್ ಶೆಟ್ಟರ ಹೆಸರಿನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯರು, ನಿಮಗೆಲ್ಲರಿಗೂ ಇವತ್ತು ಸಹಾಯ ಹಸ್ತ ಹೇಗೆ ನೀಡಿದ್ದಾರೆ ಹಾಗೆ ನನಗೂ ಸಹಾಯ ಹಸ್ತವನ್ನು ನೀಡಿರುವಂಥ ಆತ್ಮೀಯರಾಗಿರುವಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರೆ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ರಿಗೂ ಆತ್ಮೀಯರು ಆಗಿರುವಂಥ ಗುರುಮೆ ಸುರೇಶ್ ಶೆಟ್ಟರೆ, ಇವತ್ತೇ ಮೊದಲನೇ ಬಾರಿಗೆ ನಾನು ಭೇಟಿ ಆಗ್ತಾ ಇದ್ದೇನೆ. ಈ ಸಂಸ್ಥೆಯ ಟ್ರಸ್ಟಿ ಆಗಿರುವಂಥ ಬಾಲಕೃಷ್ಣ ಹೆಗಡೆ ಅವರೇ, ಮುಲ್ಕಿ ಸುಂದರಾಮ್ ಶೆಟ್ಟರ ಸುಪುತ್ರರಾಗಿರುವಂಥ ಶ್ರೀ ಹರಿಪ್ರಸಾದ್ ಶೆಟ್ಟರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾತ್ರ ಅಲ್ಲ, ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ, ಸಹಾಯ ಹಸ್ತ ಅನ್ನುವಂಥದ್ದು. ಜೀವನ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡಿರೋರಿಗೆ, ವೇದಿಕೆಯಲ್ಲಿ ಕೂತ್ಕೊಂಡವರಿಗೆ ಎಲ್ರಿಗೂ ಗೊತ್ತಿರ್ತದೆ. ಜೀವನ ಒಂದು ಬೆಟ್ಟ ಹತ್ತಿದಷ್ಟು ಕಷ್ಟ, ಇಟ್ಸ್ ಎನ್ ಅಪ್ ಹಿಲ್ ಟಾಸ್ಕ್ ಅಂತ ಹೇಳ್ತಾರೆ. ಅಂಥ ಜೀವನದಲ್ಲಿ ತುಂಬ ಸಲ ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ನಾವು ಬೀಳ್ತೇವೆ, ದಾರಿ ಕಾಣದಾಗ್ತೇವೆ, ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದುಬಿಡ್ತದೆ ಜೀವನದಲ್ಲಿ. ಆ ಸಂದರ್ಭದಲ್ಲಿ ಯಾರೋ ಒಂದು ಕೈ ಕೊಟ್ಟರೆ, ಯಾರೋ ಒಂದು ದಾರಿ ತೋರಿಸಿದ್ರೆ, ಯಾರೋ ಒಂದು ಬೆನ್ನು ತಟ್ಟಿದ್ರೆ, ಯಾವ ಕನಸುಗಳನ್ನು ನಾವು ಕಂಡಿರ್ತೇವ, ಭಗವಂತ ಯಾವ ಕಾರಣಕ್ಕೆ ನಮ್ಮನ್ನು ಈ ನೆಲಕ್ಕೆ ಕಳಿಸಿರ್ತಾನ, ಅದರಲ್ಲಿ ಸಾರ್ಥಕತೆಯನ್ನು ಕಾಣಿಕೊಳ್ತೇವೆ. ಅಂಥ ಸಹಾಯ ಹಸ್ತದ ಅಗತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರ್ತದೆ, ಪ್ರತಿಯೊಬ್ಬರಿಗೂ ಸಿಗ್ತದೆ. ಕೆಲವರು ನೆನಪಿನಲ್ಲಿ ಇಟ್ಕೊಡ್ತಾರೆ, ಕೆಲವರು ಋಣಿಯಾಗಿರ್ತಾರೆ, ಕೆಲವರು ಮರ್ತು ಹೋಗ್ಬಿಡ್ತಾರೆ. ಅಂಥ ಒಂದು ಸಹಾಯ ಹಸ್ತದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸಹಾಯ ಹಸ್ತ ಯಾರು ಕೊಡಬೇಕು ಅನ್ನುವಂಥದ್ದು ಪ್ರಮುಖ ಆಗಿರ್ತದೆ. ಇದೇ ರೀತಿ ಬೆಟ್ಟ ಹತ್ತಿದವರು, ಸಾಧನೆ ಮಾಡಿದವರು, ಕಷ್ಟಪಟ್ಟವರು, ದಾರಿ ಕಾಣದವರು, ದಾರಿ ಹುಡುಕಿದವರು, ಅಂತ ಅವರ ಸಹಾಯ ಹಸ್ತ ಸಿಕ್ಕಿದ್ರೆ ಮಾತ್ರ ಆ ಸಹಾಯ ಹಸ್ತಕ್ಕೂ ಅರ್ಥ ಇರ್ತದೆ, ನಿಮ್ಮ ಜೀವನಕ್ಕೂ ಒಂದು ಅರ್ಥ ಇರ್ತದೆ. ಇವತ್ತಿನ ಕಾರ್ಯಕ್ರಮ ಯಾಕೆ ವಿಶೇಷ ಅಂದರೆ, ಯಾರ ಹೆಸರಿನಲ್ಲಿ ಸಹಾಯ ಹಸ್ತ ನಡೀತಾ ಇದೆ ಮತ್ತು ಯಾರು ಸಹಾಯ ಹಸ್ತವನ್ನು ಕೊಡ್ತಾ ಇದ್ದಾರೆ, ಈ ಎರಡೂ ವ್ಯಕ್ತಿಗಳು ಈ ಕರಾವಳಿ ಕರ್ನಾಟಕಕ್ಕೆ ಒಂದು ಅಪರೂಪದ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಗಳು. ಮುಲ್ಕಿ ಸುಂದರಾಮ್ ಶೆಟ್ಟರ್ ಬಗ್ಗೆ ನಾನು ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನಿಮ್ಮ ಜೀವನದಲ್ಲಿ ಅದನ್ನು ಅನುಭವಿಸಿದವರೇ ಇದ್ದೀರಿ ಹೆಚ್ಚಿನವರು. he has created a very different sort of a culture of Mangalore. ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಕರ್ನಾಟಕ ಇಡೀ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿಕೊಟ್ಟಂಥ ಒಂದು ವ್ಯಕ್ತಿ ಮುಲ್ಕಿ ಸುಂದರಾಮ್ ಶೆಟ್ಟರು. ಒಂದ್ಸಲ ಯೋಚನೆ ಮಾಡಬೇಕು, ಆ ಸಂದರ್ಭದಲ್ಲಿ ಈ ರೀತಿಯ ಕನಸನ್ನು ಕಾಣೋದು
ಅಷ್ಟು ಸುಲಭ ಇರಲಿಲ್ಲ. ನಾನು ಇವತ್ತು ತುಂಬ ವಿದ್ಯಾರ್ಥಿಗಳ ಮಧ್ಯೆ ಮಾತನಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2047ರಲ್ಲಿ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಾನು ಈ ಭಾಗದ ಜನಪ್ರತಿನಿಧಿಯಾಗಿ ಬೇರೆಲ್ಲ ಕರ್ತವ್ಯಗಳ ಜೊತೆಗೆ ಈ ಜಿಲ್ಲೆಯ ಭವಿಷ್ಯ, ಈ ದೇಶದ ಭವಿಷ್ಯ ಅಂತ ಯಾರಿದ್ದಾರೆ ವಿದ್ಯಾರ್ಥಿಗಳು, ಅವರಿಗೆ ಪ್ರೇರಣೆ ಕೊಡಬೇಕು, ಅವರಿಗೆ ಸರಿದಿಕ್ಕನ್ನು ತೋರಿಸಬೇಕು, ಅವರಿಗೂ ಕನಸನ್ನು ಕಾಣುವಂಥ ಒಂದು ಯೋಚನೆಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೆ ನಾನು ಇರುವಂಥ ವಿದ್ಯಾರ್ಥಿಗಳಲ್ಲಿ ಒಂದ್ಸಲ ಯೋಚನೆಯನ್ನು ಮಾಡಿ, ಮುಲ್ಕಿ ಸುಂದರಾಮ್ ಶೆಟ್ಟರು ಬದುಕಿದಂಥ ಸಂದರ್ಭ, ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕನಸನ್ನು ಕಟ್ಟಬೇಕು. ಇಡೀ ದೇಶದಲ್ಲಿ ಬ್ಯಾಂಕಿಂಗ್ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿ ನಮ್ಮವರಿಗೆ ಉದ್ಯೋಗವನ್ನು ಕೊಟ್ಟು ಬದುಕನ್ನ, ಮನೆಯನ್ನ, ಕುಟುಂಬಗಳನ್ನ, ಈ ಪ್ರದೇಶವನ್ನ ಈ ರೀತಿಯಾಗಿ ಭಿನ್ನವಾಗಿ ಮಾಡಿರೋದರಲ್ಲಿ ಒಂದು ದೊಡ್ಡ ಪಾತ್ರವನ್ನು ಮುಲ್ಕಿ ಸುಂದರಾಮ್ ಶೆಟ್ಟರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಅವರ ಸಮಾಜದೇ ಒಬ್ಬ ಹುಡುಗನಾಗಿ ಈ ಪ್ರದೇಶವನ್ನು ಪ್ರತಿನಿಧಿಸುವವನಾಗಿ ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಕರ್ನಾಟಕ ಬೇರೆ ಭಾಗದ ರೀತಿ ಅಲ್ಲ. ಇಟ್ಸ್ ಎ ವೆರಿ ಸ್ಪೆಷಲ್ ಪ್ಲೇಸ್. ಈ ಜಿಲ್ಲೆಯ ಜನರು ಅಪರೂಪದ ಸಾಧನೆಯನ್ನು ಮಾಡಿದವರು. ಕಷ್ಟದ ಸಂದರ್ಭದಲ್ಲಿ ಉಮಾನಾಥ್ ಕೋಟ್ಯಾನ್ರು ಹೇಗೆ ಹೇಳಿದ್ರ, ಆ ಸಂದರ್ಭದಲ್ಲಿ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿರುವಂಥವ್ರು. ನಾನು ಆಗಲೇ ಹೇಳಿದಾಗೆ ಸಹಾಯ ಹಸ್ತ ಕಾರ್ಯಕ್ರಮ ಮುಲ್ಕಿ ಸುಂದರಾಮ್ ಶೆಟ್ಟರ ಹೆಸರಿನಲ್ಲಿ ಆದರೆ ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂಥವರು ಡಾಕ್ಟರ್ ಪ್ರಕಾಶ್ ಶೆಟ್ಟರು. ಪ್ರಕಾಶ್ ಶೆಟ್ಟರ ವ್ಯಕ್ತಿತ್ವದ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಪುಸ್ತಕ ಬರ್ತಾ ಇದೆ ಅಂತ, ಲ್ಯಾಂಬ್ರೆಟಾ ಟು ಲ್ಯಾಂಬೋರ್ಗಿನಿ ಅಂತ. ಲ್ಯಾಂಬ್ರೆಟಾ ಸ್ಕೂಟರ್ನಲ್ಲಿ ಹೋದವರು ಇವತ್ತು ಲ್ಯಾಂಬೋರ್ಗಿನಿಯಲ್ಲಿ ಓಡಾಡ್ತಾ ಇದ್ದಾರೆ. ಇಟ್ಸ್ ಅ ಸ್ಟೋರಿ ಆಫ್ ಆಸ್ಪಿರೇಷನ್. ಆ ಪುಸ್ತಕ ಪ್ರಾಯಶಃ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಓದಿಸುವಂಥ ಕೆಲಸವನ್ನ ಈ ಟ್ರಸ್ಟ್ ಅವರು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಹೇಗೆ ಪುಸ್ತಕ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ವಸಂತ್ ಗಿಳಿಯವರು ಒಳ್ಳೆ ಚೆನ್ನಾಗಿ ಬರೀತಾರೆ. ಹಾಗಾಗಿ ಲ್ಯಾಂಬ್ರೆಟಾ ಟು ಲ್ಯಾಂಬೋರ್ಗಿನಿ ಈಸ್ ಅ ಸ್ಟೋರಿ ಆಫ್ ಆಸ್ಪಿರೇಷನ್. ಈ ಊರನ್ನ, ಈ ಭಾಗವನ್ನ ನಾನು ಯಾವತ್ತೂ ಇಟ್ಸ್ ಅನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅಂತ ಅನ್ಕೊಂಡಿದ್ದೇನೆ. ಇಟ್ಸ್ ಸಾಧ್ಯತೆಗಳ ಸಾಗರ ನಮ್ಮ ಜಿಲ್ಲೆ. ಹಾಗಾಗಿ ಆ ಪಾಸಿಬಿಲಿಟೀಸ್ಗಳನ್ನು ಅನಾವರಣ ಮಾಡಬೇಕಾದ್ರೆ ಈ ರೀತಿಯ ಪ್ರೇರಣೆಗಳು, ಈ ರೀತಿಯ ವ್ಯಕ್ತಿಗಳು ಸದಾ ನಮ್ಮ ಮುಂದಿರಬೇಕು. ನಾನು ಇದೇ ಪರಂಪರೆಯ ಭಾಗವಾಗಿ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಜಿಲ್ಲೆಯ ಸಾಧ್ಯತೆಗಳನ್ನು ಅನಾವರಣಗೊಳಿಸುವ ದೃಷ್ಟಿಯಿಂದ 1-2 ಕಾರ್ಯಕ್ರಮಗಳನ್ನು ಕಳೆದ 1.5 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಂದು ಬಲ್ಪು, ಮತ್ತೊಂದು ಬ್ಯಾಕ್ ಟು ಊರು. ನಾನು ಬ್ಯಾಕ್ ಟು ಊರನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಈ ವೇದಿಕೆಯ ಮುಂದಿನ ಕುರ್ಚಿಯಲ್ಲಿ, 2ನೇ ಕುರ್ಚಿಯಲ್ಲಿ ತುಂಬ ಜನ ಈ ಬ್ಯಾಕ್ ಟು ಊರಿನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಕ್ತಿ ಕೊಡಬಲ್ಲವರಿದ್ದಾರೆ. ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದು, ನಾವು ದಕ್ಷಿಣ ಕನ್ನಡದ ಭವಿಷ್ಯವನ್ನು ಕಟ್ಟಬೇಕಾದ್ರೆ ನಮ್ಮೂರಿನವರು ಯಾರು ಆ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಊರು ಬಿಟ್ಟು ಹೋಗಿ ಸಾಧನೆಯನ್ನು ಮಾಡಿದಾರ, ಇವತ್ತು ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತು ಪರಿಸ್ಥಿತಿ ಬದಲಾಗಿದೆ. ತಮ್ಮ ಕನಸುಗಳಿಗೆ ನನಸು ಮಾಡುವಂಥ ಶಕ್ತಿ ಈ ನೆಲದಲ್ಲಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದು, ಯು ನೀಡ್ ಟು ಕಮ್ ಬ್ಯಾಕ್ ಟು ಊರು, ಯು ನೀಡ್ ಟು ಥಿಂಕ್ ಅಬೌಟ್ ದಿಸ್ ಊರು, ಯು ನೀಡ್ ಟು ಇನ್ವೆಸ್ಟ್ ಇನ್ ದಿಸ್ ಊರು, ಯು ನೀಡ್ ಟು ಇನ್ವೆಸ್ಟ್ ಇನ್ ದ ಪೀಪಲ್ ಆಫ್ ದಿಸ್ ಊರು, ಅಂಡ್ ಯು ಆಲ್ಸೋ ನೀಡ್ ಟು ಗಿವ್ ಬ್ಯಾಕ್ ಟು ದಿಸ್ ಊರು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇದೊಂದು ಕಾರ್ಯಕ್ರಮ ಅಲ್ಲ, ಇದೊಂದು ಘೋಷಣೆ ಅಲ್ಲ, ಇದೊಂದು ನಮ್ಮ ಕಲ್ಚರ್ ಆಗಬೇಕು. ನಮ್ಮಲ್ಲಿ ಇದೆ, ಅದು ನಮ್ಮಲ್ಲಿ ಸಹಜವಾಗಿದೆ. ನಮ್ಮ ನಾಗಬನಕ್ಕೆ ನಮ್ಮ ಬರ್ಪನೆ, ನಮ್ಮ ದೇವಸ್ಥಾನಕ್ಕೆ ನಮ್ಮ ಬರ್ಪನೆ, ಆದರೆ ಅಲ್ಲಿಗೆ ಸೀಮಿತವಾಗಿರಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬೇರೆಲ್ಲ ಜನರಿಗಿಂತ ಪ್ರತಿಭಾವಂತರು, ಸುಸಂಸ್ಕೃತರು, ಆಧ್ಯಾತ್ಮಿಕವಾಗಿ ಅತ್ಯಂತ ರೂಟೆಡ್ ಆಗಿರುವಂಥ ಒಂದು ಜನಜೀವನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಈ ಭಾಗದಲ್ಲಿ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡೋದು, ಈ ಬ್ಯಾಕ್ ಟು ಊರಿಗೆ ಇನ್ನಷ್ಟು ಶಕ್ತಿ ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು. ಅದರದೇ ಭಾಗವಾಗಿ ನಾವು ಬಲ್ಪು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡುವಂಥವರು,
ಹೊಸ ಯೋಚನೆಗಳಿದ್ದವಂಥವ್ರು. ಆ ಕನಸುಗಳಿಗೆ ಶಕ್ತಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೊಸ ಐಡಿಯಾಸ್ಗಳನ್ನು ಆಯ್ಕೆ ಮಾಡಿ ಮುಂದಿನ 5 ವರ್ಷಗಳಲ್ಲಿ ಈ ಜಿಲ್ಲೆಯಿಂದ 50 ಹೊಸ ಯಶೋಗಾಥೆಗಳನ್ನು ಸೃಷ್ಟಿಸಬೇಕು, 50 ಉದ್ಯಮಗಳನ್ನು, ಆ ಉದ್ಯಮಗಳ ಕಥೆಗಳನ್ನು ಸೃಷ್ಟಿಸಬೇಕು ಅನ್ನುವಂಥ ಯೋಚನೆಯಿಂದ ಬಲ್ಪು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಬಾರಿ 10 ಅಂತ ಐಡಿಯಾಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಮುಂದಿನ ವರ್ಷ ಮತ್ತೆ 10 ಐಡಿಯಾಗಳನ್ನು ಆಯ್ಕೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ತಮ್ಮೆಲ್ಲರ ಸಹಕಾರದ ಜೊತೆಗೆ ಈ 2 ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಭಾಗದ ಅಭಿವೃದ್ಧಿಯನ್ನು ನಾವೇ ಮುಂದೆ ನಿಂತು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಸಂದರ್ಭದಲ್ಲಿ ನಾವು ಸರ್ಕಾರದ ಕಡೆಗೆ ನೋಡ್ತೇವೆ, ಸರ್ಕಾರ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕು, ಸರ್ಕಾರ ವ್ಯವಸ್ಥೆಗಳನ್ನು ಸೃಷ್ಟಿಸಬೇಕು, ಸರ್ಕಾರ ಸರ್ವಿಸಸ್ಗಳನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ನಾನು ತಮ್ಮೆಲ್ಲರಲ್ಲಿ ಅತ್ಯಂತ ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶ. ಇಟ್ ಈಸ್ ನಾಟ್ ಯೆಟ್ ಎ ಡೆವಲಪ್ಡ್ ನೇಷನ್. ಹಾಗಾಗಿ ಪ್ರಯಾರಿಟೀಸ್ ಖಂಡಿತವಾಗಿಯೂ ಹಿಯರ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಫಾಲೋ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಆಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡಿ ಮತ್ತೆ ಬನ್ನಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಭಾರತ ಇವತ್ತಿಗೂ ಇಲ್ಲ. ತುಂಬ ಜನ ಮುಂಬೈಯಲ್ಲಿ ಇರುವವರಲ್ಲಿ ಇದ್ದಾರೆ. ಒಂದು 10-15 ವರ್ಷದ ಹಿಂದೆ ಮುಂಬೈ ಹೇಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದು ತಮ್ಮ ಗಮನದಲ್ಲಿದೆ. ಬೆಂಗಳೂರು ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ತಮ್ಮ ಗಮನದಲ್ಲಿದೆ. ಅಲ್ಲಿಯೂ ಟ್ರಾಫಿಕ್ ಸಮಸ್ಯೆ ಇತ್ತು, ಅಲ್ಲಿಯೂ ರಸ್ತೆಗಳು ಸರಿ ಇರಲಿಲ್ಲ, ಅಲ್ಲಿಯೂ ಏರ್ಪೋರ್ಟ್ಗಳು ದೊಡ್ಡದಿರಲಿಲ್ಲ. ಆದರೆ ಇವತ್ತು ಬದಲಾಗಿದೆ. ಹೇಗೆ ಡಿಮಾಂಡ್ ಕ್ರಿಯೇಟ್ ಆಗ್ತದೆ ಹಾಗೆ ಬದಲಾಗ್ತದೆ. ನಾವು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಹಿರಿಯರು ಮಾಡಿದ್ದನ್ನೇ, ಹೊಸತನ್ನೇನಲ್ಲ, ನಮ್ಮ ಹಿರಿಯರು ಮುಲ್ಕಿ ಸುಂದರಾಮ್ ಶೆಟ್ಟರ್ ಅಂತವರು ಆ ಸಂದರ್ಭದಲ್ಲಿ ಏನು ಯೋಚನೆ ಮಾಡಿ ಹೊಸ ಮಾದರಿಗಳನ್ನು ಸೃಷ್ಟಿಸಿದ್ದಾರೆ. ಆ ಮಾದರಿಗಳನ್ನು ಸೃಷ್ಟಿಸಬೇಕಾದ ಅವಶ್ಯಕತೆ ಇದೆ. ಈ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟಂತಹ ಜಿಲ್ಲೆ, ಪ್ರೈವೇಟ್ ಎಜುಕೇಷನ್ಗೆ ಹೊಸ ಅರ್ಥವನ್ನು ಕೊಟ್ಟಂಥ ಜಿಲ್ಲೆ, ಹಾಸ್ಪಿಟಾಲಿಟಿಗೆ ಹೊಸ ಭಾಷ್ಯವನ್ನು ಬರೆದಂಥ ಜಿಲ್ಲೆ, ಪ್ರೈವೇಟ್ ಎಜುಕೇಷನ್ ಮತ್ತು ಪ್ರೈವೇಟ್ ಹೆಲ್ತ್ ಕೇರ್ ಇದೆರಡರಲ್ಲೂ ಹೊಸ ಭಾಷ್ಯವನ್ನು ಬರೆದಂಥ ಜಿಲ್ಲೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವು ಈ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡಬೇಕಿದೆ. ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಏನು ಕನಸನ್ನು ಕಂಡಿದ್ದಾರೆ, ಆ ಕನಸಿಗೆ ನನಸು ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಬೆಂಬಲವನ್ನು, ಪ್ರೋತ್ಸಾಹವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಒಂದು ನಿಮಿತ್ತವಾಗಿ ಮಾಡಿಕೊಂಡು ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಈ ಬ್ಯಾಕ್ ಟು ಊರಿನ ಅಭಿಯಾನವನ್ನು ನಾವೆಲ್ಲರೂ ಮುಂದೆ ಕೊಂಡೋಗಬೇಕಾಗಿದೆ. ಯಾರ್ಯಾರು ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಇದ್ದಾರ ಅವರಿಗೆ ಅವರ ಸಂಸ್ಥೆ ಒಂದು ಸಣ್ಣ ಘಟಕವನ್ನು ಇಲ್ಲಿ ಸ್ಥಾಪಿಸುವಲ್ಲಿ ಪ್ರೇರಣೆ ಕೊಡಬೇಕು. ಯಾರು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಿಮ್ಮೂರಿಗೆ ಬಂದು ಕೆಲಸವನ್ನು ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡಬೇಕು. ಯಾರು ಇಲ್ಲಿ ಹೊಸ ಯೋಚನೆ ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಹುಡುಗಿಯರಿದ್ದಾರೆ ಅವರಿಗೆ ಆಂಕರ್ ಮಾಡುವಂಥ ಕೆಲಸ, ಅವರಿಗೆ ಮೆಂಟರ್ಶಿಪ್ ಮಾಡುವಂಥ ಕೆಲಸ, ಅವರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಗಿವ್ ಬ್ಯಾಕ್ ಟು ಊರು ಅನ್ನುವಂಥದ್ದು ಕೂಡ ನಮ್ಮ ಪರಿಕಲ್ಪನೆ. ಹಾಗಾಗಿ ಅದರ ಭಾಗವಾಗಿ ಇವತ್ತು ಸಹಾಯ ಹಸ್ತ ಅನ್ನುವಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರಕಾಶ್ ಶೆಟ್ಟರು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನತೆಯ ಪರವಾಗಿ ಪ್ರಕಾಶ್ ಶೆಟ್ಟರಿಗೆ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಮಾಡ್ತಾ ಇರುವಂಥ ಕೆಲಸ ಇದು ದೇವರು ಮೆಚ್ಚುವಂಥ ಕೆಲಸ, ರಾಷ್ಟ್ರ ನಿರ್ಮಾಣ ಮಾಡುವಂಥ ಕೆಲಸ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೂ ಮಾಡಬೇಕಂತ ಏನಿಲ್ಲ, ಆದರೆ ಪ್ರಕಾಶ್ ಶೆಟ್ಟರು ಈಸ್ ಅ ಸ್ಪೆಷಲ್ ಪರ್ಸನಾಲಿಟಿ, ಈಸ್ ಅ ಸ್ಪೆಷಲ್ ಪರ್ಸನಾಲಿಟಿ. ಹಿ ವಿಲ್ ಬ್ಯಾಕ್ ಅಂಡರ್ಡಾಗ್ಸ್ ಅಂತ ಹೇಳಿದ ಹಾಗೆ ಅವರು ಅಂಡರ್ಡಾಗ್ ಆಗಿದ್ದಂಥ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಧೈರ್ಯ ಕೊಟ್ಟು, ಸಹಾಯ ಹಸ್ತ ಕೊಟ್ಟು, ಇವತ್ತು ಒಂದು ಸಾಮಾನ್ಯ ವ್ಯಕ್ತಿ ಪರಂಗಿಪೇಟೆಯಲ್ಲಿ ಹುಟ್ಟಿದ, KSRTCಯಲ್ಲಿ ನನ್ನ ತಂದೆ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು, ಅಂಥ ವ್ಯಕ್ತಿ ಇವತ್ತು ಸಂಸದನಾಗಿ ನಿಮ್ಮ ಮುಂದೆ ನಿಂತು ಮಾತನಾಡಬೇಕಾದ್ರೆ ಅದು ಪ್ರಕಾಶ್ ಶೆಟ್ಟರ್ ಅಂತ ಸಹಾಯ ಹಸ್ತ ಕಾರಣ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಇವತ್ತು ಸಹಾಯ ಹಸ್ತವನ್ನು ಪಡೀಲಿಕ್ಕೆ ಬಂದಿರುವಂಥ ಎಲ್ಲ ಸ್ಕಾಲರ್ಶಿಪ್ ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡೋದು, ಈ ಋಣವನ್ನು ತೀರಿಸುವ ಕೆಲಸವನ್ನು ಮಾಡಬೇಕು. ಪ್ರಕಾಶ್ ಶೆಟ್ಟರು ಇವತ್ತು ಮಾಡ್ತಾ ಇರುವಂಥ ಕೆಲಸ ನೀವು ಈ ನೆಲದ ಋಣವನ್ನು ತೀರಿಸಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ರಿಗೂ ನಾನು ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಧನ್ಯವಾದಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರಿ ಅವರಿಗೆ. ಹಾಗೆ ಇನ್ನು ಮುಂದಕ್ಕೆ ನಮ್ಮ ಸಭಾಧ್ಯಕ್ಷರ ಮಾತಿನಂತೂ ನಾವು ಮುಂದುವರಿತಾ ಇದ್ದೇವೆ. ಪ್ರಕಾಶ್ ಅಣ್ಣನ ಮಾತಾದ್ಮೇಲೆ ಧನ್ಯವಾದ ಸಮರ್ಪಣೆ ಆಗ್ತದೆ. ಅದಾದ್ಮೇಲೆ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ. ಬಂಧುಗಳೇ,
ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಬದುಕಿನ ಆ ಒಂದು ದಾರಿಯನ್ನ ಮಾದರಿಯನ್ನ ಒಪ್ಪಿದವರು ಪ್ರಕಾಶಣ್ಣ, ಅಪ್ಪಿದವರು, ಹಾಗೆ ಅದನ್ನ ಅನುಸರಣೆ ಮಾಡಿದವರು, ತನ್ನ ಬದುಕಿನಲ್ಲಿ ಅನುಕರಣೆ ಮಾಡಿದವರು. ಇಂದಿನ ಈ ಕಾರ್ಯಕ್ರಮ ಸಾಕಷ್ಟು ಕುಟುಂಬಗಳಿಗೆ ಒಂದು ಬೆಳಕನ್ನು ನೀಡುವಂತ ಈ ಅದ್ಭುತ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ಪ್ರಕಾಶಣ್ಣ ಏನ್ ಹೇಳ್ತಾರೆ ಎನ್ನುವುದನ್ನ ಕೇಳುವುದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಸುಂದರರಾಮ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಸಮಾರಂಭದ ಈ ಒಂದು ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಕಿರಿಯ ಸಹೋದರ ಸಮಾನರಾದ ಈ ಭಾಗದ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು, ನಮ್ಮೆಲ್ಲ ಆತ್ಮೀಯ ಮಿತ್ರರು, ಬ್ರಿಜೇಶ್ ಚೌಟರವರೇ, ನನ್ನ ಇನ್ನೊಬ್ಬ ಮಿತ್ರರು, ಸಹೋದರರು, ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರೇ, ಸುಂದರರಾಮ್ ಶೆಟ್ಟರ ಈ ಒಂದು ಟ್ರಸ್ಟಿನ ಮುಖ್ಯಸ್ಥರು, ನಾನು ಅಧ್ಯಕ್ಷನಾಗಿ ನನ್ನ ಜೊತೆ ರಾತ್ರಿ ಹಗಲು ದುಡಿದಂಥ ಈ ಭವನದ ಅಂದಿನಿಂದ ಇಂದಿನವರೆಗೆ ನನ್ನ ಜೊತೆಗೆ ಇರುವಂಥ ಬಾಲಕೃಷ್ಣ ಹೆಗ್ಡೆ ಅವರೇ, ಸುಂದರರಾಮ್ ಶೆಟ್ಟರ ಹಿರಿಯ ಪುತ್ರ ಹರಿಯಣ್ಣನವರೇ, ಇವತ್ತು ಬಂದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಸುಂದರರಾಮ್ ಶೆಟ್ಟರ ಅಭಿಮಾನಿಗಳೇ, ಊರು ಪರವೂರು ಪರದೇಶದಿಂದ ಬಂದಂತಹ ಕೆಲವರು ನಮ್ಮ ಆತ್ಮೀಯರು ಕೂಡ ಕಾಣ್ತಾ ಇದ್ದಾರೆ. ಹಾಗೆ ಇವತ್ತಿನ ಈ ಆರ್ಥಿಕವಾಗಿ ಹಿಂದುಳಿದಂಥ ಕೆಲವು ಕುಟುಂಬಗಳನ್ನು ಗುರುತಿಸಿ ಇವತ್ತು ಫಲವನ್ನು ಪಡೆಯಲಿಕ್ಕೆ ಬಂದಂಥ ಎಲ್ಲ ಫಲಾನುಭವಿಗಳೇ, ವಿದ್ಯಾರ್ಥಿನಿಯರೇ, ನಾವಿವತ್ತು ಮುಲ್ಕಿಯ ಕಣ್ಮಣಿ ಅಂದರೆ ನಮ್ಮ ಸಮಾಜದ ಒಬ್ಬ ಕಣ್ಮಣಿ, ಈ ಮುಲ್ಕಿಯ ಮಾಣಿಕ್ಯ ಅಂತೇಳಿ ಗುರುತಿಸಲ್ಪಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ, ಮಹಾನುಭಾವ, ಧೀಮಂತ ವ್ಯಕ್ತಿ ಸುಂದರರಾಮ್ ಶೆಟ್ಟಿ ಅವರ ಹೆಸರು ಆರು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿಯಾಗೆ ಇವತ್ತು ಅವರ ಹೆಸರನ್ನು ಕೇಳದವರು ಯಾರೂ ಇಲ್ಲ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಚಾರಿಟೇಬಲ್ ಟ್ರಸ್ಟ್ ನನ್ನ ಪೂಜ್ಯ ತಂದೆಯವರು ನನ್ನ ಅಣ್ಣನ ವಿದ್ಯಾಭ್ಯಾಸ ಮುಗಿದು ಗ್ರಾಜ್ಯುಯೇಷನ್ ಮುಗಿಯುವ ಮುಂಚೆ, ಸರ್ಟಿಫಿಕೇಟ್ ಬರುವ ಮುಂಚೆ ನನ್ನ ತಂದೆಗೆ ಇಲ್ಲಿ ಒಂದು ಅವಕಾಶ ಸಿಕ್ತು. ಆವಾಗ ಅವರು ಬೆಂಗಳೂರಿಗೆ ಹೋಗಿ ಸುಂದರರಾಮ್ ಶೆಟ್ಟರ ಕ್ಯಾಬಿನ್ಗೆ ಹೋಗಿ ನನ್ನ ಮಗ ಗ್ರಾಜ್ಯುಯೇಷನ್ ಆಗ್ತಾ ಇದ್ದಾನೆ, ಸ್ವಲ್ಪ ದಿನದಲ್ಲಿ ಸರ್ಟಿಫಿಕೇಟ್ ಬರ್ತಾ ಇದೆ, ಭಾಳ ಸಾಮಾನ್ಯ ಕುಟುಂಬ, ಬಡತನ ಅಂತ ಹೇಳಿಕೊಳ್ಳುವಾಗ ಸುಂದರರಾಮ್ ಶೆಟ್ಟಿ ಅವರು, ನಿಮ್ಮ ಮಗನ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ನಿಮ್ಮ ಮಗನ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದೇನೆ ಅಂತ ಹೇಳಿ ಅವರ PA ಕರೆದು ಕೆಲಸ ಕೊಟ್ಟವರು ಅವರು. ನನ್ನ ತಂದೆ, ಪೂಜ್ಯ ತಂದೆಯವರು ಯಾವಾಗ ಹೇಳ್ತಾ ಇದ್ರು, ದಿವಂಗತ ಮಾಧವ ಶೆಟ್ಟಿ ತಮಗೆಲ್ಲ ಗೊತ್ತಿರುವವರು ಹೇಳ್ತಾ ಇದ್ರು, ಸುಂದರರಾಮ್ ಶೆಟ್ಟಿ ಒಂದು ವರ್ಚಸ್ಸನ್ನು, ಅವರನ್ನು ಭೇಟಿ ಮಾಡಿದ ಕ್ಷಣ, ಒಂದು 15 ನಿಮಿಷದ ಕ್ಷಣವನ್ನು ಅವರು ನನ್ನ ಹತ್ರ ಯಾವಾಗಲೂ ಹೇಳುವವರು. ನಾನು ಹೀಗೆ ಹೋದೆ, ಅವರು ಹೀಗೆ ನೋಡಿದರು, ಅವರ ಒಂದು ಭಾವನೆಗಳು, ಒಂದು ಸಮಾಜದ ಮೇಲೆ ಇರುವ ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ, ಅದನ್ನೆಲ್ಲ ನಾನು ನೋಡಿದಾಗ ನನಗೆ ಬಹಳ ಆಶ್ಚರ್ಯವಾಯಿತು ಮಗ ಅಂತ ನನಗೆ ಹೇಳುವವರು. ನಾನು ಬಾಲ್ಯದಲ್ಲಿ ಅವ್ರದ್ದೊಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ನಾನು ಹೈಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇರುವಾಗ ಅವರೊಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೆ.
ಆವಾಗ ಅವರು ಯಾರು ಬರ್ತಾರೆ, ಅವರ ಸ್ನೇಹಿತರು ಬರ್ತಾ ಇದ್ದಾರೆ, ಅವರಿಗೆ ಹೇಳುವುದು, ಅದನ್ನು ನಾನು ಕೇಳುವವನು. ಆವತ್ತಿನ ನನ್ನ ಪೂಜೆ ತಂದೆಯವರು ಹೇಳಿದ ಸುಂದರರಾಮ್ ಶೆಟ್ಟಿ ಹೆಸರು ಇವತ್ತು ಅವರ ಒಂದು ಈ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಅಧ್ಯಕ್ಷನಾಗ್ತೇನೆ ಅಂತ ನಾನು ನನ್ನ ಕನಸು ಮನಸ್ಸಿನಲ್ಲೂ ಎನಿಸಿಲ್ಲ. ನನಗಿದ್ದದ್ದು ಒಂದೇ ಆಸೆ, ನಾನು ಒಂದು ದಿನ ಸುಂದರರಾಮ್ ಶೆಟ್ಟರನ್ನು ನೋಡಬೇಕು ಅಂತ. ಅದರಲ್ಲಿ ಇವತ್ತು ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಅಧ್ಯಕ್ಷನಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಅವರ ಸಲುವಾಗಿ ನಾವು ಇವತ್ತು ಮಾಡಿದ್ದೇವೆ ಅಂತ ಇದು ನನ್ನ ಸೌಭಾಗ್ಯವಲ್ವಾ? ನಿಜವಾಗ್ಲೂ ನನ್ನ ಭಾಗ್ಯ ಅಂತ ನಾನು ತಿಳಿತಾ ಇದ್ದೇನೆ. ಇವಾಗ ಹಲವಾರು ಅತಿಥಿಗಳು, ಬಾಲಕೃಷ್ಣ ಹೆಗಡೆಯವರು ಎಲ್ಲರೂ ನನ್ನ ಬಗ್ಗೆ ಹೇಳಿದರು. ಸುಂದರರಾಮ್ ಶೆಟ್ಟರ್ ಸಾಧನೆ, ಅವರ ಸಾಧನೆಗಳನ್ನೆಲ್ಲ ನೋಡಿದರೆ ಇವತ್ತೊಬ್ಬ ಸಾಧಕನಾಗಿ ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ಅವರು ಮಾಡಿದ ಸಾಧನೆಗಳು, ಅವರು ಬ್ಯಾಂಕಿಗೆ 1946ನೇ ಇಸ್ವಿಯಲ್ಲಿ ವಿಜಯ ಬ್ಯಾಂಕ್ ಸೇರಿದರು. 1962ರಿಂದ 78ರವರೆಗೆ ವಿಜಯ ಬ್ಯಾಂಕ್ನ ಚೇರ್ಮನ್ ಆಗಿ ಕೆಲಸ ಮುಂದುವರಿಸಿದರು. ಆವಾಗ 176 ಎಂಪ್ಲಾಯ್ಮೆಂಟ್ ಮಾತ್ರ, ನೌಕರರು ಸಿಬ್ಬಂದಿ ವರ್ಗದವರು ಇದ್ದದ್ದು ವಿಜಯ ಬ್ಯಾಂಕಲ್ಲಿ 176 ಮಾತ್ರ. ನಾವು ಕೇಳಿದ್ದುಂಟು, ಎಲ್ಲರೂ ಕೇಳಿದ್ದುಂಟು, ವಿಜಯ ಬ್ಯಾಂಕ್ ಮುಳುಗೇ ಹೋಗ್ತದೆ, ವಿಜಯ ಬ್ಯಾಂಕ್ ಹೋಯ್ತು ಅಂತ ಹೇಳಿ. ಆವಾಗ 9 ಕೋಆಪರೇಟಿವ್ ಬ್ಯಾಂಕ್, 9 ಸಣ್ಣ ಬ್ಯಾಂಕುಗಳನ್ನು ಮರ್ಜರ್ ಮಾಡಿ ವಿಜಯ ಬ್ಯಾಂಕಿಗೆ ಒಟ್ಟು ಮಾಡಿ 9,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ 9,000 ಜನಕ್ಕೆ ಕೆಲಸ ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸುಂದರರಾಮ್ ಶೆಟ್ಟಿ. ಅದು ಈ ಮುಲ್ಕಿ ಸುಂದರರಾಮ್ ಶೆಟ್ಟಿ ಈ ಮಣ್ಣಿನಲ್ಲಿ ಹುಟ್ಟಿದವರು, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಅವರ ಸಾಧನೆ, ಅವರ ಹೆಸರು ಬಹುಶಃ ನನಗೆ ಪ್ರೇರಣೆ ಆಯಿತು. ನನಗೆ ಅವರು ದಾರಿದೀಪ ಆದರು. ನಾನು ಯಾವತ್ತೂ ಎನಿಸಿಲ್ಲ ಇಂಥ ಒಂದು ಭವನವನ್ನು ಕಟ್ಟಲಿಕ್ಕೆ ನನ್ನನ್ನು ಕೂಡ ಒಟ್ಟು ಸೇರಿಸ್ತಾರೆ ಅಂತೇಳಿ. ಒಂದು ದಿನ ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗ್ತಾ ಇದ್ದಂತೆ ನನಗೆ ಫೋನ್ ಬಂತು. ಆರ್.ಎನ್. ಶೆಟ್ಟಿ ಕರೀತಾ ಇದ್ದಾರೆ, ನಿತ್ಯ ವಿನಯ್ ಹೆಗ್ಡೆ ಕರೀತಾ ಇದ್ದಾರೆ, ವಿಜಯ ಬ್ಯಾಂಕಿನ ಚೇರ್ಮನ್ ಸದಾನಂದ ಶೆಟ್ಟಿ ಅವರು ಕರೀತಾ ಇದ್ದಾರೆ ಅಂತೇಳಿ. ಇಲ್ಲಿ ತಾಜ್ನಲ್ಲಿ, ಬೆಂಗಳೂರು ತಾಜ್ನಲ್ಲಿ ನನ್ನನ್ನು ಕರೆದರು. ಆಗ ನಮ್ಮ ವಿ.ಪಿ. ಶೆಟ್ಟಿ ಇದ್ದಾರೆ, ಇಲ್ಲೇ ಇದ್ದಾರೆ, ರತ್ನಾಕರ್ ಇಲ್ಲಿದ್ದಾರೆ, ಬಾಲಕೃಷ್ಣ ಹೆಗ್ಡೆ ಇದ್ದಾರೆ, ಇನ್ನೊಬ್ಬರು ನಮ್ಮ ಯೂನಿಯನ್ ಬ್ಯಾಂಕ್ ಇಡಿ ರತ್ನಾಕರ್ ಹೆಗ್ಡೆ ಅವರು ಇದ್ದರು, ಎಲ್ಲ ಇದ್ರು. ಎಲ್ಲರ ಮುಂದೆ ಆರ್.ಎನ್. ಶೆಟ್ಟಿ ಹೇಳಿದರು, ಅವರ ಒಂದು ಸ್ಮರಣಾರ್ಥಕ ಭವನವನ್ನು ಮುಲ್ಕಿಯಲ್ಲಿ ನಿರ್ಮಾಣ ಮಾಡಬೇಕು, ಅದರ ಸಂಚಾಲಕನಾಗಿ ನಿನ್ನ ಜವಾಬ್ದಾರಿ ಅಂತೇಳಿ ನನ್ನ ಹೆಗಲ ಮೇಲೆ ಇಟ್ಟರು. ನಾನು ಯಾವ ಜವಾಬ್ದಾರಿಯನ್ನು ಯಾವತ್ತೂ ಕೈಗೆತ್ತಿಕೊಂಡವನಲ್ಲ. ದೇವರು ಏನಾದರೂ ಸಹಾಯ ಮಾಡು ಅಂತೇಳಿ ಸಹಾಯ ಕೊಟ್ಟು ನಾನು ಅಲ್ಲಿ ಕೈ ಮುಗಿದು ಬರುವವನು. ಅಂಥದ್ದಲ್ಲಿ ನಾನು ಬಹಳ ಸಂತೋಷದಿಂದ ಆ ದಿನ ನಾನು ಸ್ವೀಕಾರ ಮಾಡಿದೆ. ನನ್ನ ಒಂದು ಆತ್ಮವಿಶ್ವಾಸ, ನನ್ನಲ್ಲಿರುವಂಥ ಒಂದು ಸಂತೋಷ, ನನಗೆ ಒಂದು ಸಿಕ್ಕಿದಂಥ ಧೈರ್ಯ ಬಹುಶಃ ಮುಂದಿನ ನನ್ನ ಬದುಕಿನಲ್ಲಿ ಇವಾಗ ಸುಮಾರು 7-8 ವರ್ಷ ಆಯಿತು. ಅವರ ಪ್ರೇರಣೆ, ಈ ಕೆಲಸ ನನಗೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಾಲಕೃಷ್ಣ ಹೆಗ್ಡೆ ಅವರು ಹೇಳಿದರು, ಪ್ರಕಾಶ್ ಶೆಟ್ಟಿ ಯಾವಾಗಲೂ ಕೈ ಚಾಚಿದವರಲ್ಲ, ಕೈ ಕೊಟ್ಟವರು, ಕೈಗೆ ಯಾರಿಗಾದ್ರೂ ಕೇಳಿದರೆ ಕೈಯಿಂದ ಕೊಟ್ಟವರು ಅಂತೇಳಿ. ನಿಜ, ಸತ್ಯ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಸುಂದರರಾಮ್ ಶೆಟ್ಟರ ವಿಷಯ ಬಂದಾಗ 81ನೇ ಇಸ್ವಿಯಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದರು. 1918ನೇ ಇಸ್ವಿನಲ್ಲಿ ಬಹುಶಃ ನಾವು ಈ ಕೆಲಸಕ್ಕೆ ಕೈ ಹಾಕಿದೆವು.
38 ವರ್ಷದಲ್ಲಿ ಸುಂದರರಾಮ್ ಶೆಟ್ಟರ್ ನೆನಪಾಗಿಲ್ವ ಹಾಗಾದ್ರೆ ಯಾರಿಗೂ? ನನ್ಗೆ ಗೊತ್ತಿಲ್ಲ. ಪ್ರಶ್ನೆ, 38 ವರ್ಷ ಆದ ಮೇಲೆ ಸುಂದರರಾಮ್ ಶೆಟ್ಟರ್ನೊಬ್ಬರು ಜಾಪಿಸಿದ್ದಾರೆ, ಒಂದು ಪಂಗಡ, ನಮ್ಮ ಸಮಾಜದ ಒಂದು ಪಂಗಡ ಹಿರಿಯ ವ್ಯಕ್ತಿಗಳನ್ನು ನೆನಪಿಸಿದ್ದಾರೆ ಅಂತ ಹೇಳಿದರೆ, ಅವ್ರ ಒಬ್ಬ ಸಂಚಾಲಕನಾಗಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನನ್ನ ಜಾಗದಲ್ಲಿ ಯಾರಿದ್ದು ಬಿಡ್ತಾ ಇರಲಿಲ್ಲ. ನಾನು ಎಲ್ಲ ಚರ್ಚ್ಗಳನ್ನು ಒಟ್ಟು ಸೇರಿಸಿ ಮುಂಬೈಗೆ ಹೋದೆ, ಪೂನಾಕ್ಕೆ ಹೋದೆ, ಬೆಂಗಳೂರಿನಲ್ಲಿ ಮಾಡಿದೆವು, ಊರಿಗೆ ಕಲೆಕ್ಷನ್ ಮಾಡಲಿಕ್ಕೆ ಬಂದೆವು. ನಿಜವಾಗ್ಲೂ ಹೇಳಬೇಕಾದ್ರೆ ಅದು ನನಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತು ವಿಜಯ ಬ್ಯಾಂಕ್ನವ್ರು ಬಂದಿದ್ದೀರಿ ಅಂತ. ನಮಗೆ ಈ ಪ್ರಾಜೆಕ್ಟ್ ನಮಗೆ ಸುಮಾರು 34 ಕೋಟಿ ಇನ್ಕ್ಲೂಡಿಂಗ್ ಲ್ಯಾಂಡ್. ಬಹಳ ಕಷ್ಟದ ದಿನಗಳನ್ನು ನಾವು ನೋಡಿದ್ದೇವೆ ಅವತ್ತು. ನಮಗೆ ಯಾರು ಸಹಾಯ ಕೊಡಬೇಕಿತ್ತು ಅವ್ರು ಕೊಡಲಿಲ್ಲ, ಯಾರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ರು ಕೊಟ್ಟರು. ಅದು ಸುಂದರರಾಮ್ ಶೆಟ್ಟರ ದೊಡ್ಡತನ. ಅದಕ್ಕೆ ದೇವರಿದ್ದಾರೆ ಅಂತ ಹೇಳುವುದು ಅಲ್ಲಿ. ನಾವು ಯಾರಿಗೆ ಸಹಾಯ ಮಾಡಿದ್ದೇವೆ ಅವರು ನಮ್ಮನ್ನು ಗುರುತಿಸಿಲ್ಲ, ನಾವು ಯಾರಿಗೆ ಸಹಾಯ ಮಾಡಿಲ್ಲ ಅವರು ನಮ್ಮ ಹೆಸರನ್ನು ಕೇಳಿ ನಮಗೆ ಗುರುತಿಸಿದ್ದಾರೆ, ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಹುಶಃ ಆ ಸಮಯದಲ್ಲಿ ನಮಗೆ ಏನೂ ತೊಂದರೆ ಆಗಿಲ್ಲ. ಇವತ್ತು ಆರ್ ಎನ್ ಶೆಟ್ಟರ್ ಹೆಸರು ಬಂತು. ಇವತ್ತು ಆರ್ ಎನ್ ಶೆಟ್ಟರ್ ಅವರು ನನಗೆ ಕರೆದು ಹೇಳಿದರು, ಏನು ತಲೆ ಕೆಡಿಸಬೇಡ ಪ್ರಕಾಶ್ ಶೆಟ್ಟಿ, ನಾನಿದ್ದೇನೆ, ನಿನ್ನ ಜೊತೆ ನಾನಿದ್ದೇನೆ. ಮೊದಲು 5 ಕೋಟಿಯ ಚೆಕ್ ಕೊಟ್ಟವರು ಅವರು. ಹಾಗೆ ಈ 34 ಕೋಟಿಯ ಪ್ರಾಜೆಕ್ಟ್ ನಾವು ಗೌರ್ಮೆಂಟ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರಿದ್ದರು, ಅವರು ಕೂಡ ಹೌದಾ ಸುಂದರರಾಮ್ ಶೆಟ್ಟರ್ ಭವನ ಕಟ್ತಾ ಇದ್ದೀರಾ, ಆಯಿತು ಒಂದು 2 ಕೋಟಿ ಬರೀತೇನೆ. ಇಲ್ಲ ಸರ್ ತೊಂದರೆ ಇದೆ, ಒಂದು ಬ್ಯಾಂಕನ್ನು, ನ್ಯಾಷನಲೈಸ್ ಬ್ಯಾಂಕನ್ನು ಸೃಷ್ಟಿ ಮಾಡಿದಂಥ ಒಂದು ಪುಣ್ಯಾತ್ಮ ನಮಗೆಲ್ಲರಿಗೂ 2 ಕರಾವಳಿ ಜಿಲ್ಲೆಯ ಎಲ್ಲ ಸಮಾಜದವರಿಗೆ ಸಹಾಯ ಆಗಿದೆ, ಅವರಿಂದ ಒಂದು ಒಳ್ಳೆಯ ಭವನವನ್ನು ಕಟ್ಟಿ ಶುರು ಮಾಡಿ ಆಗಿದೆ, ದಯವಿಟ್ಟು 5 ಕೋಟಿ ಕೊಡಿ, ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಾಗ ಆಯಿತು ಶೆಟ್ರೆ 5 ಕೋಟಿ. ಅದು ಹೇಗೆ ಅವರ ಅಸಿಸ್ಟೆಂಟ್ ಕರೆದು, PA ಕರೆದು, ಇದು 1 ವಾರದೊಳಗೆ ಡೆಲಿವರಿ, ಇದು ಚೆಕ್ ಬರೆದು ಕೊಡಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು, ಟ್ರೆಜರಿಯಿಂದ ನೀನೇ ಫಾಲೋಅಪ್ ಮಾಡಿ ನೀನೇ ಕೊಡಬೇಕು, ಅವರಿಗೆ 1 ವಾರದಲ್ಲಿ ಅವ್ರ ಕೆಲಸ ನಿಂತು ಹೋಗಿದೆ ಅಂತೆ ಕೊಡಬೇಕು. ಹಾಗೆ ಮಹಾರಾಷ್ಟ್ರದಿಂದ, ಪೂನಾದಿಂದ ಇಲ್ಲಿ ಸಂತೋಷ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆ. ಇವತ್ತು ಸುಂದರರಾಮ್ ಶೆಟ್ಟರ ಪುತ್ಥಳಿಯನ್ನು ಕೂಡ ಅವರವರ ಭವನದಲ್ಲಿ ಹಾಕಿದ್ದಾರೆ. ಬಹಳ ಒಂದು ಅದ್ಭುತವಾದ ಭವನವನ್ನು ಕಟ್ಟಿದ್ದಾರೆ ನಮ್ಮ ಸಂತೋಷ್ ಶೆಟ್ಟರು. ಪೂನಾದ ಮಾಜಿ ಅಧ್ಯಕ್ಷರು, ಗೌರವಾಧ್ಯಕ್ಷರಿದ್ದಾರೆ. ಅಲ್ಲಿ ನೀವು ಹೊರಗೆ ಹೋದಾಗ ಇಲ್ಲಿ ನೀವು ಮುಲ್ಕಿಯಲ್ಲಿ ಯಾವ ಸುಂದರರಾಮ್ ಶೆಟ್ಟರ ಪುತ್ಥಳಿಯನ್ನು ನೋಡ್ತಾ ಇದ್ದೀರಿ, ಅದೇ ಥರ ಒಂದು ಸುಂದರವಾದ ಪುತ್ಥಳಿಯನ್ನು ಅಲ್ಲಿ ಹಾಕಿ ದಿನಾ ಪೂಜೆ ಮಾಡ್ತಾ ಇದ್ದಾರೆ. ನಾನು ನೋಡಿದ್ದುಂಟು. ದಿನಾ ಬೆಳಿಗ್ಗೆ ಎದ್ದು ಹಾಲಿಗೆ ಹೋದಾಗ ಮಾಲೆ ಹಾಕಿ ಪೂಜೆ ಮಾಡಿ ಉತ್ಪತ್ತಿ ಹಾಕಿ ದೇವರ ಪಕ್ಕದಲ್ಲೇ ಸುಂದರರಾಮ್ ಶೆಟ್ಟರ ಮೂರ್ತಿಯನ್ನು ಇಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತದೆ. ಅವರಿಗೇನು ಸುಂದರರಾಮ್ ಶೆಟ್ಟರು ಏನು ಮಾಡಿಲ್ಲ, ನನಗೇನು ಮಾಡಿಲ್ಲ. ನಾನು ನೋಡ್ಬೇಕಂತ ಎನಿಸಿದ್ದು ಮಾತ್ರ, ನಾನು ಅವರನ್ನು ನೋಡ್ಲಿಕ್ಕೆ ಆಗಿಲ್ಲ. 79 ಇಸ್ವಿನಲ್ಲಿ ಬ್ಯಾಂಗ್ಳೂರು ಹೋದೆ, 81ನೇ ಇಸ್ವಿನಲ್ಲಿ ಅವರು ತೀರಿ ಹೋದರು. ನನಗೆ 2 ವರ್ಷದಲ್ಲಿ ಅವ್ರು ನೋಡ್ಲಿಕ್ಕೆ ಆಗಿಲ್ಲ. 78 ಇಸ್ವಿನಲ್ಲಿ ಬ್ಯಾಂಕೇ ಬಿಟ್ಬಿಟ್ರು, ಅವರು ರಿಟೈಲ್ ಆದರು. ಸುಂದರರಾಮ್ ಶೆಟ್ಟರ ಒಬ್ಬ, ಯಾವಾಗಲೂ ಒಬ್ಬ ಲೀಡರನ್ನು ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ ಮೇಲೆ ಆ ಲೀಡರನ್ನು ಫಾಲೋ ಕೂಡ ಮಾಡಬೇಕು. ಒಬ್ಬ ಲೀಡರ್ ಅಂತ ಸ್ವೀಕಾರ ಮಾಡಿದ ಮೇಲೆ ಅದು ಖಾಲಿ ಎದುರಿಗೆ ನನ್ನ
ಬಾಸ್ ಬಂದರು, ನಮ್ಮ ಲೀಡರ್ ಬಂದರು, ಹಿಂದುಗಡೆ ಮತ್ತೆ ಪೋಯಿ ದಟ್ ಈಸ್ ನಾಟ್ ಕರೆಕ್ಟ್. ಯು ಶುಡ್ ಫಾಲೋ. ಒಬ್ಬ ಲೀಡರ್ ಮೇಲೆ ಅವನನ್ನು ಫಾಲೋ ಮಾಡಬೇಕು. ದಟ್ ಈಸ್ ವಾಟ್ ಸುಂದರರಾಮ್ ಶೆಟ್ಟಿಯ ಫಾಲೋವರ್ಸ್ ಎಲ್ಲ ಅವರನ್ನು ಆ ರೀತಿ ಫಾಲೋ ಮಾಡ್ತಾಯಿದ್ದರು. ಲೀಡರ್ ಮಾತ್ರ, ಹೆಸರಿಗೆ ಲೀಡರ್ ಅಲ್ಲ, ಅವರು ಹೆಸರಿಗೆ ಬಾಸ್ ಅಲ್ಲ, ಅವ್ರನ್ನ ಫಾಲೋ ಮಾಡ್ತಾಯಿದ್ರು. ಇವತ್ತು ನಾನು ಯಾಕೆ ಹೇಳಿದೆ ವಿಜಯ ಬ್ಯಾಂಕ್ನಲ್ಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದೆ, ಯಾಕೆ ಗೊತ್ತಿಲ್ಲ, ಅವರ ಬಹಳಷ್ಟು ಜನ ಅವರ ಜೊತೆ ಇದ್ದವರು ಇವತ್ತಿಲ್ಲ, ನಮ್ಮ ಕಣ್ಮುಂದೆ ಇಲ್ಲ. ಏಜ್ ಆಗಿದೆ, ತುಂಬ ಜನ ಅಗಲಿದ್ದಾರೆ. ಆದರೆ ಅವರ ಮಕ್ಕಳು ಇವತ್ತು ಒಂದು ಮನೆಯಲ್ಲಿ ಒಬ್ಬ ವಿಜಯ ಬ್ಯಾಂಕ್ ಇದ್ದು, ವಿಜಯ ಬ್ಯಾಂಕಿನಿಂದ ಒಂದು ಮನೆಯಲ್ಲಿ ಆರಿ ಹೋದ ದೀಪ ಬೆಳಗಿಸಿದ್ದೀರಾ, ಆ ದೀಪವಾಗಿ ಎಣ್ಣೆ ಹಾಕಿದವರು ಸುಂದರರಾಮ್ ಶೆಟ್ಟರು. ಆ ಮನೆ ಇವತ್ತು ದೀಪ ಬೆಳಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಈ ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ. ಬತ್ತಿ ಹಾರಿ ಹೋಗಿತ್ತು, ಎಣ್ಣೆ ಇಲ್ಲ, ಎಣ್ಣೆಯನ್ನು ಹಾಕಿ ಆ ಬತ್ತಿಯನ್ನು ಉಳಿಸಿ ದೀಪ ಬೆಳಗಿಸಿದ್ದಾರೆ, ಅದು ಸುಂದರರಾಮ್ ಶೆಟ್ಟಿ. ಇವತ್ತು ಆ ಮನೆಯಲ್ಲಿ 2 ಮಕ್ಕಳು ಇಂಜಿನಿಯರು, 2 ಮಕ್ಕಳು ಡಾಕ್ಟ್ರು, ಒಬ್ಬ IAM ಗೋಲ್ಡ್ ಮೆಡಲಿಸ್ಟ್, ಒಬ್ಬ ಬಿಸ್ನೆಸ್ ಮ್ಯಾನ್. ಎಲ್ಲಿ ಆಯಿತು ಆಗ? ಹೇಗೆ ಆಯಿತು? ನಮಗೆ ಹೆಮ್ಮೆ ಆಗುವುದಿಲ್ವಾ? ಹೆಮ್ಮೆ ಆಗುವುದು ಮಾತ್ರ ಸಮಾಜದ ನಮಗೆ ಸುಂದರರಾಮ್ ಶೆಟ್ಟರ ಋಣ ಇಲ್ವಾ? ಋಣ ತೀರಿಸ್ಬೇಕಲ್ಲ ನಾವು. ಋಣ ತೀರಿಸ್ಬೇಕಂತೇಳಿ ಇಂಥ ಭವನವನ್ನು ಮಾಡಿ ಮತ್ತೆ ನಾವು ಅವರನ್ನು ನೆನಪಿಸ್ತಾ ಇದ್ದೇವೆ. ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಇವತ್ತು ಬಂದಿದ್ದೀರಿ. ಇಂದಿನ ಪೀಳಿಗೆ, ಇವತ್ತಿನ ಪೀಳಿಗೆ ನಿಮಗೂ ಗೊತ್ತಾಗಬೇಕು, ಒಬ್ಬ ಸುಂದರರಾಮ್ ಶೆಟ್ಟಿ ಅಂತ ಒಬ್ಬರು ಇದ್ರು, ಮಹಾನುಭಾವ, ಧೀಮಂತ ವ್ಯಕ್ತಿ, ಮಹಾನ್ ವ್ಯಕ್ತಿ. ಇವತ್ತಿನ ಪೀಳಿಗೆಯಲ್ಲಿ ನಮ್ಮವನೇ ಒಬ್ಬ ಪ್ರಕಾಶ್ ಶೆಟ್ಟಿ ಅಂತ ಇದ್ದ, ಅವರ ಬಗ್ಗೆ ಹೇಳಿದರು. ಮುಂದೆ ನಾವು ಕೂಡ ಒಂದು ದಿನ ಸುಂದರರಾಮ್ ಶೆಟ್ಟಿ ಥರ ಆಗಬೇಕು ಅನ್ನುವ ಒಂದು ಪ್ರೇರಣೆ, ಒಂದು ದಾರಿದೀಪ ನಿಮಗೂ ಕೂಡ ಆಗಬೇಕು. ಇವತ್ತು ಪ್ರಕಾಶ್ ಶೆಟ್ಟಿ, ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥದಿಂದ ಉಮಾತ್ ಕೋಟಿನ ಹೇಳಿದರು. ಈ ವರ್ಷ 10 ಕೋಟಿ ಕೊಟ್ಟಿದ್ದಾರೆ, ಹಿಂದಿನ ವರ್ಷಗಳೆಲ್ಲ 6 ಕೋಟಿ, 6.5 ಕೋಟಿ, 5 ಕೋಟಿ ಎಲ್ಲ ಕೊಟ್ಟಿದ್ದಾರೆ ಅಂತ. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದಿ ಅಸೆಟ್ ಆಫ್ ದ ನೆಕ್ಸ್ಟ್. ಈ ದೇಶದ ಆಸ್ತಿ ನೀವು ಮರಿಬಾರ್ದು. ನಾವು ಬರುವಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಪುರಂದರದಾಸ್ ಒಂದು ಕಡೆ ಹೇಳ್ತಾರೆ, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದೇ ಲೆಸ ಅಂತ ನೆನ್ಪಿಟ್ಕೊಳ್ಳಿ. ನಾವು ಮಾಡಿದ ಸಂಪಾದನೆ ಅದು ಸನ್ಮಾರ್ಗದ ಸಂಪಾದನೆ ಆಗಬೇಕು, ಸತ್ಕಾರ್ಯಕ್ಕೆ ಉಪಯೋಗವಾಗಬೇಕು. ಸತ್ಕಾರ್ಯಕ್ಕೆ ಉಪಯೋಗ ಆದರೆ ಅದು ಸತ್ಕೀರ್ತಿ ಆಗುತ್ತೆ, ನಮಗೆ ಬರುತ್ತೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ನೀವು ಮಾದರಿ ಆಗಬೇಕು, ನೀವು ಪ್ರೇರಣೆ ಆಗಬೇಕು. ನಿಮಗೆ ಯಾವುದು ಇಚ್ಛಾಶಕ್ತಿ, ನಿಮ್ಮ ಸಂಕಲ್ಪ ಯೋಚನೆ ಮಾಡಿಕೊಳ್ಳಿ. ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆ ಇರ್ಬೋದು, ನಿಮ್ಮ ಪೋಷಕರು ನಿಮ್ಮ ಜೊತೆ ಇರ್ಬೋದು. ಇವತ್ತು ನೀವು ಸಂಕಲ್ಪ ಮಾಡಿಕೊಳ್ಳಿ, ಭಗವಂತ ನಿಮ್ಮ ಕೈ ಬಿಡುವುದಿಲ್ಲ. ನಿಮ್ಮ ಬದುಕು ಶಾಶ್ವತ ಆಗುತ್ತೆ. ನೀವು ಎನಿಸಿದ ಕಾರ್ಯಗಳು ಸಫಲವಾಗುತ್ತೆ. ಮುಂದಿನ ದಿನದಲ್ಲಿ ಜನ ನಿಮಗೂ ಕೂಡ ನಿಮ್ಮ ಬಗ್ಗೆ ಕೂಡ ಮಾತಾಡುವಂಗೆ ಆಗುತ್ತೆ. ನೀವು ಕೂಡ ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು. ಇವತ್ತು ನೀವು ಏನು ಫಲಾನುಭವ, ಇದು ಬಹಳ ಕಿಂಚಿತ ಸಹಾಯ ಮಾಡ್ತಾ ಇದ್ದೇವೆ ನಾವು. ಇದನ್ನು ನಿಮಗೆ ಎಲ್ಲ ಕಷ್ಟ ನಿವಾರಣೆಗಳು ಆಗುತ್ತೆ ಅಂತ ನಾನು ಹೇಳುವುದಿಲ್ಲ. ಸುಂದರರಾಮ್ ಶೆಟ್ಟಿ ಹೆಸರಿನಲ್ಲಿ ಒಂದು ಪ್ರೇರಣೆ, ಒಂದು ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಅದನ್ನು ಇಟ್ಕೊಂಡು ಇವತ್ತು ವಿದ್ಯೆಯಲ್ಲಿ ನಿಮಗೆ ಆಗುವ ಖರ್ಚಲ್ಲಿ ಒಂದು ಸಣ್ಣ ಸಹಾಯ ಸಿಕ್ತು, ಒಂದು ಅಲ್ಲಿಯಲ್ಲಿ ಸೇವೆ ಸಿಕ್ತು ಅಂತೇಳಿ ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸಹಾಯಧನವನ್ನು ನಾವು ಪಡೆದಿದ್ದೇವೆ. ಅವರಿಗೆ ನಾಳೆ ಪ್ರೇರಣೆ ಆಗಬೇಕು ಅನ್ನೋ ಒಂದು ಹಠ, ಒಂದು ಛಲ, ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನೀವು ನೋಡಿ ಬದಲಾವಣೆ, ನಿಮ್ಮ ಬದಲಾವಣೆ ನೀವು ನೋಡಿ. ಇದು ನನ್ನ ಅನುಭವದ ಮಾತುಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ.
ಬಂಧುಗಳೇ, ಬಹುಶಃ ಸಮಯ ಮೀರಿದೆ, ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನಮ್ಮ ವಿಜಯ್ ಚೌಟ್ ಅವರು ಹೇಳಿದರು ಬ್ಯಾಕ್ ಟು ಊರು ಅಂತೇಳಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ. ನಾನು ಹೇಳಿದೆ ನೀವು ಈ ನಮ್ಮ ಮುಂದಿನ ದೇಶದ ಈ ಆಸ್ತಿ ಅಂತೇಳಿ. ನಮ್ಮ ಪ್ರಧಾನಮಂತ್ರಿಯವರನ್ನು ಉಲ್ಲೇಖ ಮಾಡಿದರು. ಇವತ್ತು ನೀವು ಒಂದು ತಿಳ್ಕೊಳ್ಬೇಕು, ನಮ್ಮ ಎರಡು ಕರಾವಳಿ ಜಿಲ್ಲೆ 178 ಕಿಲೋಮೀಟರ್ ಉದ್ದ ಇರುವ ಸುಳ್ಯದಿಂದ ಬೈಂದೂರಿನವರೆಗೆ 21 ಇಂಜಿನಿಯರಿಂಗ್ ಕಾಲೇಜ್ ಇದೆ, 9 ಮೆಡಿಕಲ್ ಕಾಲೇಜ್ ಇದೆ, 5 ಡೆಂಟಲ್ ಕಾಲೇಜ್ ಇದೆ, 6 ಆಯುರ್ವೇದಿಕ್ ಕಾಲೇಜ್ ಇದೆ. ಸಾವಿರಾರು ವಿದ್ಯಾರ್ಥಿಗಳು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತಿಗೂ ನಾವು ಜಾಬ್ ಆಪರ್ಚುನಿಟಿ ಇಲ್ಲ. ಸಾವಿರಾರು ಹುಡುಗಿಯರು ಪಾಸಾದ ಹುಡುಗಿಯರು ಇವತ್ತು ಮಹಾರಾಷ್ಟ್ರ ಬೇಕು, ಪೂನಾ ಬೇಕು, ಹೈದರಾಬಾದ್ ಬೇಕು, ಬ್ಯಾಂಗ್ಳೂರು ಬೇಕು. ನಮ್ಮ ಮಾತಾಪಿತರ ಜೊತೆ ಇರಬೇಕು, ನಾವು ಈ ಜಿಲ್ಲೆಯಲ್ಲಿ ಬದುಕಬೇಕು. ನಿಮಗೆ ಆ ಆಶೆ ಹಂಬಲ. ಎಲ್ಲ ಒಂದು ಕಡೆ ನಮ್ಮಲ್ಲಿ ಸೌಕರ್ಯ ಇಲ್ಲ, ನಮ್ಮಲ್ಲಿ ಆ ಜಾಬ್ ಆಪರ್ಚುನಿಟಿ ಇಲ್ಲ. ಅದನ್ನು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಊರು, ಯಾರು ಊರು ಬಿಟ್ಟು ಹೋಗಿದ್ದಾರೆ ನೀವು ಮತ್ತೆ ಬಂದು ಊರಿಗೆ ಇನ್ವೆಸ್ಟ್ ಮಾಡಿ. ಎಂಥ ಪ್ರಕೃತಿ, ಎಂಥ ಸೌಂದರ್ಯದ ನಾಡು ಇದು. ಒಂದು ಕಡೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಘಟ್ಟ, 17 ಹೊಳೆಗಳು ನಡೀತದೆ, ನದಿಗಳು ಹರಿಯುತ್ತದೆ ಪೂರ್ವದಿಂದ ಪಶ್ಚಿಮಕ್ಕೆ. ಇಂಥ ಒಂದು ಪ್ರದೇಶ ನೀವು ಎಲ್ಲ ನೋಡಲಿಕ್ಕೆ ಬನ್ನಿ. ಪ್ಲೇನಲ್ಲಿ ಬಂದು ಇಳಿಯುವಾಗ ನಿಮಗೆ ಸಿಂಗಾಪುರ್ ಸಿಟಿ ನೋಡಿದ ಹಾಗೆ ಆಗುತ್ತೆ. ಅದೇನು ಮಾಡೋದು, ನಮ್ಮ ಬದುಕು. ನಮ್ಮಲ್ಲಿ ಸುಂದರಂ ಶೆಟ್ಟಿ ಅವರು ಯಾರು ಹುಟ್ಟಲಿಲ್ವಾ? ಇಲ್ವಾ ಯಾರು? ಕ್ರಿಯೇಟ್ ಜಾಬ್ ಆಪರ್ಚುನಿಟಿ ಆ ನಿಟ್ಟಿನಲ್ಲಿ ನಾನು ಇವತ್ತು ಗೋಲ್ಡ್ ಸಿಟಿನಲ್ಲಿ 2 ಮಿಲಿಯನ್ ಸ್ಕ್ವೇರ್ ಫೀಟ್ IT ಪಾರ್ಕ್ ಮಾಡ್ತಾ ಇದ್ದೇನೆ. ಸುಮಾರು 40,000 ಇಂಜಿನಿಯರಿಂಗ್ ಸ್ಟೂಡೆಂಟ್ ನೀವು ಪಾಸಾದವರು ನೀವು ಎಲ್ಲಿ ಹೋಗಬೇಡಿ. ನಿಮಗೆ ಯಾವ ಫೆಸಿಲಿಟಿ ಬೇಕು ಎಲ್ಲ ಫೆಸಿಲಿಟಿ ನಮ್ಮ ಗೋಲ್ಡ್ ಸಿಟಿನಲ್ಲಿ ಮಾಡ್ತಾ ಇದ್ದೇನೆ. ನಾನು ಹೇಳುವುದಿಲ್ಲ, ಒನ್ ಆಫ್ ದಿ ಬೆಸ್ಟ್ ಸಿಟಿ ಐ ಆಮ್ ಡೂಯಿಂಗ್ ಇನ್ ಗೋಲ್ಡ್ ಸಿಟಿ. ಐ ಆಮ್ ಕಾನ್ಫಿಡೆಂಟ್. ಇಟ್ಸ್ ಮೈ ಹೋಮ್ ಟೌನ್. ನನ್ನ ತಾಯಿಯವರು, ನನ್ನ ಮಣ್ಣು, ನಾನು ಹುಟ್ಟಿದ ಮಣ್ಣು. ಇವತ್ತು ಉಮಾನಾಥ್ ಕೋಚಂದ್ರು ಹೇಳಿದರು, ನನ್ನ ಸಂಸ್ಥೆ ಹೆಸರು GMR ಗ್ರೂಪ್ ಅಂತೇಳಿ. ಅದು ಭಾಳ ದೊಡ್ಡ ಸಂಸ್ಥೆ. GMR ಗ್ರೂಪ್ ಅಂದರೆ ಇಂಡಿಯಾದಲ್ಲಿ ಭಾಳಷ್ಟು ಏರ್ಪೋರ್ಟ್ ಇರೋ ಸಂಸ್ಥೆ. ನಮ್ಮದು MRG ಗ್ರೂಪ್. ಏನು ಎಮ್ ಅಂತ ಕೇಳ್ಬೋದು ನೀವು ಹೋದರೆ. ಡಿಯರ್ ಸ್ಟೂಡೆಂಟ್ಸ್, ಯು ಮೇ ಆಸ್ಕ್ ವಾಟ್ ಈಸ್ MRG. ಎಮ್ ಅಂದರೆ ನನ್ನ ದಿವಂಗತ ತಂದೆ, ಅವರ ಹೆಸರು ಮಾಧವ ಶೆಟ್ಟಿ ಅಂತ. ಆರ್ ಅಂದರೆ ನನ್ನ ದಿವಂಗತ ತಾಯಿ ರತ್ನ ಶೆಟ್ಟಿ ಅಂತ. G ಅಂದರೆ ನನ್ನ ಒಬ್ಬನೇ ಮಗ ಗೌರವ್ ಶೆಟ್ಟಿ ಅಂತ. ದಿಸ್ ಈಸ್ MRG ಗ್ರೂಪ್. ನನ್ನ ಹುಟ್ಟಿದ ಮಣ್ಣಿನಲ್ಲಿ ನನಗೆ ಋಣ ಇಲ್ವಾ? ಚೌಟ್ರೆ, ನೀವು ಮಾಡ್ತಾ ಇರುವ ಕೆಲಸ ಭಾಳ ಒಳ್ಳೆಯ ಕೆಲಸ. ನೀವೊಬ್ಬರು ಲೋಕಸಭಾದ ಸದಸ್ಯರಾಗಿ ಈ ಭಾಗದ ಭಾಳ ಜನಪ್ರಿಯ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಯಾವುದೇ ಕರೆಸ್ಪಾಂಡೆನ್ಸ್ ಅನ್ನು ಬಿಟ್ಟು ತಾವು ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಜೊತೆ ಹೋಗಿ ನಮ್ಮ ಕರಾವಳಿ ಭಾಗ ಕರಾವಳಿ ಜಿಲ್ಲೆ ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಕನಸನ್ನು ನೀವು ಕಂಡಿದ್ದೀರಾ. ಅದನ್ನು ನೀವು ಮಾಡಿ ತೋರಿಸಲೇಬೇಕು. ನಾವಿದ್ದೇವೆ ನಿಮ್ಮ ಜೊತೆ, ನಾವು ಕೈ ಜೋಡಿಸ್ತೇವೆ. ಆದುದರಿಂದ ಇವತ್ತು ಈ ಒಂದು ಬಹಳ ಅರ್ಥಪೂರ್ಣವಾದ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ನನ್ನ ಎಲ್ಲ ಟ್ರಸ್ಟಿಗಳು ಕೈ ಜೋಡಿಸಿದ್ದಾರೆ.
ಈ ಸಂದರ್ಭದಲ್ಲಿ ಅವರಿಗೂ ನಾವು ಅನಂತ ಧನ್ಯವಾದಗಳು. ನಮಗೆ ಬಿ ಪಿ ಶೆಟ್ಟರು ಅವರಿಗೂ ತಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ನಾನು ಅವ್ರ ಬಗ್ಗೆ ಹೇಳಬೇಕಾಗತ್ತೆ. ಯಾರಾದರೂ ಒಬ್ಬ ಈ ಕರಾವಳಿ ಜಿಲ್ಲೆಯವರು 3 ಬ್ಯಾಂಕಿದ್ದು ಚೇರ್ಮನ್ ಆಗಿದ್ದರೆ ಅದು ವಿ ಪಿ ಶೆಟ್ಟಿ. ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಸುಂದರರಾಮ್ ಶೆಟ್ಟಿ ಅಭಿಮಾನಿ, ನಮ್ಮ ಒಟ್ಟಿಗೆ ಅವರು ಕೂಡ ಕಲೆಕ್ಷನ್ ಬಂದವರು, ಅವರು ಕೂಡ ಕೈ ಚಾಚಿದವರು. ಅವರ ಊರು ಕುಂದಾಪುರ. ಕೆನರಾ ಬ್ಯಾಂಕ್ನಲ್ಲಿ ಚೇರ್ಮನ್ ಆಗಿದ್ದರು, ಯುಕೋ ಬ್ಯಾಂಕಲ್ಲಿ ಚೇರ್ಮನ್ ಆಗಿದ್ದರು, IDBI ಬ್ಯಾಂಕ್ನಲ್ಲೂ ಚೇರ್ಮನ್ ಆಗಿದ್ದರು. ಇವತ್ತು ಅವರು ನಮ್ಮ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಅವರು ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ. ಅವರ ಪಕ್ಕದಲ್ಲಿ ರತ್ನಾಕರ್ ಹೆಗ್ಡೆ ಇದ್ದಾರೆ. ರತ್ನಾಕರ್ ಹೆಗ್ಡೆ ಅವರು ಕೂಡ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾವು ಎಲ್ಲಿ ಹೋಗಿದ್ದೇವೆ ಅಲ್ಲಿ ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಬಾಲಕೃಷ್ಣ ಹೆಗಡೆ ಅವರು ಕೂಡ ನಮ್ಮ ಜೊತೆ ಸಾಕೆ. ನನ್ನ ಜೊತೆ ನಂತರನೇ ಅವರು ಕೂಡ ಎಲ್ಲಿ ಹೋದವರಲ್ಲ. ಸುಂದರರಾಮ್ ಶೆಟ್ಟಿ ಬಹಳ ದೊಡ್ಡ ಅಭಿಮಾನಿ, ಅವರು ಕೂಡ ವಿಜಯ ಬ್ಯಾಂಕಲ್ಲಿ ಇದ್ದವರು ಸ್ವಲ್ಪ ಸಮಯ. ಇವತ್ತು ಅವರ ಹಿರಿಯ ಪುತ್ರ ಹರಿಯಣ್ಣ ಕೂಡ ನಮ್ಮ ಜೊತೆ ಇದ್ದಾರೆ. ಆಲ್ಕಾಲ್ಗೂ ಚೇರ್ಮನ್ ಶಶಿಕಿರಣ್ ಶೆಟ್ಟಿ ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ. ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ. ವಿಜಯ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಶ್ರೀಧರ್ ಶೆಟ್ಟಿ ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ. RN ಶೆಟ್ಟರ ಮಗ ಕೂಡ ಟ್ರಸ್ಟಿ ಆಗಿದ್ದರು. ವಿನಯ್ ಹೆಗಡೆ ಕೂಡ ಟ್ರಸ್ಟಿ ಆಗಿದ್ದರು. ವಿಜಯ ಬ್ಯಾಂಕ್ ಚೇರ್ಮನ್ ಸದಾನಂದ ಶೆಟ್ಟಿ ಅವರು ಕೂಡ ಟ್ರಸ್ಟಿ ಆಗಿದ್ದರು. ನಾನು ಯಾಕೆ ಇಷ್ಟು ಹೆಸರು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದರೆ, ಈ ಭವನವನ್ನು ಕಟ್ಟಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ಎಷ್ಟು ಪ್ರಯತ್ನ ಮಾಡಿದ್ದೇವೆ. ಯಾರು 1 ರೂಪಾಯಿ ಸಹಾಯ ಮಾಡುವವರು, ಒಬ್ಬರು 1 ರೂಪಾಯಿ ಸಹಾಯ ಮಾಡಿದವರು, ದೂರದಲ್ಲಿ ನಿಂತು ನೋಡಿದವರು ಇವತ್ತು ಈ ಟ್ರಸ್ಟ್ ನಮ್ಮದೇ ಅಂತ ಹೇಳುವ ಪ್ರಸಂಗನೂ ಬಂದಿದೆ. ಅರ್ಥ ಮಾಡಿಕೊಳ್ಬೇಕು. ಅಂಥ ಸನ್ನಿವೇಶ ಕೂಡ ಇಲ್ಲಿ ಉದ್ಭವ ಆಗಿದೆ. ಯಾಕಂದ್ರೆ ಎಲ್ಲ ಆದಮೇಲೆ ಅದು ನಮ್ಮದು, ಆಗುವವರೇ ನಿಮ್ಮದು. ನಿಮ್ಮ ಪೊಸಿಷನ್ ನೀವು ಆಗೋರಿಗೆ ಮಾತ್ರ ನೀವು ಆ ಪೊಸಿಷನಲ್ಲಿ ಇರುವವರು, ಆಮೇಲೆ ನಿಮ್ಮ ಪೊಸಿಷನ್ ಅಲ್ಲ. 10 ಜನ ಒಟ್ಟು ಸೇರಿ ಮಾಡಿದ ಟ್ರಸ್ಟ್, ನೀವು ಬನ್ನಿ ನಾವು ಬನ್ನಿ, ಒಟ್ಟು ಸೇರಿ ಇಂಥ ಒಂದು ಕೆಲಸಗಳನ್ನು ನಾವು ಮಾಡೋಣ, ಸುವ್ಯವಸ್ಥಿತವಾದ ಕೆಲಸದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ, ಸಮಾಜಕ್ಕೊಂದು ಹೆಸರಿರ್ತದೆ, ಸುಂದರರಾಮ್ ಶೆಟ್ಟಿ ಹೆಸರು ಉಳಿಸೋಣ ಅನ್ನುವ ಆ ಭಾವನೆ ಕೂಡ ಕೆಲವರಲ್ಲಿ ಇಲ್ಲ. ಅದಿರಲಿ, ಆ ಮಾತು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಹೇಳಲಿಕ್ಕೆ ಹೋದ್ರೆ ದೊಡ್ಡದಾಗುತ್ತೆ. ಇದು ಎಲ್ಲ ಕಡೆಯಲ್ಲಿ ಇರ್ತದೆ. ಇವತ್ತೊಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ಅಲ್ಲಿಯೂ ಇರ್ತದೆ, ಎಲ್ಲ ಕಡೆ ಇರ್ತದೆ, ಇದು ಇಲ್ಲ ಅನ್ಸಲ್ಲ. ಅದೇ ಅರ್ಥ ಆಗಬೇಕಲ್ವ. ಹಾಗೆ ಭಂಡಾರಿಯವರಿದ್ದಾರೆ, ಪುನಃ ಸಂತೋಷನವರಿದ್ದಾರೆ, ನಮ್ಮ ಸುಳೆ ಅವರಿದ್ದಾರೆ, ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ನನ್ನ ಆತ್ಮೀಯರು ಸುರೇಶ್ ಶೆಟ್ಟಿ ಇದ್ದಾರೆ, ಅಶೋಕ್ ಶೆಟ್ಟಿ ಇದ್ದಾರೆ, ಭಾಳಷ್ಟು ಜನ ಬಂದಿದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳ ಒಂದು ಸುಂದರವಾದ ಈ ಸಭೆಯಲ್ಲಿ ಮೌನವಾಗಿ ಭಾಳ ಪೇಷನ್ಸ್ ಆಗಿ ನನ್ನ ಒಂದು 10 ನಿಮಿಷ 15 ನಿಮಿಷದ ಮಾತುಗಳನ್ನು ತಾವು ಕೇಳಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ, ನನ್ನ ನಿತಿನ್ ಶೆಟ್ಟಿ ಅವರು ಕೂಡ ಬಂದರು. ಇವಾಗ ಅವರು ಗೋಲ್ಫ್ ಆಡಲಿಕ್ಕೆ ಹೋಗಿದ್ದರು. ಅವ್ರದ್ದು ಟೂರ್ನಮೆಂಟ್ ನಡೀತಾ ಇತ್ತು. ಅವರೊಂದು ಟೀಮದ್ದು ಓನರ್ ಅಂತೆ. ನನಗೀಗ ವಾಲ್ಟರ್ ಹೇಳಿದರು, ನಿತಿನ್ ಶೆಟ್ಟಿ ಅವ್ರದ್ದೊಂದು ಟೀಮ್ ಇವತ್ತು ಆಡ್ತಾ ಇದೆ, ಅಲ್ಲಿ ಬ್ಯುಸಿ ಆಗಿದ್ದಾರಂತೆ. ಪಾಪ ನೋಡಿ, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನನ್ನ ಸಹೋದರಿ, ನನ್ನ ಭಾವ ಎಲ್ಲ ಬಂದಿದ್ದಾರೆ, ಎಲ್ಲ ಇದ್ದಾರೆ. ನಾನು ಇಷ್ಟೇ ಹೇಳುವುದು, ಕೊನೆಯ ಸಾಲಿನಲ್ಲಿ ಕೊನೆಯ ಭಾಗದಲ್ಲಿ ಕೂತ್ಕೊಂಡು ನಿಮಗೆ ವಿದ್ಯಾರ್ಥಿನಿಯರು, ನಿಮ್ಮ ಪೋಷಕರ ಜೊತೆ ಬಂದಿದ್ದೀರಿ. ನಿಮ್ಮ ಅವಶ್ಯಕತೆ ಈ ದೇಶಕ್ಕೆ ಬಹಳ ಇದೆ. ನಿಮ್ಮ ಮುಂದಿನ ದಾರಿ ನೀವೇ ನಿರ್ಧಾರ ಮಾಡಬೇಕು. ನಿಮ್ಮ ಫ್ಯಾಷನ್ ಅಂತ ಹೇಳಿದರು, ಅದು ನೀವೇ ನಿರ್ಧಾರ ಮಾಡಬೇಕು. ಬಹುಶಃ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದು 10 ಜನಕ್ಕೆ ಸಹಾಯ ಆಗಿ, ಆ 10 ಜನ ಮತ್ತೊಂದು 100 ಜನಕ್ಕೆ ಸಹಾಯ ಆಗಿ, ಆ 100 ಜನ 1,000ಕ್ಕೆ ಸಹಾಯ ಆದರೆ ಈ ನಮ್ಮ ಕರಾವಳಿ ಜಿಲ್ಲೆಯ 3 ಜಿಲ್ಲೆಯಲ್ಲಿ ಯಾರನ್ನೂ ನಾವು ಆರ್ಥಿಕವಾಗಿ ಹಿಂದುಳಿದವರನ್ನು ನೋಡದೇ ಇರುವ ದಿನ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಸಾಕಷ್ಟು ಹಿರಿಯರು ನನ್ನ ಮುಂದೆ ಕೂತ್ಕೊಳ್ಳಿದ್ದೀರಿ.
ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ, ಆ ದೈವದೇವರ ಅನುಗ್ರಹ ಸದಾ ನಮಗೆ ಇರಲಿ ಅಂತೇಳಿ ಮತ್ತೊಮ್ಮೆ ನನ್ನ ಶಿರಬಾಗಿ ನಿಮ್ಮಲ್ಲಿ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಕೇಳಿರುವಂತ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮ ಹಾಗೆ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೆ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಟ್ರಸ್ಟ್ಗಳು ಆಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ಗೌರವದ ನೆನಪಿನ ಕಾಣಿಕೆಯನ್ನು ಈ ವೇದಿಕೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಸುಪುತ್ರರಾಗಿರುವಂತಹ ಹರಿಪ್ರಸಾದ್ ಶೆಟ್ಟಿ ಮುಲ್ಕಿ ಇಂದಿನ ಈ ವೇದಿಕೆಯಲ್ಲಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ. ಅವರು ಕೂಡ ಗೌರವದ ನೆನಪಿನ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಇನ್ನೋರ್ವ ಟ್ರಸ್ಟಿ ಆಗಿರುವಂತಹ ಬಾಲಕೃಷ್ಣ ಹೆಗ್ಡೆ ಅವರು ಕೂಡ ಗೌರವದ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಈ ಟ್ರಸ್ಟ್ನ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳು, ಸಾರಥಿಗಳಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಬಾಲಕೃಷ್ಣ ಹೆಗ್ಡೆ ಅವರು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನನ್ನೊಂದಿಗೆ ಜೊತೆಯಾದಂತ ನಿತಿನ್ ಸಾಲಿಯನ್, ಕಾರ್ಯಕ್ರಮದ ಪ್ರಧಾನ ಅಂಗವನ್ನು ನಡೆಸಿಕೊಟ್ಟಂತ ನಮ್ಮ ಕುಡ್ಲ ವಾಹಿನಿಯ ಮುಖ್ಯ ನಿರೂಪಕರು ನಿತಿನ್ ಸಾಲಿಯನ್ ಅವರು ಕೂಡ ವೇದಿಕೆ ಬಂದು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಂದ ಗೌರವವನ್ನು ಸ್ವೀಕರಿಸಬೇಕು. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ನಿತೀಶ್ ಶೆಟ್ಟಿ ಎಕ್ಕರ್ ಅವರಿಗೂ ಕೂಡ ಧನ್ಯವಾದ ಹೇಳಕ್ ಬಯಸ್ತೀನಿ ನಾನು. ಸಾಮಾನ್ಯವಾಗಿ ನಮ್ಮ ಗುರುಮೆ ಸುರೇಶ್ ಶೆಟ್ಟಿ ಅವರ ಮಾತಿಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು is a colossal personality, and our dream was to build a befitting convention center. And in this befitting convention center, a befitting event has happened today. ಸಹಾಯ ಹಸ್ತ ಆಗಿದೆ. ನಾವೆಲ್ಲ ಕೂತಿದ್ವಿ, ಮಾತಾಡಿದ್ವಿ, ನಮ್ಮನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಆದರೆ there is one person behind. 1.5 ತಿಂಗಳಿಂದ he has been working relentlessly, receiving applications from all the students in schools and things like that, staining it, selecting it, making all the arrangements, beautiful arrangements made outside, some beautiful pictures outside the archives, Sundaram Shetty's, some memorable pictures, beautiful backdrop. Everything has been handled by one person, my dear friend Balanna's son, Prakashanna's nephew, Ishwar Shetty. He is the person behind the entire show. Of course, he's not alone. He's got 20 to 50 team. Wonderful. Congratulations. Thank you. And also wonderful MCs. George Bernard Shaw said, brevity is the soul of literature. So you have been very, very brief, both of you. Nitish Shetty and Nitin Salyan, briefly you have covered everything, but at the same time you didn't test the patience of the audience. Thank you very much. ಒಂದು ಸಾರ್ಥಕ ಮಧ್ಯಾಹ್ನ ಅಂತ ಭಾವಿಸ್ತೇನೆ. ಸಾಮಾನ್ಯವಾಗಿ ನಾನು ಒಬ್ಬ ಶಾಸಕನಾಗಿ ಇಲ್ಲಿ ಬರಲಿಲ್ಲ, ಅವರೆಲ್ಲ ಒಬ್ಬ ಟ್ರಸ್ಟಿಯಾಗಿ ಇಲ್ಲಿ ಬಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಒಂದು ಸಂಘಟನೆ. ನಾನು ಒಂದು ದಿವಸ ಶಾಸಕನಾಗಿರಲಿಲ್ಲ, ಮನೆಯಲ್ಲಿ ಮಲ್ಕೊಂಡಿದ್ದೆ. ಬೆಳಿಗ್ಗೆ 8 ಗಂಟೆಗೆ ನನಗೆ ಫೋನ್ ಬರ್ತದೆ, ಪ್ರಕಾಶ್ ಅಣ್ಣ ಬಾಂಬೆಯಿಂದ ಫೋನ್ ಮಾಡ್ತಾರೆ, ಸುರೇಶ್ ಅಣ್ಣ ಬೈಯಾಗ ಓಲ್ಲರ್ ಅಂತೇಳಿ. ನಾನು ಊರು ಹೊರಟು ಉಲ್ಲೆಣ್ಣ ಅಂತೇಳಿ ಹೆಜ್ಜೀರ್ ಪಿದಳ್ಳೆ. ನಾನು ಸೀದಾ ಗೋಲ್ಡ್ ಬೆಂಚ್ ಹೋದೆ ಏರ್ಪೋರ್ಟಿಂದ. ಅಲ್ಲಿ ಪ್ರಥಮ ಸಭೆ ಅಲ್ಲಿ ನಡೀತು, ಮುಂಬೈಯಲ್ಲಿ ಅವರ ಹೋಟ್ಲಲ್ಲೇ ಗೋಲ್ಡ್ ಬೆಂಚಲ್ಲಿ ನಡೀತು. ಬಾಲಣ್ಣ ಕೂಡ ಇದ್ದರು ಅವತ್ತು. ಒಂದು ಸಭೆ ನಡೆದಾಗ ಅಲ್ಲಿ ಒಂದಷ್ಟು ಜನ, ನಾನು ಪ್ರಥಮ ಬಾರಿಗೆ ಪ್ರಕಾಶ್ ಅಣ್ಣ ಒಂದು ಸಾಮಾಜಿಕ ಕೆಲಸಕ್ಕೆ ಯಾವತ್ತು ಕೊಟ್ಟಂಥ ಕೈ, ಅವತ್ತು ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಇವತ್ತು ಬಹುಶಃ ಎಲ್ಲರನ್ನ ಕೇಳ್ತಾ ಇದ್ರು ಅವರು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಾಲಣ್ಣ, ಆ್ಯಸ್ ಇಟ್ ಟೋಲ್ಡ್. ಈ ನೆಲ, ಈ ಮಣ್ಣು ಮತ್ತು ಈ ಮನುಕುಲ ರಾಮನನ್ನು ಮರ್ತಿಲ್ಲ, ಅದು ರಾವಣನನ್ನು ಖಂಡಿತ ಮರ್ತಿದೆ. ಸ್ವರ್ಣನಗರಿಯನ್ನು ಕಟ್ಟಿರ್ತಕ್ಕಂಥ ರಾವಣ ಆ ಕಾಲದಲ್ಲಿ ಮೆರೆದಿರ್ಬೋದು, ಆದರೆ ಸದಾಕಾಲಕ್ಕೆ ಬೇರಿತಕ್ಕಂಥವನು ಈ ಮಣ್ಣಿನ ರಾಮ. ಹೇಳ್ತಾರೆ, ಸತ್ತಂತೆ ಬದುಕೋ ಜನ, ಸತ್ತ ಮೇಲೂ ಬದುಕೋ ಜನ ಅಂತೇಳಿ. ಕಾಲ ಕೆಲವರನ್ನು ಮರೆಸಿಬಿಡ್ತದೆ, ಮತ್ತೆ ಕೆಲವರು ಕಾಲವನ್ನೇ ಮರೆಸಿಬಿಡುವಷ್ಟು ಮಾನ್ಯರಾಗ್ತಾರಂತೆ. ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮಾತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಾತೀತರಾಗುವಂಥದ್ದು ಗುರಿ ಮತ್ತು ದಾರಿ ಸ್ಪಷ್ಟತೆ ಮಾತ್ರ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ಮ ಫಾಲೋಸ್ ಅಂತ ಹೇಳ್ತೀವಿ. ಈ ಭೂಮಿನಲ್ಲಿ ಧರ್ಮ ಮತ್ತು ಕರ್ಮ ಎರಡೂ ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ. ಅಧಿಕಾರ ಯಾವುದೇ ಇರ್ಬೋದು, ವೃತ್ತಿ ಯಾವುದೇ ಇರ್ಬೋದು,
ಪ್ರವೃತ್ತಿ ಯಾವುದೇ ಇರ್ಬೋದು ಅದು ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ. ಸನ್ಮಾನ್ಯ ಪ್ರಕಾಶ್ ಅಣ್ಣ ವೇದಿಕೆ ಮೇಲೆ ಇದ್ದಾರೆ. ತಾನು ಬೆಳೆದು ಮಾತ್ರ ಅಲ್ಲ, ಸಮಾಜವನ್ನು ಬೆಳೆಸಬೇಕಂತ ತುಡಿತಾ ಇದ್ದಲ್ಲ. ನಾವೆಲ್ಲ ಕೂಡ, ನಾನಾಗಲಿ ಕ್ಯಾಪ್ಟನ್ ವಿಜಯ್ ಶೌಟ್ ಅವರಾಗಲಿ ಯಾವುದೇ ಸಂಕೋಚಲ್ಲದೆ ಅಲ್ಲಲ್ಲಿ ಹೇಳ್ತಕ್ಕಂಥದ್ದು, ನಮ್ಮನ್ನು ಬೆಳೆಸಿದಂಥವ್ರು ಪ್ರಕಾಶ್ ಅಣ್ಣ. ಯಾವ ಅಗತ್ಯ ಇರಲಿಲ್ಲ ಅವರಿಗೆ, ನಮಗೋಸ್ಕರ ಇಷ್ಟದ ಕಟ್ಕೊಂಡ್ರು. ಹಾಗಾಗಿ ನಮ್ಮನ್ನು ಅವ್ಯಕ್ತ ಭಯ ಅಂತ ಹೇಳಿದ್ರೆ ಪ್ರಕಾಶ್ ಅಣ್ಣ ಇಟ್ಟ ಹೆದಾರಿ ನಾವು ಇಡಬೇಕಲ್ಲ. ನಮ್ಮನ್ನು ಬೆಳೆಸಿದಂಥ ವ್ಯಕ್ತಿ. ಇವತ್ತು ಒಂದು 20-22 ಕಾರ್ಯಕ್ರಮ ನಮಗೂ ಇದೆ, ಒಂದು 30 ಕಾರ್ಯಕ್ರಮ ನಮ್ಮ ಕ್ಯಾಪ್ಟನ್ ವಿಜಯ್ ಶೌಟ್ ಅವರಿಗೆ ಕೂಡ ಇದೆ. ಆದರೆ ಪ್ರಕಾಶ್ ಅಣ್ಣ ವೇದಿಕೆ ಇಳಿಯೋ ತನಕ ನಾನು ಇಳಿಬಾರ್ದು ಅಂತೇಳಿ ನಾನು ಸಂಕಲ್ಪ ಮಾಡಿ ಬಂದಂಥವ್ನು. ನಾನು ಒತ್ತಡ ಇದೆ. ಹಾಗಾಗಿ ವಿಶೇಷವಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳಿದಾಗೆ ಸ್ವಲ್ಪ ಸಮಯ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ನಾನು ಒಂದೇ ಹೇಳುವಂಥದ್ದು, ಈಗ ನಮ್ಮ ಮಾರಿಗುಡಿ ಆ ಜೀರ್ಣೋದ್ಧಾರ ಆಯಿತು, ಅದರಿಂದ ದೊಡ್ಡ ಶಕ್ತಿ ನಮ್ಮ ಪ್ರಕಾಶ್ ಅಣ್ಣ. ಅದು ನಾನೇ ಕಂದು ಕೂರಿಸಿದಂಥದ್ದು. ಇವತ್ತು ಅವ್ರ ಊರಲ್ಲಿ ಒಂದು ಅದ್ಭುತ ದೇವಸ್ಥಾನ ಆಗ್ತಾ ಇದೆ. ಒಂದು ರೆಕಾರ್ಡ್ ಟೈಮಲ್ಲಿ ದೇವಸ್ಥಾನ ಆಗ್ತಾ ಇದೆ. ಏಪ್ರಿಲಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಬೇಕು ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಕೆಲಸವು ಕೆಲವು ಸಣ್ಣ ನೋವು ಆಗ್ತದೆ. ಹೇಳ್ತಾರೆ, ಗೆಜ್ಜೆ ಕಟ್ಟಿದ ಮೇಲೆ ಲಜ್ಜೆಯನ್ನು ಬಿಡಬೇಕು, ಹೊಗಳಿಕೆಯೂ ನಿನಗುಂಟು ತೆಗಳಿಕೆಯೂ ನಿನಗುಂಟು, ಅದು ಅವರವರ ಭಾವಭಾಷೆಯ ಪಾಠ ಅಂತೇಳಿ. ಆದರೆ ನಾನು ಹೇಳಿದಾಗೆ ಒಂದು ಧರ್ಮ ಮತ್ತು ಕರ್ಮ ನಮ್ಮನ್ನು ಫಾಲೋ ಮಾಡ್ತಿರ್ತದೆ. ಆ ಪುಣ್ಯ ಎಲ್ಲೂ ಹೋಗುದಿಲ್ಲ ಪ್ರಕಾಶ್ ಅಣ್ಣ. This is my experience because I also came from very ordinary family. I didn't have any godfather in my political life or in my personal life. ಹಾಗಾಗಿ ಇದು ನಮ್ಮ ನಂಬಿಕೆ. ಯಾಕಂದ್ರೆ ಈ ದೇವರು ನಡೆದಂಥ ಒಂದು ಭೂಮಿ ಇದ್ರೆ ಜಗತ್ತಲ್ಲಿ ಭಾರತ ಮಾತ್ರ. ಋಷಿ ಮುನಿಗಳು ತಪಸ್ಸು ಮಾಡಿ ವರ ಪಡೆದಂಥ ಭೂಮಿ ಇದ್ರೆ ಭಾರತ ಮಾತ್ರ. ಅದನ್ನು ನಾವು ಮುಂದೆ ಕೂತಂಥ ಮಕ್ಕಳಿಗೆ ಅವ್ರ ಪಾಲಕರಿಗೆ ಪೋಷಕರಿಗೆ ಎಲ್ಲ ಓದಲಿಲ್ಲ ನಾವು ಹೇಳ್ತಾ ಇರ್ತೀವಿ. ನಾವು ನಮ್ಮ ಗೆದ್ದ ಕಥೆಯನ್ನಲ್ಲ, ಸೋತ ಕಥೆಯನ್ನು ಹೇಳ್ತಾ ಅವ್ರನ್ನ ಗೆಲುವಿನ ಕಡೆ ಮುಖ ಮಾಡಿ ನಿಲ್ಲಿಸಬೇಕು. ಅದು ಇದರ ಉದ್ದೇಶ. ಹಾಗಾಗಿ ಪ್ರಕಾಶ್ ಅಣ್ಣ ನಾವು ಸಂಕಲ್ಪ ಮಾಡ್ತಾರೆ, ಈ ದುಡ್ಡನ್ನು ಏನಾದರೂ ಒಂದು ಒಳ್ಳೆ ಕೆಲಸ ವಿನಿಯೋಗ ಮಾಡಬೇಕಂತ ಹೇಳಿದಾಗ ನಮ್ಗೆ ಹೇಳ್ತಾರೆ, ಅಂದರೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀಬೇಕು ಅಂತ ತುಡಿತಾ ಹೇಳಿದಾಗ ನಾವು ಈ ಥರ ಮಾಡೋಣ ಅಂತೇಳಿ ಒಂದು ಸಂಕಲ್ಪ ಮಾಡ್ತೀವಿ. ಇವತ್ತು 50 ಲಕ್ಷ ರೂಪಾಯಿಯನ್ನು ಇವತ್ತು ಎಲ್ಲರಿಗೂ ಒಂದು 300 ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಒಂದಷ್ಟು 4-5 ಸಂಘ ಸಂಸ್ಥೆಗಳು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ. ದಟ್ ಈಸ್ ಅದು ಇದರ ಹಿಂದಿರ್ತಕ್ಕಂಥ ಬ್ರೈನ್ ಯಾವುದು ಪ್ರಕಾಶ್ ಅಣ್ಣ. ಹಾಗಾಗಿ ನಾನು ತಮಿಳರ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ವಿಜಯ್ ಶೌಟ್ ಅವರು ನಮ್ಮ ಒಂದು ಕನಸು, ನಮ್ಮ ಈ ಸಮಾಜದ ಒಂದು ಕನಸು. ಸ್ವಲ್ಪ ನಿಷ್ಠುರವಾದಿ, ಬಿಕಾಸ್ ಅವರು ಮಾಡಿರ್ತಕ್ಕಂಥ ಈ ಸರ್ವ್ಡ್ ಎಸ್ ಎ ಕ್ಯಾಪ್ಟನ್ ಇನ್ ಮಿಲಿಟ್ರಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಒಂಚೂರು ಪುಗ್ಗೆಲ್ಲಿ ಕೈಪಾಡು ಮಾತಿಲ್ಲ, ಯು ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ನೆಸ್. ದೇವ್ರ ದಯ ಇರ್ತದೆ. ಮತ್ತು ನಿಮ್ಮ ಕನಸಿದೆಲ್ಲ ಎಲ್ಲೂ ವಂಚನೆ ಇಲ್ಲ. ಈಸ್ ಎ ಕ್ಲೀನ್ ಹಾರ್ಟೆಡ್ ಮ್ಯಾನ್. ಎಲ್ಲೂ ವಂಚನೆ ಇಲ್ಲ. ಯಾರನ್ನ ಮಸ್ಕ ಹೊಡೆದು ಯಾರನ್ನ ಒಪ್ಪಿಸ್ತಕ್ಕಂಥದ್ದು ಅದು ಟೆಂಪ್ರರಿ, ಬಟ್ ದಿಸ್ ಇಸ್ ಪರ್ಮನೆಂಟ್. ಈ ವ್ಯವಸ್ಥೆ ಏನಿದೆ ಇಸ್ ಪರ್ಮನೆಂಟ್. ಹಾಗಾಗಿ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಈ ಊರಿನ ಈ ನೀರಿನ ಋಣ ತೀರಿಸ್ತಕ್ಕಂಥ ಒಂದು ಕೆಲಸವನ್ನು ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಈಸ್ ಎ ವಂಡರ್ಫುಲ್ ಪರ್ಸನ್. ದೇವರು ನಿಮ್ಮೆಲ್ಲ ಹರಕೆ ಅವ್ರ ಮೇಲೆ ಇರಲಿ. ನಾನು ನನ್ನ ಕಿರಿಯ ಸಹೋದರ ಅಂತ ನಾನು ಭಾವಿಸಿರ್ತಕ್ಕಂಥವನು. ನಿಮ್ಮೆಲ್ಲ ಆಶೀರ್ವಾದ ಅವ್ರ ತಲೆ ಮೇಲೆ ಇರಲಿ, ಇನ್ನಷ್ಟು ಅವ್ರು ಬೆಳೀಲಿ ಎಂತಕ್ಕಂಥ ಮಾತನ್ನು ಹೇಳ್ತೇನೆ. ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ನಮ್ಮ ಹರಿಯಣ್ಣ ಇದ್ದಾರೆ. ಬಹುಶಃ ಇಡೀ ಸಭೆಯಲ್ಲಿ ತುಂಬ ಒಂದು ಸಂತೃಪ್ತ ಬದುಕು ಯಾರು ಇದ್ದರೆ ಅದು ಇವತ್ತಿನ ಮಟ್ಟಿಗೆ ಹರಿಯಣ್ಣ ಅಂತ ಹೇಳ್ತೀನಿ ನಾನು. ಹೇಳ್ತಾರೆ, ಕದ ತೆರುವ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆಯಲ್ಲಿ ಸದಾ ಸುಖದ ಜಯಂಕಾರ ಅಂತೆ. ಹರಿಯಣ್ಣ, ಈ ಪರಂಪರೆ ಹೀಗೆ ಮುಂದುವರಿಬೇಕು. ಇಡೀ ಸಮಾಜದ ಆಶೀರ್ವಾದ ನಿಮ್ಮ ಇಡೀ ಮನೆತನದ ಮೇಲೆ ಇದೆ. 11 ಮಾತನ್ನು ಹೇಳ್ತಾ, ನಿಮಗೂ ಕೂಡ ಶತಂ ಜೀವ ಶರದವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯನ ಭಗವಂತ ಕೊಡಬೇಕು. ತಂದೆಯ ಆ ಕೆಲಸವನ್ನು ಆದಷ್ಟು ಮಟ್ಟಿಗೆ ಸಾಧ್ಯ ಆದರೆ ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಎಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವರು ನಾವು ಪ್ರೀತಿಯಿಂದ ಬಾಲಣ್ಣ ಅಂತ ಕರೀತಕ್ಕಂಥದ್ದು. ನನ್ನ ಊರಿನವರು, ನನ್ನ ಕ್ಷೇತ್ರದವರು, ಹಿರಿಯಡ್ಕದವರು. ಮೊನ್ನೆ ಚಂದ ಹೆಗ್ಡೆ ಅಂತ ಅವ್ರ ತಂದೆ, ಅವರ ಹೆಸರಲ್ಲಿ ಎಲ್ಲಿಂದು ಶಾಲೆ ಆಗ್ತಿತ್ತು. ಕೊನೆಗೆ ಅವರೇ ಬಂದು 1 ಕೋಟಿ ರೂಪಾಯಿ ನಮ್ಮ ಕುಟುಂಬದ ಪರವಾಗಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಅದ್ಭುತವಾದ ಅಲ್ಲಿ ಭವನ ಅವ್ರ ತಂದೆ ಹೆಸರಲ್ಲಿ ಹಿರಿಯಡ್ಕದಲ್ಲಿ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಮತ್ತು ತುಂಬ ನೇರ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಯಾರನ್ನ ಮನವೊಲಿಸಲಿಕ್ಕೆ ಮಾತಾಡ್ತಕ್ಕಂಥ ಮಾತುಗಳಲ್ಲ, ಸ್ವಲ್ಪ ಕ್ವಾಲಿಟಿಯಾಗಿ ಮಾತಾಡ್ತಾರೆ. ಈಗ ಹೇಳಿದ್ರಲ್ಲ, ಕ್ವಾಲಿಟಿಯಾಗಿ ಮಾತಾಡ್ತಾರೆ, ಕ್ವಾಲಿಟಿಯಾಗಿ ಕೆಲಸ ಮಾಡ್ತಾರೆ, ಆ್ಯಂಡ್ ಕ್ವಾಲಿಟಿ ಥಿಂಕಿಂಗ್ ಆಲ್ಸೋ. ನಾವು ದಟ್ ಈಸ್ ನಾಟ್ ದಿ ಕ್ವಾಂಟಿಟಿ ಆಫ್ ಲೈಫ್, ದಟ್ ಈಸ್ ಕ್ವಾಲಿಟಿ ಆಫ್ ಲೈಫ್.
ಎಷ್ಟು ಬದುಕಿದನು ಹೇಗೆ ಬದುಕಿದ್ರು ಭಾಳ ಮುಖ್ಯ ಆಗ್ತದಂತೆ. ಆ ರೀತಿಯ ಒಂದು ಕ್ವಾಲಿಟಿ ಬದುಕನ್ನು ನಮ್ಮ ಬಾಲಣ್ಣ ಬದುಕ್ತಾರೆ. ನಿಮಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡಲಿ ಬಾಲಣ್ಣ ಅಂತ ಹೇಳ್ತಾ ಈ ಸಂಸ್ಥೆಯ ಮೂಲಕ, ಯಾಕಂದರೆ ಪ್ರಕಾಶ್ ಅಣ್ಣ ಒಬ್ಬರಲ್ಲ, ನೀವೆಲ್ಲ ಸೇರಿದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಭವನ ಇದಾಗೋದ್ರಲ್ಲಿ ಈ ಟ್ರಸ್ಟ್ನ ಸದಸ್ಯರು, ನಾನು ಆಮೇಲೆ ಬಂದಂಥವನು, ಅದಕ್ಕಿಂತ ಮುಂಚೆನೇ ನೀವೆಲ್ಲ ಎಲ್ಲ ಕಡೆ ಹೋಗಿ ನೀವೆಲ್ಲ ಯಾರನ್ನ ಹೋಗಿ ಕೈ ಒಡ್ಡಿದವರಲ್ಲ, ಆದರೆ ಮಹಾಪುರುಷನ ಹೆಸರಲ್ಲಿ ನೀವೆಲ್ಲ ಇಷ್ಟು ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಟ್ರಸ್ಟಿಗಳಿಗೆ ಕೂಡ, ಹಾಗೆ ನಮ್ಮ ಇಲ್ಲಿಯ ನೆಚ್ಚಿನ ಶಾಸಕರು ಭಾಳ ಕಡು ಬಡತದಿಂದ ಬಂದಂಥವ್ರು ನಮ್ಮ ಉಮಾನಾಥ್ ಕೋಟಿಯವರು ಕೂಡ ಒಳ್ಳೆಯ ಮಾತುಗಳನ್ನು ಅವರು ಆಡಿದ್ದಾರೆ. ವಾಲ್ಟರ್ ನಂದಳಿಕೆಯವರು ಕೂಡ ಇಲ್ಲಿ ಭಾಳ ಎತ್ತರದ ಮಾತುಗಳನ್ನ ಆಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸಭೆ ಮತ್ತು ಇದು ಯಾಕಂತ ಹೇಳಿದ್ರೆ ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟುವುದಿಲ್ಲ. ಹೇಳ್ತಾರೆ ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗಿ ನೀವು ಹೊಂದಿರಲು ನಡುವೆ ಕುಲ ಗೋತ್ರ ಅದೆತ್ತಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಾವೆಲ್ಲ ನಡೆಸ್ಕೊಟ್ಟಿದ್ದೀವಿ. ಹಾಗಾಗಿ ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನು ಇರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಮತ್ತೆ ಇದರ ಹಿಂದೆ ನಮ್ಮ ಈಶ್ವರ್ ಅವರ ಅಳಿಯ, ನೆಚ್ಚಿನ ಅಳಿಯ, ನನಗೊಂಥರ ಮಗ ಇದ್ದಾಗೆ, ನನ್ನ ಚುನಾವಣೆಯಲ್ಲಿ ನನಗಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅದು ಈಶ್ವರ್ ಅವರು. ಏನಪ್ಪ ನಂಗಲ್ ದೇವರು ನಮ್ಮ ಪಾಲು ಉಳ್ಳೇರು ಮಾರ ಇದೆಲ್ಲ ಫೋಡೋಚ್ಚಿ. ಮತ್ತೆ ಹಾಗೆ ಬ್ರಿಜೇಶ್ ಅವರು ಚುನಾವಣೆಯಲ್ಲಿ ಕೂಡ ಈಶ್ವರ್ ಅವರು ತುಂಬ ದೊಡ್ಡ ಕೆಲಸ ಮಾಡಿ, ಸಣ್ಣ ಪ್ರಾಯದ ಹುಡುಗ, ಮೊನ್ನೆ ಲಂಡನ್ನಲ್ಲಿ ಹೋಗಿ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದಾರೆ. ಈ ಹೊಸ ಒಂದು ಉದ್ದಿಮೆಗೆ ಕಾಲಿಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಅವರ ಸಂಸಾರದ ಕುಡಿ ಅದು ಬೆಳಿಬೇಕು ಏನಂತ ಮಾತನ್ನು ಹೇಳ್ತಾ, ಮತ್ತೊಂದು ಶುಭ ಇದಂತೇಳಿ ಮೊನ್ನೆ ನಮ್ಮ ಪ್ರಕಾಶನ್ ಅಜ್ಜ ಆಗಿದ್ದಾರೆ, ಗೌರವಿಗೆ ಅಜ್ಜ ಆಗಿದ್ದಾರೆ. ಹಾಗೆ ಈ ಕುಟುಂಬ ಇದೇ ರೀತಿ ನಗ್ನಗ್ತಾ ಇರಲಿ ಎನ್ನೋದು ಮಾತನ್ನು ಹೇಳ್ತಾ, ಇದರ ಹಿಂದೆ ನಮ್ಮ ಎಲ್ಲ ಹಿರಿಯರು, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಿದ್ದಿಲ್ಲ, ಸಂತೋಷನ್ ಇರ್ಬೋದು, ನಮ್ಮ ವಿ ಪಿ ಶೆಟ್ಟಿ ಇರ್ಬೋದು, ರತ್ನಣ್ಣ ಇರ್ಬೋದು, ಶ್ರೀಧರನ್ ಇರ್ಬೋದು, ಸುರೇಶಣ್ಣ, ಅಶೋಕಣ್ಣ, ವಿಜಯಣ್ಣ, ಹೀಗೆ ತುಂಬ ಜನ, ಒಬ್ಬರು ಹೌದು ಒಬ್ಬರಲ್ಲ ಅಂತಲ್ಲ. ಹಾಗೆ ನಮ್ಮ ಹೆಗ್ಡೆಯವರು ಇದ್ದಾರೆ, ಎಲ್ಲರ ಹೆಸರನ್ನು ಹೇಳ್ತಾ ಇದೇ ರೀತಿ ಕಾರ್ಯಕ್ರಮ ನಡೀತಿದೆ. ನಮ್ಮ ACP ನಮ್ಮ ರಿಟೈರ್ಡ್ ಏನು ಟೀನೇಜ್ ಭಂಡಾರಿಯವರು ನಮ್ಮ ಮುಂದೆ ಇದ್ದಾರೆ, ಇನ್ನೊಬ್ಬರು ಭಂಡಾರಿಯವರು ಇಲ್ಲೇ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಇದಕ್ಕೆ ಶ್ರಮಿಸತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಇದಕ್ಕೆ ಸೇವೆ ಮಾಡಿರ್ತಕ್ಕಂಥ ಎಲ್ಲರನ್ನು ಕೂಡ ಅಭಿನಂದಿಸಿ, ದಯವಿಟ್ಟು ಊಟದ ವ್ಯವಸ್ಥೆ ಇದೆ, ತಾವೆಲ್ಲರೂ ಊಟದ ವ್ಯವಸ್ಥೆ ಪೂರೈಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾಧ್ಯಮ ಮಿತ್ರರು ಬಾಳ ಜಗನ್ನಾಥ್ ಶೆಟ್ಟಿ ಅವರ ನೇತೃತ್ವದಲ್ಲಿ ತುಂಬ ಮಂದಿ ಮಾಧ್ಯಮ ದೇಶ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ನಮ್ಮೊಟ್ಟಿಗೆ ಜೊತೆಯಾಗಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಎಲ್ಲರೂ ಕೂಡ ಊಟವನ್ನು ಸ್ವೀಕಾರ ಮಾಡಿ ನಂತರ ಮುಂದುವರಿಬೇಕು. ಹಾಗೆ ಕೆಳಗಡೆ ಕೌಂಟರ್ ಇದೆ, ಚೆಕ್ ಅನ್ನ ಎಲ್ಲ ಫಲಾನುಭವಿಗಳಲ್ಲಿ ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂತ ಸರ್ವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ